ಗಣಾಧಿಪತಯೇ ನಮಃ. ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಿಣಿ ಶರಣು 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 ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯಳು ಅಂಬಿಕಾಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಳ ಮಡುತ ವರ್ಣಿಪೆನಿ ಕಥಾಮೃತವ ಎಂತೂ ಬಳ್ಳಿ ಬೇನರಸ ಸಂತಸವ ವಿವರಿಸಲು ಸಂತಸವ ವಿವರಿಸಲು ಆನಂದ ಗಸದಳವು ಎಂದು ಬಳ್ಳಿ ಬೆನ್ನರಸ
ಮಹಾಸಂದೇಶ ಏನು ಅಂತ ಕೇಳಿದರೆ, ಸತ್ಯಂ ವದ ಧರ್ಮಂ ಚರ ಅಂತ. ಸತ್ಯವನ್ನೇ ಹೇಳು, ಧರ್ಮ ಮಾರ್ಗದಲ್ಲಿಯೇ ನಡೆ. ಇದರಿಂದಾಗಿ ಇಹದಲ್ಲಿ ಸುಖ, ಪರದಲ್ಲಿ ಮೋಕ್ಷ. ಹಾಗಾದರೆ ಧರ್ಮ ಅಂದರೆ ಏನು? ಯಾವ ಧರಿಸಲು ಯೋಗ್ಯವಾದುಂಟು ಅದುವೇ ಧರ್ಮ ಅಂತ ಹೇಳಿದರು. ಇದಕ್ಕೆಲ್ಲ ಅನೇಕವಾದಂತಹ ಅರ್ಥವ್ಯಾಪ್ತಿಗಳನ್ನು ಒಳಗೊಂಡಂತಹ ಮಹಾಪದ ಒಂದದು. ಹಿಮಕರಾನ್ವಯ ವಂಶದಲ್ಲಿ ನಮ್ಮ ಪೂರ್ವಜರು ಹುಟ್ಟಿದರು. ಆ ವಂಶಜರು, ಅದೇ ವಂಶದಲ್ಲಿ ನಾವು ಹುಟ್ಟಿದಾಗ ನಮ್ಮ ಪೂರ್ವಜರು ಅಲ್ಲಿ ತಮ್ಮದ್ದಾದಂಥ ಸಚ್ಚಾರಿತ್ರ್ಯ ಮತ್ತು ಸದ್ಗುಣಗಳಿಂದ ಆರ್ಜಿಸಿದಂಥ ಅನೇಕ ಹೆಸರುಗಳು, ಖ್ಯಾತಿಗಳು ಉಂಟು. ಅದೇ ವಂಶದಲ್ಲಿ ಜನಿಸಿದಂತಹ ನಮಗೆ ಒಂದು ಕಾಲದಲ್ಲಿ ದಾಯಾದಿಗಳು ಎನಿಸಿಕೊಂಡಂತಹ ಕೌರವರಲ್ಲಿ ಹೊಂದಾಣಿಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಹಿರಿಯರಾದಂತಹ ಭೀಷ್ಮಾದಿಗಳೆಲ್ಲ ಹೇಳಿದರು, ನಿಮಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ಮಕ್ಕಳೇ ಬಹಳವಾದಂತಹ ಕಷ್ಟಗಳನ್ನೆಲ್ಲ ನೀವು ಅನುಭವಿಸಿದ್ದಾಯಿತು ಅಂತ. ಹೀಗೆ ಇಂದ್ರಪ್ರಸ್ಥದಲ್ಲಿ ನೆಲೆ ನಿಂತಹ ನಾವು ಒಂದು ರೀತಿಯಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನೇನೋ ಬಿಟ್ಟೆವು. ಆದರೆ ಈ ಕಾಂಡವ ಪ್ರಸ್ಥವನ್ನು ಇಂದ್ರ ಮತ್ತು ಆತನದ್ದಾದಂತಹ ಸಹಚರಣಿಸಿಕೊಂಡಂತಹ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ನೆರವಿನಿಂದಾಗಿ ಇದನ್ನು ಸುಂದರವಾದ ನಗರವನ್ನಾಗಿ ನಿರ್ಮಿಸಲು ನಮಗೆ ಸಾಧ್ಯವಾಯಿತು. ಆಮೇಲೆ ನಾವು ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿಟ್ಟೆವು. ನಮ್ಮದ್ದಾದಂತಹ ಇಂದ್ರಪ್ರಸ್ಥದಲ್ಲಿ ಯಾವುದೇ ಕ್ಷಾಮ ಡಾಮರಗಳಿಲ್ಲ, ಚೋರರ ಭಯವಂತೂ ಖಂಡಿತವಿಲ್ಲ. ದಂಡಧರನಾದಂತಹ ನಾನು ಸರ್ವರಿಗೂ ಒಪ್ಪಿಗೆ ಆಗುವಂತಹ ರೀತಿಯಲ್ಲಿ ರಾಜ್ಯಭಾರವನ್ನೇನೋ ಮಾಡುತ್ತಾ ಇದ್ದೇನೆ. ಆದುದರಿಂದಲೇ ನಮ್ಮದ್ದಾದಂತಹ ಪ್ರಜೆಗಳು ನನ್ನನ್ನು ಧರ್ಮದಲ್ಲಿ ನಿರ್ಮಲವಾದಂತಹ ಮನಸ್ಸನ್ನು ಹೊಂದಿರುವುದರಿಂದ ಧರ್ಮರಾಜ ಅಂತ ಕರೆದರು. ಏನೇ ಇರಲಿ, ನಮಗೆ ನಾನು ಮಾಡುತ್ತಿರುವಂತಹ ಕಾರ್ಯಭಾರದಲ್ಲಿ ಸಂತೋಷವಂತೂ ಉಂಟು ಮಾಡಿದೆ. ಹೀಗೆ ಇಂದ್ರಪ್ರಸ್ಥದಲ್ಲಿ ನಾವು ಒಂದು ರೀತಿಯಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಾ ಇರುವಾಗಲೇ ನಗರ ವಿಸ್ತರಣೆ ಮಾಡಬೇಕು ಎಂಬಂತಹ ಒಂದು ಉದ್ದೇಶದಿಂದ ಕಾಂಡವನ ದಹನದ ಒಂದು ಪ್ರಸಂಗವು ನಡೆದು ಹೋಯಿತು. ಅದರಿಂದಾಗಿ ಬೇಕಾದಂತಹ ಕೆಲವು ಸುವಸ್ತುಗಳು ನಮಗೆ ಅದರ ಮೂಲಕ ದೊರಕಿತು. ಯಾಕೆಂತ ಕೇಳಿದ್ರೆ, ಕಾಂಡವನ ದಹನದಲ್ಲಿ ಆದಂತಹ ಆ ದುರಂತದಲ್ಲಿ ಮಯನನ್ನು ನಾವು ಬದುಕಿ ಉಳಿಸಿದ ಕಾರಣದಿಂದಾಗಿ ನಮಗೆ ಒಂದು ರೀತಿಯಲ್ಲಿ ಮಯನಿಂದಲೇ ಒಂದು ದೊಡ್ಡ ಉಡುಗೊರೆಯು ಕೊಡಲ್ಪಟ್ಟಿತ್ತು. ಅದು ಅಲ್ಲದೆ ಮೊದಲೇ ನಮ್ಮನ್ನು ಪಂಚಪ್ರಾಣವೆಂದು ಪರಿಗಣಿಸಿದಂತಹ ಆ ಕೃಷ್ಣ ನಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡುತ್ತಾ ಒಂದು ರೀತಿಯಲ್ಲಿ ನಮ್ಮಲ್ಲಿ ನೆಂಟತನವನ್ನೂ ಬಲಿಯುತ್ತಾ ಅವನ ತಂಗಿಯಾದಂಥ ಸುಭದ್ರೆಯನ್ನು ನನ್ನ ತಮ್ಮನಾದಂತಹ ಅರ್ಜುನನಿಗೆ ಮದುವೆ ಮಾಡಿಕೊಳ್ಳುವಲ್ಲಿ ಪರ್ಯಾವಸಾನವಾಯಿತು. ಹೀಗೆ ನಮ್ಮ ಸಂಬಂಧ ಗಟ್ಟಿಯಾಗುತ್ತಾ ಹೋಯಿತು. ಆ ಸುಭದ್ರೆಯಲ್ಲಿ ಸುಭದ್ರೆಯಳು ಗುಣರಾಜಿಯಲಿ ಅಭಿಮನ್ಯು ಸುಭದ್ರೆಯನ್ನು ಅರ್ಜುನನಿಗೆ ವಿವಾಹವಾದದ್ದೇ ತಡ.
ಈ ಇಂದ್ರಪ್ರಸ್ಥಲ್ಲೇ ನಮ್ಮ ವಂಶದ ಕೊಡಿಯೆನಿಸಿಕೊಂಡಂತಹ ಅಭಿಮನ್ಯುವಿನ ಜನನವಾಗಿ ಹೋಗಿದೆ. ಒಂದು ರೀತಿಯಲ್ಲಿ ನಮಗೆ ಪರಮ ಸಂತೋಷದ ವಿಷಯ. ಹಾಗೆಂದುಕೊಂಡು ಇಂದಿನ ದಿವಸದಲ್ಲಿ ಮಯ ನಿರ್ಮಿತವಾದಂತಹ ವಿಶಿಷ್ಟವಾದಂತಹ ಈ ಸಭಾಮಂಟಪದಲ್ಲಿ ಒಡ್ಡೋಲಗವನ್ನು ಕೊಡುತ್ತಿರುವಾಗಲೇ ಯಾವುದೋ ಒಂದು ತೇಜಪುಂಜವು ಆ ಗಗನದಲ್ಲಿ ಕಾಣುತ್ತಾ ಉಂಟಲ್ಲ. ಯಾರದು ಬರುತ್ತಿರುವುದು? ಮೇಲಾಗಿ ವೀಣಾನಾದ. ನೋಡೋಣ ನೋಡೋಣ ನೋಡೋಣ. ಗಗನದಿಂದಿಳಿವಕ್ಕನಂತೆ ಶೋಭಿಸುತ್ತ ಗಗನದಿಂದಿಳಿವಕ್ಕನಂತೆ ಶೋಭಿಸುತ್ತ ಬಗೆ ಬಗೆಯಿಂದ ಕೀರ್ತಿಸಿದಾನು ವೀಣನಾದ ನಾದಗಳಿಂದ ನುಡಿದುತ್ತಲಿರುವುದು ಗಗನದಿಂದೆಳೆದ ಅರ್ಭಕನಂತೆ. ಯಾವಾಗಲೂ ಗಗನ ಮಾರ್ಗದಲ್ಲೇ ಸಂಚಾರ ಮಾಡುವನು ನಾನು, ಹೌದಲ್ಲ? ಹಾಗಿರುವಾಗ ಗಗನ ಮಾರ್ಗದಲ್ಲಿ ಅರ್ಭಕನಂತೆ ನಾನು ಕಾಣುತ್ತೇನೆ ಅಂತಾದರೆ ಇವತ್ತು ನನ್ನಲ್ಲಿ ಒಂದು ವಿಶೇಷತೆಯನ್ನು ಉಂಟು ಎಂಬುದನ್ನು ನಾನು ಅರ್ಥೈಸಿಕೊಂಡವನು. ಹಾಗೆಂತ ಯಾವತ್ತೂ ನಾವು ಸಮಾಜದ ಒಳಿತಿಗಾಗಿ, ಲೋಕದ ಒಳಿತಿಗಾಗಿ ಆಲೋಚನೆ ಮಾಡುತ್ತಾ ನನ್ನದಾದಂತಹ ಕಾರ್ಯದಲ್ಲಿ ನಾನು ಉದ್ಯುಕ್ತನಾಗುವವನು. ಹಾಗೆಂತ ನಿಂತಲ್ಲಿ ನಿಲ್ಲುವುದಕ್ಕಾಗದಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಾನು ಎಲ್ಲಿ ಏನು ಯಾವಾಗ ಹೇಗೆ ಆಗಬೇಕು ಎಂಬುದನ್ನು ಕೆಲವೊಮ್ಮೆ ಕಾರ್ಯಗಳನ್ನು ಸಂಘಟಿಸುವುದಕ್ಕಾಗಿ ನಾನು ಆ ಮೂಲಕವಾಗಿ ಪ್ರಯತ್ನವನ್ನು ಮಾಡಿದವನು. ಯಾಕೆ? ಲೋಕದ ಶಾಂತಿಗಾಗಿ, ಲೋಕದ ಕಲ್ಯಾಣಕ್ಕಾಗಿ. ಹಾಗೆ ಅಂತ ಅದು ನನ್ನದಾದಂಥ ಯೋಚನೆಯಲ್ಲ, ಮೂರು ಮೂರ್ತಿಗಳಿಂದ ನನಗೆ ಬಂದಂತಹ ಒಂದು ಆದೇಶ ಅದು. ಆದ್ದರಿಂದ ಅವರ ಕಾರುಣ್ಯ ಕೃಪಾ ಕಟಾಕ್ಷದಿಂದ ನಾನು ನನ್ನದಾದಂತಹ ಕಾರ್ಯದಲ್ಲಿ ಮೂರು ಮೂರ್ತಿಗಳು ಯಾವ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೋ ಅದರಲ್ಲಿ ಒಂದು ಎಳೆಯಲ್ಲಿ ನಾನು ನನ್ನದಾದಂತಹ ಕಾರ್ಯವನ್ನು ನಾನು ತೊಡಗಿಸಿಕೊಂಡವನು. ಹಾಗೆ ಅಂತ ಇವತ್ತು ಇಳಿಯುವಂಥ ಗಗನ ಸದೃಶನಾಗದಂಥ ನಾನು ಇಳಿಯುವಂಥ ಪ್ರಯತ್ನ ಮಾಡಿದ್ವಲ್ಲ. ಇಳಿಯುವುದು ಎಲ್ಲಿಗೆ ಅಂತ ಕೇಳಿದರೆ, ಸದ್ಯ ವರ್ತಮಾನದ ಈ ಕಾಲದಲ್ಲಿ ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರೆಂಬಂಥ ಎರಡು ವರ್ಗ ಅಣ್ಣ ತಮ್ಮಂದಿರ ಮಕ್ಕಳು ಕೆಲವೊಂದು ವಿಷಯಗಳಲ್ಲಿ ಅವರಲ್ಲಿ ಮನಸ್ತಾಪ ಒದಗಿ ಬಂದದ್ದು ಹೌದಾದರೂ ಕೂಡ ಇವತ್ತು ಹಸ್ತಿನಾವತಿಯಲ್ಲಿ ಪ್ರತ್ಯೇಕವಾದಂಥ ಒಂದು ಸ್ಥಾನಮಾನವನ್ನು ಅವರಿಗೆ ಅವರದೇ ಆದಂಥ ಒಂದು ನಿಲ್ಲುವುದಕ್ಕೆ ಒಂದು ಸ್ವಲ್ಪವಾದಂಥ ಒಂದು ಇಂದ್ರಪ್ರಸ್ಥ ಎಂಬಂಥ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅವರು. ಹಾಗೆ ಅಂತ ಧರ್ಮರಾಯನಂಥವನು ಅದರಲ್ಲಿ ತನ್ನದಾದಂಥ ಆ ಸಹೋದರರನ್ನು ಒಡಗೂಡಿಕೊಂಡು ಇವತ್ತು ವಿಶೇಷವಾದಂಥ ಒಂದು ರೀತಿಯಲ್ಲಿ ಅವರು ಕಾಣುತ್ತಾ ಇದ್ದಾರೆ. ಇಂದ್ರಪ್ರಸ್ಥವನ್ನು ಮಾಡಿ ನಗರವನ್ನಾಗಿ ಮಾಡಿಕೊಂಡಂಥ ಪಾಂಡವರಿಗೆ ಈಗ ಮಯನಿಂದ ಒಂದು ಬಹಳವಾದಂಥ ಸುಂದರವಾದಂಥ ಸಭಾಮಂಟಪವೊಂದನ್ನು ಮಯ ಅಸುರ ಶಿಲ್ಪಿ ತಂದು ಅವನಿಗೆ ಒಪ್ಪಿಸಿದ್ದಾನೆ. ಬಹುಶಃ ಸ್ವರ್ಗದ ಇಂದ್ರನ ಆ ಸಭಾಭವನಕ್ಕೆ ಮಿಗಿಲೆನಿಸಬಹುದಾದಂಥ ಒಂದು ಆ ಮಂಟಪವನ್ನು ಅವ ತಂದು ಧರ್ಮರಾಯನಿಗೆ ಒಪ್ಪಿಸಿದ್ದಾನೆ. ಹಾಗೆಂತ ಧರ್ಮರಾಯ ಆ ಸಭಾ ಮಂಟಪದಲ್ಲಿ ತನ್ನದಾದಂಥ ರೀತಿಯಲ್ಲಿ ತನ್ನ ಸಹೋದರರನ್ನು ಒಡಗೂಡಿಕೊಂಡು ವೈಭವಯುತವಾದಂಥ ಒಂದು ಸಭೆಯಲ್ಲಿ ಅವ ಇದ್ದಾನೆ. ಹಾಗಾದರೆ ಕೆಲವೊಂದು ಕಾರ್ಯಗಳನ್ನು, ಕೆಲವೊಂದು ಕಾರಣಗಳು ಬೇಕಾಗುತ್ತದೆ ಎನ್ನುವುದಕ್ಕಾಗಿ ಅಲ್ಲಿ ಒಂದು ಕಾರ್ಯ ಆಗಬೇಕು
ಅಂತ ಎಂಬ ನೆಲೆಯಲ್ಲಿ ಅವನಿಗೆ ಸೂಚನೆಯನ್ನು ಕೊಡುವುದಕ್ಕಾಗಿ ನಾನು ನೇರವಾಗಿ ಅವನ ಸಭಾಮಂಟಪದ ಎದುರಿನಲ್ಲಿಯೇ ಹೋಗಿ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ವೀಣೆಯನ್ನು ಝೇಂಕರಿಸುತ್ತಾ ಇಳಿಯುತ್ತೇನಂತೆ, ನೋಡೋಣ. ಯಾರದು? ಮುನಿಯ ದೂರದಿ ಕಾಣು ತನುಜ ಸಂಕುಲ ಔರ ಜನಯ ಸಗೀತಿರುಕೊಳ್ಳುತ್ತಲಿಗೆ ಕನಕ ಪೀಠವನಿತ್ತು ಪೂಜೆಗೈದುರಗಿರುವ ಕನಕ ಪೀಠವನಿತ್ತು ಪೂಜೆಗೈದುರಗಿರುವ ಜನಪನತೆಗೆ ತಪ್ಪುದೆಂದ ಗಗನದಿಂದ ಪ್ರಭಾಕರನೇ ಇಳಿದು ಬಂದಂತೆ ಕಂಡಿತು ಮೊದಲು. ಮತ್ತೆ ನೋಡಿದರೆ ಮಹತಿ ಎಂಬಂತಹ ತನ್ನ ವೀಣೆಯನ್ನು ನುಡಿಸುತ್ತಾ ಆ ತೇಜಪುಂಜವು ಒಂದು ಆಕೃತಿಯನ್ನು ತಾಳಿದಾಗ ಸ್ಪಷ್ಟವಾಗಿ ಹೋಯಿತು ಇದು ನಾರದರು ಅಂತ. ಆದ್ದರಿಂದ ಅವರನ್ನು ಸ್ವಾಗತಿಸ್ತೇನೆ. ಸ್ವಾಮಿನ್ ಬರಬೇಕು ಬರಬೇಕು ತಾವು. ಹೌದು, ನಿಮ್ಮಲ್ಲಿ ದೂರದಿಂದ ನಿಮ್ಮನ್ನು ಕಾಣುವಾಗ ಯಾರೋ ಬಂದತ್ತು ಎಂಬಂತಾಯ್ತು. ಯಾರೋ ಬಂದ ಹಾಗೆ ಕಂಡು. ಹೌದು. ಆಮೇಲೆ ನಿಮ್ಮದ್ದಾದಂತಹ ವೀಣಾನಾದವನ್ನು ಕಂಡಾಗ ಸ್ಪಷ್ಟವಾಗಿ ನಮಗೆ ಆಯ್ತು ಇದು ನಾರದರೇ ಬಂದದ್ದು ಅಂತ. ನಮ್ಮ ಭಾಗ್ಯ ಸ್ವಾಮಿ. ಹಾಗೆಂದುಕೊಂಡು ನಾವು ಇಚ್ಛಿಸಿದರೆ ನೀವು ಬರುವವರಲ್ಲ. ಎಲ್ಲಿಂದ ಬಂದಿರಿ ಅಂತ ಕೇಳೋಣ ಅಂತೇಳಿ ನಿಮಗೆ ನಿರ್ದಿಷ್ಟವಾದಂತಹ ನೆಲೆಯೇ ಇಲ್ಲ. ಎಲ್ಲಿಗೆ ಹೋಗುತ್ತೀರಿ ಅಂತ ಕೇಳಿದರೆ ಒಂದು ಗಮ್ಯಸ್ಥಾನವೂ ಇಲ್ಲ ನಿಮಗೆ. ನನ್ನದು ಅಂತ ಏನು ಇಲ್ಲವಲ್ಲ ನನಗೆ. ಏನಿದ್ದರೂ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ದೊರಕಿದಂತಹ ಶಾಪವನ್ನೇ ಒಂದು ರೀತಿಯಲ್ಲಿ ವರವಾಗಿ ಪರಿವರ್ತಿಸಿಕೊಂಡವರು ನೀವು. ತಕ್ಷಣದಿಂದ ನಿಮಗೆ ಒಂದು ಶಾಪವಂತೆ ನಿಂತಲ್ಲಿ ನೀನು ನಿಲ್ಲದಿರು, ಚಲಿಸುತ್ತಾ ಇರು ಅಂತ. ಹಾಗಾದ್ರೆ ಆ ಚಲನೆಗೆ ಮುಖ್ಯ ಕಾರಣ ಎಂದು ಕೇಳಿದರೆ ಲೋಕೋದ್ಧಾರಕ. ಅದು ಬ್ರಹ್ಮದೇವನೇ ನಿಮಗೆ ಕೊಟ್ಟದ್ದು. ಅದಕ್ಕೊಂದು ನಿಮ್ಮವೇ ಆದಂತಹ ಶಾರದಾದೇವಿ ಕೊಟ್ಟಂತಹ ಒಂದು ವೀಣೆ, ಆ ತಾಯಿಗೂ ಅದೇ ಒಂದು ವೀಣೆ. ಏನಿದ್ದರೂ ಲೋಕ ಕಲ್ಯಾಣವೇ ತಮ್ಮದ್ದಾದಂತಹ ಚರಮಲಕ್ಷ್ಯ ಪರಮಲಕ್ಷ್ಯವೆಂಬುದು ನಿರ್ವಿವಾದ. ಸ್ವಾಮಿನ್, ಏನು ನಿಮ್ಮ ಬರ್ವಣಕ್ಕಾಗಿ ಇದೋ ಕನಕಪೀಠವನ್ನೇ ಇತ್ತಿದ್ದೇನೆ. ಸಾಕಾಗುವುದಿಲ್ಲ, ಸಾಕಾಗುವುದಿಲ್ಲ. ನಿಮ್ಮಂತಹ ದೇದೀಪ್ಯಮಾನವಾದಂತಹ ಆ ಸುರಮುನಿಗಳಿಗೆ ಭವ್ಯವಾದಂತಹ ಸ್ವಾಗತವನ್ನೇ ಕೊಡುವುದು ನಮ್ಮದ್ದಾದಂತಹ ಕರ್ತವ್ಯ. ಆದ್ದರಿಂದ ನಾನೇನು ಪರಿಜನರು, ಪುರಜನರು, ತಮ್ಮಂದಿರು, ನನ್ನ ಪರಿವಾರ ಸಮಸ್ತ ಇಂದ್ರಪ್ರಸ್ಥವೇ ತಮ್ಮದ್ದಾದಂತಹ ಪಾದಾರವಿಂದಗಳಿಗೆ ವಂದನೆಯನ್ನು ಮಾಡಿದ್ದೇನೆ. ಹರಸಿ ಆಶೀರ್ವದಿಸಬೇಕು ಸ್ವಾಮಿ, ಹರಸಿ. ಧರ್ಮರಾಯ, ನೀನು ಮಾಡಿದಂತಹ ಉಪಚಾರ ಅದರಿಂದ ಸಂತುಷ್ಟನಾಗಿದ್ದೇನೆ. ಹಾಗೆಂತ ನಿನ್ನಿಂದ ಉಪಚಾರ ಪಡೆದುಕೊಳ್ಳಬೇಕೆಂಬಂತ ನೆಲೆಯಲ್ಲಿ ನಾನು ಬಂದವನಲ್ಲ. ಓಹೋ ಧರ್ಮರಾಯ, ನಿನ್ನಂತೆ ಸಿರಿಯಂತ ರಾಜ್ಯದಿ ಮೆರೆವದಂತೆ ಜಗದಿ ಧರಣಿ ಬನಿನ್ನಂತೆ ಸಿರಿಯ ಸಾಮ್ರಾಜ್ಯದಿ ಮೆರೆವದಂತೆ ಜಗದಿ ಕೊರತೆಯೊಂದೈಸಿ ನಿಮ್ಮಯ್ಯನು ಸ್ವರ್ಗದಾಗ ಕೊರತೆಯೊಂದೈಸಿ ನಿಮ್ಮಯ್ಯನು ಸ್ವರ್ಗದ ತಿರಿಗೆ ಯೋಗದ ನಲ್ಲದಿಗನು ಧರಣಿ ಬನಿನಗಿಂದ ಸಿರಿಯದ ಪ್ರಾಜದಿ ನೆರೆವರ್ಯಾರಂ ಶ್ರೀ ಜಗದಿಯೇ ಏ
ಧರ್ಮವನಾಗಿದ್ದಿ. ಹಾ 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 ಧರ್ಮರಾಯನಾದಂತಹ ನೀನು ಧರ್ಮರಾಜನಾಗಿದ್ದಿ. ಹಾ ಹುಟ್ಟುವಾಗ ಏನೂ ಇಲ್ಲ ಅಂತ ವ್ಯಸನದಿಂದ ನೀವು ಇದ್ದವರು. ಹಾಗೆ ಅಂತ ಪೂರ್ಣ ಪ್ರಮಾಣದ ಬುದ್ಧಿ ನಿಮ್ಮಲ್ಲಿ ಬೆಳೆದಿದೆ ಆಗ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಹಾ ಆದರೆ ನಿಮ್ಮ ಹುಟ್ಟು ಆದದ್ದು ಕಾಡಿನಲ್ಲಿ. ಹಾ ತದನಂತರದಲ್ಲಿ ಹಸ್ತಿನಾವತಿಯಲ್ಲಿ ನೀವು ಬಂದು ಕೊಂಡರೂ ಕೂಡ ಹಾ ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ಕೌರವ ಪಾಂಡವರಿಗೆ ಹಾ. ಎರಕದಲ್ಲಿ ನೀವು ನಡೆದದ್ದೇ ಇಲ್ಲವಲ್ಲ. ಇಲ್ಲ ಇಲ್ಲ. ಆಮೇಲೆ ನಡೆದಂತಹ ಕೆಲವೊಂದು ಘಟನೆಗಳು, ಹಾ ಆಮೇಲೆ ನಿಮ್ಮದಾದಂಥ ಇರವೋ ಎಲ್ಲಿಯೋ ಏನೋ ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗಂಥ ಸ್ಥಿತಿಯಲ್ಲಿ ಹಾ. ಹಸ್ತಿನಾವತಿಯ ಜನ ಹಾ. ನೀವು ಸತ್ತಿದ್ದೀರೋ ಜೀವಂತವಾಗಿ ಇದ್ದೀರೋ ಎಂಬಂಥ ಹಾ. ಒಂದು ಸ್ಪಷ್ಟ ಕಲ್ಪನೆಯೂ ಕೂಡ ಅವರಿಗೆ ಇಲ್ಲದೆ ಹೋದದ್ದು ಹೌದಲ್ಲ. ಹೆಚ್ಚೇಕೆ ಸ್ವಾಮಿ, ಹಾ. ಭೀಷ್ಮಾದಿಗಳು ಪಿಂಡ ಬಿಡ್ಲಿಕ್ಕೆ ಕೂಡ ಹೋಗಿದ್ರು, ಇವರು ಸತ್ತೇ ಹೋಗಿದ್ದಾರೆ ಅಂತ. ಅಪರ ಕರ್ಮವನ್ನು ಎಲ್ಲವೂ ಮಾಡಿದ್ದಾರಂತೆ. ಹಾ. ಆಮೇಲೆ ದ್ರೌಪದಿಯ ಸ್ವಯಂವರದಲ್ಲಿ ಪ್ರಕಟವಾದದ್ದು ನೀವು ಹೌದಲ್ಲ. ಪ್ರಕಟವಾಗಬೇಕಾಯ್ತು ನಾವಲ್ಲಿ. ಆಗಬೇಕಾಯ್ತು. ಹಾ. ಅಲ್ಲಿಂದ ಮುಂದೆ ಏನು ಎನ್ನುವಂತಹ ಸ್ಥಿತಿಯಲ್ಲಿ ಹಸ್ತಿನಾವತಿಗೆ ನೀವು ಬಂದವರು. ಹಾ ಹಿರಿಯರಾದಂಥ ಅಜ್ಜನಾದಂಥ ಭೀಷ್ಮಾಚಾರ್ಯರು ಹಾ ಅವರೆಲ್ಲರ ಒಪ್ಪಿಗೆಯ ಮೇರೆಗೆ ಹಾ ಪ್ರತ್ಯೇಕವಾದಂತಹ ಒಂದು ಸ್ಥಾನವನ್ನು ನಿಮಗಾಗಿ ಅವರು ಬಿಟ್ಟು ಕೊಟ್ಟದ್ದು. ಹಾಗೆಂತ ಅದು ನಗರವೂ ಆಗಿರಲಿಲ್ಲವಲ್ಲ, ಕಾಂಡವ ಪ್ರಸ್ಥ ಅಂತ ಹೇಳಿ. ಪಾಂಡವ ಪ್ರಸ್ಥವಾಗಿದ್ದದ್ದು. ಹಾ. ಅದನ್ನು ಇಂದ್ರಪ್ರಸ್ಥವನ್ನಾಗಿ ರೂಪಿಸಿಕೊಂಡದ್ದು ನಿಮ್ಮದಾದಂಥ ಅದು ಯೋಗ್ಯತೆಗೆ ಸರಿಸಮಾನವಾಯಿತು ಅಂತ ನಾನು ಭಾವಿಸಿದವನು. ಆ ಪರಿಶ್ರಮ ಸ್ವಾಮಿ, ಪರಿಶ್ರಮದಿಂದ ನೀವಾಗಿ ಪಡೆದುಕೊಂಡದ್ದು. ಹೌದು ಹೌದು. ಕ್ಷಾತ್ರಿಯನಾದವನಿಗೆ ತನ್ನದಾದಂಥ ಪರಿಶ್ರಮದಿಂದ ಗಳಿಸಿಕೊಳ್ಳಬೇಕು, ಹಾ. ಮತ್ತೊಬ್ಬರಿಂದ ಬೇಡಿ ಬದುಕಬಾರದು ಅಂತ ಉಂಟಲ್ಲ. ಹಾ. ಹಾಗೆ ಪರಿಶ್ರಮದಿಂದ ನೀವು ಇಂದ್ರಪ್ರಸ್ಥವನ್ನು ಮಾಡಿಕೊಂಡದ್ದು. ಹಾ. ಮಾತ್ರವಲ್ಲ, ಈಗ ನಿನ್ನನ್ನು ಕಾಣುವಾಗ ನನಗೆ ಆಗುವುದು ಹಾ. ರಾಜರಾದವರಲ್ಲಿ ಹಾ. ನೃಪರಲ್ಲಿ ಹಾ. ನಿನ್ನಂತಹ ಒಂದು ಯೋಗ್ಯತೆಯ ಎಲ್ಲಿ ಇರುವವರು ಯಾರಿದ್ದಾರೆ ಅಂತ. ಭೂಲೋಕದಲ್ಲಿ ನನ್ನಂತಹ ಯೋಗ್ಯತೆ ನನಗೆ ಯಾರು ಇಲ್ಲ, ನಿನಗೆ ಮತ್ತೊಬ್ಬ ಪ್ರತಿಯಾಗಿ ಇದ್ದಾರೆ ಅಂತ ಹೇಳುವುದಕ್ಕಾಗಿ ಹಾ. ಇನ್ನೊಮ್ಮೆ ನಾನು ಒಂದು ಸುತ್ತು ತಿರುಗಾಟ ಮಾಡಿದ ಮೇಲೆ ಯಾರಿದ್ದಾರೆ ಅಂತ ಹೇಳಬಹುದು. ಈಗ ಹೇಳಲಿಕ್ಕೆ ಆಗುವುದಿಲ್ಲ. ಸ್ವಾಮಿ, ಅಂತಹ ಯೋಗ್ಯತಾವಂತನಾದಂತಹ ನೀನು, ಅದರಲ್ಲಿಯೂ ನಿನ್ನ ಸಹೋದರರು 4 ಜನ ಹಾ. ನಿನ್ನ ಯಾವುದೇ ಮಾತನ್ನು ಧಿಕ್ಕರಿಸುವವರಲ್ಲ. ಚಚ, ನೀನು ಯಾವುದನ್ನು ಮಾಡುತ್ತೀ ಎಂಬುದರ ಬಗ್ಗೆ ಹಾ. ಅದು ನೀನು ಮಾಡಿದ್ದೇ ಅವರಿಗೆ ಹೇಳಿದ್ದೇ ವೇದವಾಕ್ಯ ಎಂಬ ರೀತಿಯಲ್ಲಿ ನಿನ್ನನ್ನು ಅನುಸರಿಸುತ್ತಾ ಇರುವವರು. ಹಾ. ಅದರಲ್ಲಿಯೂ ಧರ್ಮರಾಜ, ಹಾ. ನೀನು ಚಂದ್ರವಂಶದ ಪರಂಪರೆಯಲ್ಲಿ ಬಂದವನು. ಹೌದೌದು. ನಿನ್ನ ಅಪ್ಪನಾದಂತಹ ಪಾಂಡು ಚಕ್ರವರ್ತಿ ಎನಿಸಿಕೊಂಡರೂ ಕೂಡ ಕೆಲವೊಂದು ನ್ಯೂನ್ಯತೆಗಳು ಅವನಲ್ಲಿ ಇದ್ದದ್ದು ಸಹಜ. ಹೌದಲ್ಲ. ಇದನ್ನೆಲ್ಲ ನಿಮ್ಮಂತವರೇ ಹೇಳಬೇಕು ಸ್ವಾಮಿ. ಧರ್ಮರಾಜ, ಈಗ ನಾನು ಹೇಳುವುದು ಏನು ಅಂತ ಕೇಳಿದರೆ, ಏನು? ನಿನ್ನದಾದಂತಹ ಈ ಸಂಭ್ರಮ ಇದನ್ನು ಕಾಣುವಾಗ ಹಾ. ಇದಕ್ಕೆ ಸರಿಸಮಾನವಾದವರು ಯಾರು ಇಲ್ಲ ಎಂಬುದನ್ನು ನಾನು ಹೇಳಿದ್ದೇನಲ್ಲ. ಹೌದು. ಆದರೆ ಒಂದು ಕೊರತೆ ನಿನ್ನಲ್ಲಿ ಕಾಣುತ್ತಾ ಇದೆಯಲ್ಲ ಧರ್ಮರಾಜ. ಏನು? ಏನೂ ಅಲ್ಲ, ಹಾ. ಅತುಲ ಬಲ ಪರಾಕ್ರಮಿಗಳಾದ 4 ಜನ ತಮ್ಮಂದಿರು. ಹಾ. ಮಾತ್ರವಲ್ಲ, ಈಗ ವೈಭವೋಪೇತವಾದಂತಹ ಮಯ ನಿರ್ಮಿತವಾದಂತಹ ಸಭಾಮಂಟಪ. ಹೌದು ಸ್ವಾಮಿ. ಮಾತ್ರವಲ್ಲ, ಕೆಲವೊಂದು ಆಯುಧಗಳನ್ನು ಅವನು ನಿನ್ನ ತಮ್ಮಂದಿರಿಗೆ ಕೊಟ್ಟಿದ್ದಾನೆ, ಉಡುಗೊರೆ ರೂಪವಾಗಿ. ಹಾಗಾದರೆ ಇದು ಯಾರಿಗೆ ಉಂಟು ಯಾರಿಗೆ ಇಲ್ಲ ಎಂಬಂತ ಸ್ಥಿತಿಯಲ್ಲಿ ನೀನಿದ್ದವನು. ನಿನ್ನದಾದಂತಹ ಈ ಸಂಭ್ರಮವನ್ನು ಕಾಣುವಾಗ ನನಗೆ ನಾನು ಕಂಡದ್ದು ನೆನಪಾಗುತ್ತಾ ಇದೆ ಧರ್ಮರಾಜ. ಮೂರು ಲೋಕಕ್ಕೆ ಸಂಚರಿಸುವಂತಹ ತಾವುಗಳು ಕಾಮಗಮನ ಶಕ್ತಿ ಉಳ್ಳವರು. ನಿನ್ನದಾದಂತಹ ವಂಶದಲ್ಲಿ ಹುಟ್ಟಿದಂತಹ ಪ್ರತಿಯೋರ್ವರು ಕೂಡ ತಮ್ಮದಾದಂತಹ ನಡತೆಯಿಂದ ಸತ್ಯಸಂಧತೆಯಿಂದ ಅವರದಾದಂತಹ ರೀತಿಯಲ್ಲಿ ಆ ಮರಣೋತ್ತರವಾಗಿ ಹೋದಂತಹ ದಿವ್ಯ ಲೋಕದಲ್ಲಿ ತಮ್ಮದಾದಂತಹ ರೀತಿಯಲ್ಲಿ ವೈಭವದಿಂದ ಅಲ್ಲಿ ಅವರು ಇದ್ದಾರೆ. ಹಾಗೆಂತ ನಾನು ನೋಡಿದಾಗ ಎಲ್ಲರೂ ಇದ್ದಂತಹ ನಿನ್ನ ವಂಶದ ಆ ಕುಡಿಗಳು ಅಲ್ಲಿ ಇದ್ದವರಿಗೂ ಅವರಿಗೆ ಅಲ್ಲಿ ಇದ್ದಂತಹ ಸ್ಥಾನಮಾನ ಅದು ನಿನ್ನ ಅಪ್ಪನಾದಂತಹ ಪಾಂಡು ಚಕ್ರವರ್ತಿಗೆ ಇಲ್ಲ. ಕಳೆದು ಹೋದಂತಹ ಅನೇಕ ಮಂದಿ ರಾಜರು, ಶ್ರೇಷ್ಠ ರಾಜರುಗಳಿದ್ದಾರೆ, ಅವರಿಗೆ ದೊರಕಿದಂತಹ ಸ್ಥಾನಮಾನ ಪಾಂಡು ಚಕ್ರವರ್ತಿಗೆ ಅಲ್ಲಿ ದೊರಕಲಿಲ್ಲ. ನಾವು ಹೇಳುವಂತಹ ಆ
ಸ್ವರ್ಗದ ಅಧಿಪತ್ಯದಲ್ಲಿ, ಹ. ಸ್ವರ್ಗದ ಆ ಪ್ರಥಮ ಸಾಲಿನಲ್ಲಿ ಹ. ನಿನ್ನ ವಂಶಜರು ಅದೆಷ್ಟೋ ಮಂದಿ ಕೂಡ ತಮ್ಮದಾದಂಥ ತಾವು ಮಾಡಿದಂಥ ಸತ್ಕಾರ್ಯಗಳಿಂದ ಹ. ಆ ಸ್ಥಾನವನ್ನು ಅವರಲ್ಲಿ ಅಲಂಕರಿಸಿಕೊಂಡಿದ್ದಾರೆ. ಹಾಗೆಂತ ಪಾಂಡು ಏನಾಗಿದ್ದಾನೆ ಅಂತ ನೋಡುವಾಗ ಅಲ್ಲಿ ಆ ಸ್ಥಾನದಲ್ಲಿ ಇಲ್ಲದೆ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಕೊರಗನ್ನು ಅವ ಅನುಭವಿಸ್ತಾ ಇದ್ದುದನ್ನು ನಾನು ಕಂಡೆ. ಓಹೋ. ಆದುದರಿಂದಲೇ ಹ. ಅವನ ಆ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿ ಯೋಚಿಸಿದಾಗ ಹಾ. ಬಹುಶಃ ಅವನ ಜೀವನದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕವಾಗಿ ಹ. ಆ ಸಂಪನ್ನತೆಯನ್ನು ಪಡೆದುಕೊಳ್ಳುವಂಥ ಯೋಗ ಅವನಿಗೆ ಒದಗಿ ಬಂದಿಲ್ಲವೋ ಅಥವಾ ಅವನಿಗೆ ಸಾಧ್ಯವಾಗಿಲ್ಲವೋ ಗೊತ್ತಿಲ್ಲ. ಹಾ. ಬಹುಶಃ ಅಂತಹ ಸತ್ಕಾರ್ಯಗಳನ್ನು ಮಾಡದೇ ಇದ್ದುದರಿಂದ ಅವನಿಗೆ ಆ ನಿನ್ನ ವಂಶಸ್ಥರು ಇದ್ದಂಥ ಆ ಪ್ರಥಮ ಸಾಲಿನಲ್ಲಿ ಅವನಿಗೆ ಕೂತುಕೊಳ್ಳುವಂಥ ಯೋಗ ಇಲ್ಲ ಅಂತ ನಾನು ಭಾವಿಸಿದವನು. ಸ್ವಾಮಿನ್ ಧರ್ಮರಾಯ, ಹ. ಹಾಗಾದರೆ ಈಗ ನಿನ್ನ ಈ ವೈಭವವನ್ನು ನನಗೆ ಕಾಣುವಾಗ ನಿನ್ನ ಅಪ್ಪನ ಸ್ಥಿತಿಯನ್ನು ಅಲ್ಲಿ ನೋಡಿದಂಥ ನನಗೆ ವ್ಯಸನವಾಗುತ್ತಾ ಇದೆ. ನಿನ್ನ ಇಷ್ಟೊಂದು ಐಶ್ವರ್ಯ ವೈಭವ ಇದ್ದರೆ ನಿನ್ನ ಅಪ್ಪನಿಗೆ ಅಲ್ಲಿ ಇಲ್ಲವಲ್ಲ? ಜಿಯಾ ಹಾ, ಕೇಳಿದಗಿನ್ನು ಬಾಯುವೇನೆನ್ನುತ್ತಾಗ ರಾಜಮನು ಚಿಂತಿಸಲು ರಾಜಲಾಲಿದು ರಾಜಸೂಯ ಜ್ವರವ ಮಾಡು ದೈಯಗೆ ಕೊಡಿಸು ಸಂಪದವ ಸುರಮಣಿಗಳೇ, ಧರ್ಮರಾಜ, ನೀನು ಬಂದಾಗ ಹಾ, ಯಾವುದೋ ಒಂದು ವಿಶೇಷವಾದಂತಹ ವಾರ್ತೆಯನ್ನು ತಾವು ತಂದಿದ್ದೀರಿ. ಯಾಕೆಂತ ಕೇಳಿದ್ರೆ ತಾವು ತ್ರಿಲೋಕ ಸಂಚಾರಿಗಳು. ಹಾ, ನಿಮ್ಮ ಗಮನಕ್ಕೆ ಬಾರದೇ ಇರುವಂತಹ ವಿಷಯಗಳೇ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ಹಾ. ತಪ್ಪಾಗಲಾರದು. ಹಾ. ಹಾಗಿರುವಾಗ ನೀವು ಇಂದು ಬಂದು ಹೇಳಿದಂತಹ ಮಾತಾದರೂ ಏನು? ಹಾ. ಯಾಗಾದಿ ಷಟ್ಕರ್ಮಗಳಿಂದ ಹಾ. ಆ ಶ್ರೇಷ್ಠ ರಾಜ್ಯಗಳೆಲ್ಲ ಅಮರಗದ್ದುಗೆಗೆ ಸೇರಿ ಹೋಗಿದ್ದಾರೆ. ಹಾ. ಆ ಸ್ಥಾನದಲ್ಲಿ ನಿನ್ನಯ್ಯನಾದಂತಹ ಪಾಂಡು ಚಕ್ರವರ್ತಿ ಇಲ್ಲ ಎಂಬುದಲ್ವ? ಆ ಸಾಲಿನಲ್ಲಿ ಇಲ್ಲ. ಸ್ವಾಮಿನ್, ಹಾ. ಸರಿಯಾದ ಸಮಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದೀರಿ. ಓಹೋ, ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿ ತೀರಿ ಹೋದಂತಹ ಆ ಕಾಲದಲ್ಲಿ ಹಾ. ಅವರಿಗೆ ಬೇಕಾದಂತಹ ಪುತ್ರರು ಮಾಡಬೇಕಾದಂತಹ ಅಪರಕ್ರಿಯೆಗಳನ್ನೆಲ್ಲ ನಾವು ಮಾಡಿದ್ದುಂಟು. ಹಾ. ಹಾಗೆಂದುಕೊಂಡು ಕೆಲವು ನ್ಯೂನತೆಗಳಿಂದಾಗಿ, ಹಾ, ಕೆಲವೊಂದು ಕರ್ತವ್ಯ ನಾವು ವಿಮುಖರಾದ ಕಾರಣದಿಂದಾಗಿ ಹಾ, ಅವರಿಗೆ ಆ ಸ್ಥಾನಮಾನ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹಾ. ಅದಕ್ಕೆ ತಾವು ಏನಾದರೂ ಉಪಾಯ ಇರಬೇಕಲ್ಲ ಸ್ವಾಮಿ. ಅದಕ್ಕೆ ಏನು ಉಪಾಯ? ಧರ್ಮರಾಯ, ಹಾ. ನಿನಗೆ ಮನಸ್ಸು ಮಾಡಬೇಕು ಅಂತ ಇದ್ದರೆ ದಾರಿಯೊಂದು ಉಂಟು. ಹೌದೇ? ಅದನ್ನು ನಡೆಸುವಂಥ ಸಾಮರ್ಥ್ಯವೂ ನಿನ್ನಲ್ಲಿ ಉಂಟು ಅಂತ ನಾನು ನಂಬಿಕೊಂಡವನು. ಏನು ಏನು ಸ್ವಾಮಿ ಅಂತಹ? ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಒಂದು ಪರಿಹಾರ ಅಂತ ಉಂಟು. ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೊಂದು ಪರಿಹಾರ ದೋಷ ಇದ್ದೇ ಇರ್ತದೆ. ಕರ್ಮಗಳು ನಮ್ಮಲ್ಲಿ ನಡೆಯುವುದಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾ. ಅಂತಹ ದೋಷ ಕರ್ಮಗಳು ನಮ್ಮಿಂದ ನಡೆದು ಹೋದದ್ದು ಹೌದಾದರೂ ಕೂಡ ಹಾ. ಅದಕ್ಕೆ ಪರಿಹಾರ ಅಂತ ಶಾಸ್ತ್ರಕಾರರು ಪರಿಹಾರವನ್ನು ಹೇಳಿದ್ದಾರೆ. ಏನು? ಹಾಗೆ ಅಂತ ನಿನ್ನದಾದಂಥ ಅಪ್ಪನಿಗೆ ಯೋಗ್ಯವಾದಂಥ ಸ್ನಾನಮಾನ ಅಲ್ಲಿ ಇಲ್ಲ ಅಂತಾದರೆ ಹಾ.
ಅದಕ್ಕೆ ಒಂದು ದಾರಿ ಉಂಟು. ಏನು? ಪರಿಹಾರ ಮಾಡುವುದಕ್ಕೆ ನಿನಗೆ ಮನಸ್ಸುಂಟೋ ಇಲ್ಲವೋ ಗೊತ್ತಿಲ್ಲ. ಉಂಟು. ರಾಜಸೂಯಾಧ್ವರ ಎಂಬಂತ ಒಂದು ಯಾಗವನ್ನು ಮಾಡುವುದರ ಮೂಲಕವಾಗಿ ಅದರ ಪುಣ್ಯ ವಿಶೇಷದಿಂದ ನಿನ್ನ ಅಪ್ಪನಿಗೆ ನಿನ್ನ ಪೂರ್ವಜರಿಗೆ ದೊರಕಿದಂತಹ ಸೌಭಾಗ್ಯ, ಆ ಸ್ಥಾನಮಾನ, ಆ ರಾಜಸೂಯಾಧ್ವರವನ್ನು ನೀನು ಮಾಡಿದರೆ ಅದರ ಪುಣ್ಯದ ಫಲದಿಂದ ಅವನಿಗೆ ಅದು ಲಭಿಸುತ್ತದೆ. ಓಹೋ. ಹಾಗಾದರೆ ಧರ್ಮರಾಯನೆನಿಸಿಕೊಂಡಂತಹ ಪಾಂಡವರಾದಂತಹ ನೀವುಗಳು ಇಷ್ಟೊಂದು ವೈಭವಯುತವಾದಂಥ ಈ ಒಂದು ಸಂದರ್ಭದಲ್ಲಿ ನಿನ್ನದಾದಂಥ ಈ ಸ್ಥಿತಿಯಲ್ಲಿ ನೀನು ಇರುವುದು ಸಹಜ. ನಿನ್ನ ಅಪ್ಪನಿಗೆ ಆ ಸ್ಥಿತಿ ಇಲ್ಲವಲ್ಲ. ಆದುದರಿಂದ ರಾಜಸೂಯಾಧ್ವರ ಎಂಬಂತ ರಾಜರೇ ಅಸೂಯೆ ಪಡುವ ಹಾಗೆ ಆ ಯಾಗವನ್ನು ಮಾಡಿ ಅದರ ಪೂರ್ಣಾಹುತಿಯನ್ನು ಮಾಡಿದ್ದಂತ ಹೌದಂತಾದರೆ ಅದರಿಂದ ನಿನ್ನ ಅಪ್ಪನಿಗೆ ಆ ಸ್ಥಾನಮಾನ ಲಭಿಸುತ್ತದೆ. ಇದನ್ನು ಮಾಡುವುದಕ್ಕೆ ನಿನಗೆ ಮನಸ್ಸುಂಟು ಅದು ಗೊತ್ತಿಲ್ಲ. ವಿಷಯವೊಂದನ್ನು ಹೇಳಿದ್ದೇನೆ, ಮಾಡುವುದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ನಿನಗೆ ಹೇಳಿದ್ದೇನೆ, ಇನ್ನು ನಿನಗೆ ಬಿಟ್ಟದ್ದು. ಸ್ವಾಮಿ, ಖಂಡಿತವಾಗಿಯೂ ನೀವು ಹೇಳಿದಂತಹ ವಿಚಾರದ ಕಡೆಗೆ ಗಮನವನ್ನು ಹರಿಸಿ ನಾನು ಆ ಮೂಲಕವಾಗಿ ಕಾರ್ಯಪ್ರವೃತ್ತನಾಗುತ್ತೇನೆ. ಆಗಲಿ, ಆದೀತು. ನಾನು ನಿಂತಲ್ಲಿ ನಿಲ್ಲುವವನಲ್ಲ. ಆದುದರಿಂದ ಮುಂದೆ ಯಾರಾದರೂ ಸಿಕ್ಕಿದರೆ ಧರ್ಮರಾಯ ಇಂಥದ್ದೊಂದು ಯಾಗವನ್ನು ಮಾಡುತ್ತಾನೆ ಅಂತ ಹೇಳುವುದರ ಮೂಲಕ ಅದು ನಿನ್ನ ಅಪ್ಪನಿಗೆ ಗೊತ್ತಾಗುವ ಹಾಗೆ ಅವನಿಗೆ ಸ್ವಲ್ಪ ಧೈರ್ಯವಾಗುತ್ತದೆ ಅಂತ ಹೇಳುತ್ತಾ ನನ್ನದಾದಂಥ ಮಾರ್ಗದಲ್ಲಿ ನಾನು ಮುಂದುವರಿಯುತ್ತೇನೆ. ಆದೀತು ಅವನಿಗೆ ಬೆಸೆಗೊಂಡ ಬಾಂಧವ ಜನ ಸಚಿವ ಅನುಜಾದಿ ಮುಖ್ಯರ ಕರೆದು ಬೆಸೆಗೊಂಡ ನನಗೆ ಕೇಳಿಸುವಂತೆ ಹೇಳಿದರು. ನಿಮ್ಮ ಅಯ್ಯನಿಗೆ ರಾಜಸೂಯಾಧ್ವರವನ್ನು ಅಯ್ಯನಿಗೆ ಒಂದು ಯೋಗ್ಯ ಸ್ಥಾನಮಾನಕ್ಕಾಗಿ ರಾಜಸೂಯಾಧ್ವರವನ್ನು ನೀವು ರಚಿಸಬೇಕು ಅಂತ. ಏನು ಮಾಡೋಣ? ಬಲಾಢ್ಯರಾದಂತಹ ನಾವು 5 ಮಕ್ಕಳಿದ್ದು ಕೂಡ ಅಪ್ಪನಿಗೆ ಯೋಗ್ಯ ಸ್ಥಾನ ಇಲ್ಲ ಅಂತ ಹೇಳಿದರೆ ನಾವು ಮಕ್ಕಳಿದ್ದು ಪ್ರಯೋಜನವಾದರೂ ಏನು? ನನಗೆ ಅದನ್ನು ಪುಣ್ಯ ಇಲ್ವೋ ಅಥವಾ ನಮ್ಮ ಅಪ್ಪನಿಗೆ ಆ ಯೋಗ್ಯತೆ ಇಲ್ವೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಏನೇ ಇದ್ದರೂ ಕೂಡ ನನ್ನದಾದಂಥ ಅನುಜರಿದ್ದಾರೆ, ಮೇಲಾಗಿ ನಮ್ಮದಾದಂತಹ ಕುಲಪುರೋಹಿತರು ಎನಿಸಿಕೊಂಡಂತಹ ಧೌಮ್ಯರಿದ್ದಾರೆ. ಅವರನ್ನೆಲ್ಲ ಸಚಿವರನ್ನು ಎಲ್ಲ ಕರೆಸಿ ಮಂತ್ರಾಲೋಚನೆಯನ್ನು ಮಾಡುತ್ತೇನೆ. ನೋಡೋಣ. ಭೀಮಾರ್ಜುನರೇ, ಮಾತಲಾಲಿಸಬೇಕು. ಲಾಲಿಸಿ ಕೇಳಿ ನೀವೆಲ್ಲ ವಾತಾತ್ಮಜಾದ್ಯರಿ ರೀತಿಯನೆಲ್ಲ
ಲೋಕದೊಳ್ಬವದೋಳು ಸೆರೆಯಲೆಮ್ಮಯ್ಯನು ಯೋಗ್ಯದನಲ್ಲದೆ ತೊಳಲ್ಪನಂತೆ ಶೀಘ್ರದಿ ರಾಜದೂಯಾಧ್ವರಾಯ ಕೈಗೊಂಡು ಸಿದ್ಧತೆ ಮಾಡೆಂದು ವೇದನಾರದನಿಂದು ಮಾತಲಾಲಿಸಿ ಕೇಳಿ ನೀವೆಲ್ಲ ಆ ಭೀಮಾರ್ಜುನರೇ, ಅಣ್ಣ ಒಂದು ಕಾಲದಲ್ಲಿ ನೆಲೆಯೇ ಇಲ್ಲದಂತಹ ನಮಗೆ ಇತ್ತೀಚೆಗೊಂದು ನೆಲೆ ದೊರಕಿದೆ. ಕಾಂಡವ ಪ್ರಸ್ಥವನ್ನು ನಾವು ಇಂದ್ರಪ್ರಸ್ಥವನ್ನಾಗಿಸಿ ಒಂದು ಉತ್ತಮ ರೀತಿಯ ಆಡಳಿತವನ್ನು ಪ್ರಜೆಗಳಿಗೆ ಕೊಟ್ಟು ರಾಜ ಪ್ರತ್ಯಕ್ಷ ದೇವತಂ ಎಂಬಂತಹ ನಾಣ್ಣುಡಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟವರು ನಾವು. ಸರಿ. ಹಾಗಿರುವಾಗ ಇಂತಹ ಸುಸಂದರ್ಭದಲ್ಲಿಯೇ ಬಂದದ್ದು ನಾರದರು ಅಂತರಂಗದಲ್ಲಿ ಹೇಳಿದಂತಹ ಮಾತನ್ನು ನೀವು ಕೂಡ ಸ್ವಲ್ಪ ಸ್ವಲ್ಪ ಆಲಿಸಿರಬಹುದು. ಆದರೂ ಅದನ್ನು ನಿಮ್ಮಲ್ಲಿ ವಿಸ್ತೃತವಾಗಿ ಚರ್ಚಿಸೋಣ ಅಂತ ಈ ಸಭೆಯನ್ನು ನಾನಿಂದು ಕರೆದಿದ್ದೇನೆ. ನಮ್ಮ ಅಪ್ಪನಾದಂತಹ ಪಾಂಡು ಚಕ್ರವರ್ತಿಗೆ ಯೋಗ್ಯವಾದಂತಹ ಸ್ಥಾನಮಾನ ಇಲ್ಲ ಎಂಬಂತಹ ಒಂದು ಸೂಚನೆಯನ್ನು ನಾರದಾದಿಗಳು ಕೊಟ್ಟರು. ಓಹೋ. ಅದಕ್ಕೆ ನಾನು ಈ ಉಪಾಯ ಏನು ಅಂತ ಕೇಳಿದೆ. ಅದಕ್ಕೆ ಅವರು ಸೂಚಿಸಿದಂತಹ ಉಪಾಯ ಏನು ಗೊತ್ತೇ? ಏನು? ರಾಜಸೂಯಾಧ್ವರವನ್ನು ನೀವು ರಚಿಸಬೇಕು ಅಂತ. ಓಹೋ. ಬಹುಶಃ ನಿಮಗೆ ಅದರ ಬಗ್ಗೆ ಗೊತ್ತುಂಟೋ ಇಲ್ವೋ? ರಾಜಸೂಯಾಧ್ವರವು ಎಂಬುದು ಒಬ್ಬಾತ ಚಕ್ರವರ್ತಿಯ ಉದಯ ಆಗಿದೆ ಎಂದು ಘೋಷಿಸುವಂತಹ ಒಂದು ಯಾಗ ಅದು. ರಾಜರಿಗೆ ಒಂದು ರೀತಿಯಲ್ಲಿ ಅಸೂಯೆಯಾಗುವಂತಹ ಯಾಗ. ಅವರನ್ನೆಲ್ಲ ಮನಿಸಿ ಅವರಲ್ಲಿ ದರ್ಪವನ್ನು ಅಡಗಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಆ ಮೂಲಕವಾಗಿ ದಿಗ್ವಿಜಯವನ್ನು ಮಾಡಿ ಈ ಯಾಗವನ್ನು ನಾವು ಮಾಡಬೇಕು. ಅದಕ್ಕಾಗಿ ಸಲಹೆ ಸೂಚನೆಯ ಮೇರೆಗೆ ನಿಮ್ಮನ್ನೆಲ್ಲ ಕೇಳಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಅನುಮಾನ ಏನು ಎಂದು ಭಾರತ ನೋಡಿದ ಅಣ್ಣ ಭೀಮಸೇನ ಅಪರೂಪದ ಅತಿಥಿ ಎನಿಸಿಕೊಂಡಂತ ನಾರದರು ನಮ್ಮ ಈ ಇಂದ್ರಪ್ರಸ್ಥಕ್ಕೆ ಬಂದದ್ದು ನಮ್ಮ ಪುಣ್ಯ ವಿಶೇಷವೇ ಸರಿ. ಖಂಡಿತವಾಗಿಯೂ ಹೌದು. ವರ್ತಮಾನದಲ್ಲಿ ನಮಗೆ ಒಂದು ನೆಲೆಯನ್ನು ಕಂಡಿರುವಂತಹ ನಮಗೆ ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ ಎಂಬಂತ ವಾಸ್ತವ ಚಿತ್ರಣವನ್ನು ನಮ್ಮ ಮುಂದಿಟ್ಟರು. ಮಾತ್ರವಲ್ಲ, ಅದಕ್ಕೇನು ಮಾಡಬೇಕೆಂಬುದು ಪರಿಹಾರ ಮಾರ್ಗವನ್ನು ನಮಗೆ ಸೂಚಿಸಿದರು. ಈಗ ಮನಸ್ಸಿನಲ್ಲಿ ನೀನು ಸಂಕಲ್ಪವನ್ನು ಮಾಡಿ ಆಗಿದೆ. ಇನ್ನು ಅನುಮಾನ ಯಾಕೆ ನಿನಗೆ? ಹಾಗಾದರೆ ನಾನು ಮಾಡುತ್ತಿರುವ ನಾವು ಸಂಕಲ್ಪವನ್ನು ಕೈಗೊಂಡ ಮೇಲೆ ನಿನ್ನದ್ದಾದಂತಹ ಪೂರ್ಣ ಬೆಂಬಲುಂಟು. ಅದಕ್ಕೆ ಅನುಮಾನ ಬೇಡ ಅಂತ. ಅನುಮಾನ ಬೇಡ. ಯಾಗಕ್ಕೆ ಬೇಕಾದಂತ ಸಾಹಿತ್ಯಗಳು ಇನ್ನಿತರ ವಿಷಯ ಏನಿದ್ದರೂ ನನ್ನಲ್ಲಿ ತಿಳಿಸು. ಅರೆ ಕ್ಷಣದಲ್ಲಿ ಪೂರೈಸಿಕೊಡುತ್ತೇನೆ. ಬಿಡು ಚಿಂತೆ, ಬಿಡು ಚಿಂತೆ. ಅಯ್ಯ, ಅರ್ಜುನ ಏನು ಹೇಳ್ತಾರೆ ನೋಡು. ಲಾಲಿಸಬೇಕು. ಲಾಲಿಸಿ ಕೇಳಮ್ಮ. ಲಾಲಿಸಿ ಕೇಳಮ್ಮ. ಮನೆ ಎಲ್ಲವ ಭಾರತ ನೈಗುಳಿಯುವುದು ಲಪ್ಪಣೆ ಕೇಳಿ ಸೇವುದರಿಂದ ಅಣ್ಣ ಧರ್ಮನಂದನ ಅರ್ಜುನ ತುಂಬಿದಂತ ಸಭೆ. ಈ ಸಭೆಯಲ್ಲಿ ಇನ್ನಿಯ ದಿವಸ ನಾರದರ ಆಗಮನವಾಯಿತು ಎಂಬ ವಿಚಾರವನ್ನು ನಾವೆಲ್ಲ ತಿಳಿದವರೇ ಹೌದು. ಬಂದವರು ನಿನ್ನ ಯೋಗ್ಯತೆಗೆ ಏನು ವರ್ತಮಾನದಲ್ಲಿ ಕೊರತೆ ಇಲ್ಲ.
ಆದರೆ ಗುಪ್ತವಾಗಿ ನಿನ್ನಲ್ಲೊಂದು ಮಾತನ್ನು ಹೇಳಿದರಂತೆ. ಹಾ. ಸ್ವರ್ಗದ ಹಿಂದೆ ಗತಿಸಿರುವ ನಮ್ಮಪ್ಪ ಪಾಂಡು ಚಕ್ರವರ್ತಿಗೆ ಹಾ. ಸ್ವರ್ಗದಲ್ಲಿ ಯೋಗ್ಯ ಸ್ಥಾನ ಲಭ್ಯ ಆಗಲಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನೌಷಾದಿಗಳು ಸಿಗಬೇಕಾದಂತಹ ಸ್ಥಾನ ನಮ್ಮಪ್ಪನಿಗಿಲ್ಲ. ಇಷ್ಟು ದೊಡ್ಡ ವೈಭವದಲ್ಲಿ ನೀನಿದ್ರು ಅಪ್ಪನಿಗೆ ಸ್ವರ್ಗದಲ್ಲಿ ಯೋಗ್ಯ ಸ್ಥಾನ ಇಲ್ಲ ಅಂತ ಆದ ಮೇಲೆ ಇಷ್ಟು ದೊಡ್ಡ ವೈಭವ ಇದ್ದೇನು ಫಲ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಣ್ಣ, ನಮ್ಮ ಬಗ್ಗೆ ಒಂದು ಯೋಚನೆಯನ್ನು, ಒಂದು ಪೂರ್ವ ಚಿಂತನೆಯನ್ನು ಮಾಡುವುದಿದ್ರೆ, ಬಾಲ್ಯ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ನಾವು ಜನ್ಮವನ್ನು ತಾಳಿದ್ರು. ಬಾಲ್ಯದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವರು. ಆ ವಂಶ ಗೌರವ ನಮಗೆ ಬೇಕು. ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆಯುವಂತ ಕಠಿಣ ಪರಿಸ್ಥಿತಿ ನಮ್ಮ ಪಾಲಿಗೆ ಒಂದು ಕಾಲದಲ್ಲಿ ಒದಗಿ ಬಂದಿತ್ತು. ಹೌದಪ್ಪ. ಆದರೆ ಕಡೆ ಇಂದ್ರಪ್ರಸ್ಥಕ್ಕೆ ಬಂದಂತಹ ನಾವು ಕಾಡಿನಿಂದಲೇ ಆವೃತವಾದಂತಹ ಪ್ರದೇಶ ಇದು ಮೊದಲು. ಆದರೆ ಇದನ್ನು ನಾವು ಸ್ವಪ್ರಯತ್ನ ಮತ್ತು ನಮ್ಮ ಪ್ರಜೆಗಳ ಒಂದು ಪ್ರಯತ್ನದಿಂದಾಗಿ ನಾಡನ್ನಾಗಿ ನಿರ್ಮಾಣ ಮಾಡುವುದರ ಮುಖೇನವಾಗಿ ಹೊಸ ಭವನಗಳ ನಿರ್ಮಾಣ ಮಾಡಿ ಪ್ರಸ್ತುತ ಇಂದ್ರಪ್ರಸ್ಥವನ್ನಾಗಿ ನಾವು ಸಿದ್ಧ ಮಾಡಿದ್ದೇವೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹೊಸದಾದ ಒಂದು ನಗರ ನಿರ್ಮಾಣ ಆಗಿದೆ. ವರ್ತಮಾನ ಕಾಲದಲ್ಲಿ ನಮ್ಮ ಈ ಯೋಗ್ಯತೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಮಾತ್ರವಲ್ಲ, ಬಾಲ್ಯದಲ್ಲಿ ಕಷ್ಟವನ್ನು ಅನುಭವಿಸಿದ್ರು, ಈಗ ಸ್ವರ್ಗೋಪೇತವಾದಂತಹ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಇದಕ್ಕೇನು ಉಪಾಯ? ಹೌದು, ಒಂದು ಸ್ತಂಭಕ್ಕೆ 4 ಕಂಬಗಳು ಯಾವ ರೀತಿ ಆಧಾರವಾಗಿರ್ತೇವೆ ನಿನ್ನ ಆಡಳಿತದಲ್ಲಿ ನಾವು ಸಹಕಾರವನ್ನು ಕೊಡುತ್ತಾ ಬಂದಿದ್ದೇವೆ. ಹೌದು. ಈಗ ನಾರದರು ಹೇಳಿದ ಯಾಗ ಮಾಡುವಂತಹ ಚಿಂತನೆ ಬಗ್ಗೆ ಹೇಳುವುದಿದ್ರೆ ನಿನ್ನ ಅಭಿಪ್ರಾಯ ಹೇಳಬೇಕು. ರಾಜಾಸ್ಯ ಅಧ್ವರ, ರಾಜರಿಗೆ ಅಸೂಯೆಯನ್ನುಂಟು ಮಾಡುವಂತಹ ಯಾಗ ಇದು. ಹೌದು. ಅಂತ ಯಾಗವನ್ನು ಮಾಡಬೇಕಿದ್ರೆ ಸಾಮಾನ್ಯ ಸಿದ್ಧತೆ ಸಾಕಾಗುವುದಿಲ್ಲ. ಇದನ್ನು ನಾವು ಹೇಳಿದಾಗ ಆಗುವುದಿಲ್ಲ. ನಮ್ಮ ಅಣ್ಣನಾದಂತಹ ಭೀಮಸೇನ ಏನೋ ಒಂದು ಮಾತು ಹೇಳಿದ, ತಲೆಯಲ್ಲಿರುವಂತಹ ಹೊರೆಯನ್ನು ಹೊತ್ತು ಕೆಳಗೆ ಹಾಕಿದಾಗೆ ಯಾಗವನ್ನು ನಡೆಸುವುದಕ್ಕೆ ನಾವು ಸಕಲ ಸಂಪತ್ತನ್ನು ಅಥವಾ ಸಾಹಿತ್ಯವನ್ನು ಒದಗಿಸಿಕೊಡುತ್ತೇನೆ. ಅದು ಅವನದ್ದಾದಂತ ನಿಲು. ಆದರೆ ನಾನು ಹೇಳುವುದಾಗಲ್ಲ. ನೀನು ಸ್ವಲ್ಪ ವಿವೇಕಿ ಅಂತ ನನ್ನ ಲೆಕ್ಕದಲ್ಲಿ. ನಮ್ಮನ್ನು ಅನವರತ ರಕ್ಷಣೆ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಅವನ ಮುಂದೆ ಈ ಪ್ರಶ್ನೆಯನ್ನಿಟ್ಟು ಅವನ ಯೋಚನೆ ಹೇಗೆ, ಅವನ ನಿಲುವು ಹೇಗೆ, ಅದೇ ರೀತಿಯಲ್ಲಿ ಮುಂದುವರಿಯುವುದು ಯೋಗ್ಯ ಅಂತ ನನಗೆ ಕಾಣುತ್ತಾ ಇದೆ. ಶ್ರೀಕೃಷ್ಣ ಸ್ವಾಮಿಯ ಮುಂದೆ ಈ ಪ್ರಶ್ನೆ ಇಡಬೇಕು ನಾವು. ಹೌದು. ಆಮೇಲೆ ಅದಕ್ಕೆ ಚಿಂತನೆ ಮಾಡಬೇಕು. ಅವ ಏನನ್ನು ಸೂಚಿಸ್ತಾನೆ ಆ ರೀತಿಯಾಗಿ ನಾವು ಮುಂದುವರಿಬೇಕಲ್ವಾ? ಹೌದು. ಬಹಳ ಒಳ್ಳಿದ್ದಾಯ್ತು. ಹಾಗಾದ್ರೆ ನಾವಿನ್ನು ತಡ ಮಾಡುವುದು ಸರಿಯಲ್ಲ. ಯಾರನ್ನು ಶ್ರೀಕೃಷ್ಣ ಸ್ವಾಮಿಯನ್ನು ಕರೆತರುವ ಸಲುವಾಗಿ ಕಳುಹಿಸುವುದು ಅಂತ ಹೇಳಿದ್ರೆ ಯಾರ್ಯಾರನ್ನು ಬೇಡ, ನಾವಾಗಿ ಹೋಗುವುದು ಕೂಡ ಸಲ್ಲದು ಈಗ. ಆದ್ದರಿಂದ ನಮ್ಮ ಸಾರಥಿ ಆದಂತಹ ಇಂದ್ರಸೇನ ಇದ್ದಾನೆ, ಅವನಲ್ಲೇ ಹೇಳೋಣ. ಇಂದ್ರಸೇನ, ನಿನ್ನ ಹೆಸರು ಕೂಡ ಬಹಳ ಒಳ್ಳೆಯದು. ಯಾಕೆ ಗೊತ್ತುಂಟಾ? ಇಂದ್ರಪ್ರಸ್ಥದಲ್ಲಿ ಇಂದ್ರಸೇನ ಅಲ್ವಾ? ಹೌದು, ಇರ್ಬೋದು. ಇಲ್ಲಿ ಕೆಲವರೆಲ್ಲ ಇದ್ರು ನಿಮ್ಮಂಥವರು. ಏನೇ ಇರ್ಲಿ, ಅದು ವಿಷಯ ಅಲ್ಲ. ಈಗ ನೋಡು, ಇಲ್ಲಿ ನಮ್ಮಲ್ಲಿ ನಡೆದಂತಹ ಈ ವಿಚಾರದ ಬಗ್ಗೆ ನಿನಗೆ ಸ್ವಲ್ಪ ಗಮನ ಹರಿಯಬಹುದು. ಆದ್ದರಿಂದ ನೀನು ಈಗಿಂದೀಗಲೇ ಸಕಲ ಸುವಸ್ತುಗಳನ್ನು ಒಡಗೂಡಿಕೊಂಡು ರಥ ಸಮೇತನಾಗಿ ದ್ವಾರಾವತಿಯತ್ತ ನಡೀಬೇಕು. ಶ್ರೀಕೃಷ್ಣ ಸ್ವಾಮಿಯಲ್ಲಿ ಸೂಚ್ಯವಾಗಿ ನಾವು ಅತಿ ಶೀಘ್ರವಾಗಿ ಬರುವಂತೆ ಹೇಳಿ ಕಳುಹಿಸಿದ್ದಾರೆ ಎಂಬಂತಹ ಒಂದು ವಾರ್ತೆಯನ್ನು ನೀನು ಅಲ್ಲಿ ಮುಟ್ಟಿಸಿ ಅವರನ್ನು ಕರಕೊಂಡು ಬರುವಂತಹ ಆ ಸ್ವಾಮಿಯನ್ನು ಇಲ್ಲಿ ವಿಜಂಗೈಯುವಂತೆ ಮಾಡುವಂತ ಹೊಣೆಗಾರಿಕೆ ನೆನಗಂಟು ಇಂದ್ರಸೇನ. ಆದಷ್ಟು ಶೀಘ್ರವಾಗಿ ತೆರಳು. ಆಗಲಿ. ಬಳಿಕ ಪರಿಪರಿ ವಸ್ತುಗಳ ಕೈಗೊಳ್ಳುತ್ತಲೈತಿ ವೇಗದಲ್ಲಿ ದೂತರು ಜಲನಿಧಿಯೇ ಕಳೆದೆದಿವ ದ್ವಾರಾವತಿಗೆ ನಡಿ ತಂದು ದೇವಾದಿ
ಪಾಂಡವರಿ ಬರಿ ಕಾಣಿಕೆ ಸಹಿತ ಪುಂಡರಿ ಕಾಂಚನ ಪದಗಲಿ ನಿತ ದೇವ ದೇವ ಓ ದೇವಾದಿದೇವ ಇಂದ್ರಸೇನ, ಇದೋ ನಿನ್ನ ಪಾದಾರವಿಂದಲಿಗೆ ವಂದಿಸಿಕೊಂಡಿದ್ದೇನೆ. ಹೇಳಪ್ಪ. ಹೊರಲಾರದಷ್ಟು ಹೊರೆಯನ್ನು ಹೊತ್ತುಕೊಂಡು ಬಂದಿದ್ದಿ. ಹಾ, ಬಹಳ ಅವಸರದಿಂದ ಬಂದ ಹಾಗುಂಟು. ಹೌದು, ಇಂದ್ರಪ್ರಸ್ಥದಿಂದ ಅಲ್ವಾ ಬಂದದ್ದು? ಇಂದ್ರಪ್ರಸ್ಥದಿಂದಲೇ ಬಂದದ್ದು. ಧೃತರಾಷ್ಟ್ರ ಭೂಪತಿಗೆ ಅಧಿರಥ ಹೇಗೋ, ಹಾ ಧರ್ಮರಾಜನೇ ನೀನು ಹಾಗೆ ಹಾ, ಸಾರಥಿ ಹೌದೌದು ಅಲ್ವಾ? ಹಾ. ಈಗ ಸಾರಥಿಗೆ ರಥ ಓಡಿಸುವುದೇ ಮಾತ್ರ ಕೆಲಸ ಅಲ್ವಾ? ಹೌದು. ಈ ಕೆಲಸ ಯಾಕೆ ನಿನಗೆ? ನಾನು ಹಾ. ಶೀಘ್ರವಾಗಿ ನಿಮ್ಮನ್ನಲ್ಲಿ ಮಾತನಾಡಲು ಬಂದಿದ್ದೇನೆ. ನನ್ನಲ್ಲಿ ಮಾತಾಡುವುದಕ್ಕೆ ನೀನು ಹೌದೌದು, ಪರಿಪರಿಯ ವಸ್ತುಗಳನ್ನು ಹೊತ್ತುಕೊಂಡು ಬಂದ ಧರ್ಮರಾಯ ಪ್ರಭುಗಳು. ಹಾ. ಇದೋ ನೀನು ಇವಾಗಲೇ ದ್ವಾರಕೆಗೆ ಹೋಗಬೇಕು. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮಾತಾಡಿ ಬರಬೇಕು. ಅವರಿಗೊಂದು ಓಲೆಯನ್ನು ಕೊಡಬೇಕು ಅಂತ ಕಳಿಸಿದ್ರು. ಈಗ ನನ್ನನ್ನು ಬರಲಿಕ್ಕೆ ಹೇಳಲಿಕ್ಕೆ ನಿನ್ನಲ್ಲಿ ಒಲೆ ಕೊಟ್ಟಿದ್ದಾನ? ಹೌದು. ವಿಷಯ ಏನಾದರೂ ಗೊತ್ತುಂಟ ನಿನಗೆ? ವಿಷಯ ನನಗೆ ತಿಳಿಯೋದು. ಹಾ. ಇಂದ್ರಪ್ರಸ್ಥಕ್ಕೆ ನಾರದ ಮಣಿಗಳು ಬಂದ್ರು. ನಾರದ ಮಣಿಗಳು ಧರ್ಮರಾಯರೊಂದಿಗೆ ಹಾ. ಅಂತರ್ಗತವಾಗಿ ಮಾತನಾಡುತ್ತಾ ಇದ್ರು. ಹಾ. ಅವ್ರು ನನಗೆ ಏನೆಂದು ತಿಳಿಯದು. ನನ್ನನ್ನು ಧರ್ಮರಾಯರು ಕಳೆದು ಹಾ. ಇದೋ ನೀನು ಇವಾಗಲೇ ದ್ವಾರಕೆಗೆ ಹೋಗಿ ಅನೇಕ ತರದ ಶುಭಲಗಳನ್ನು ನೀಡಿ ಹಾ. ನೀನು ಕೃಷ್ಣಹಳ್ಳಿಗೆ ಹೋಗಬೇಕೆಂದು ತಿಳಿಸಿದ್ರು. ಹಾ. ಹಾಗಾಗಿ ನಿಮ್ಮೊಂದಿಗೆ ಬಂದು ನಾನು ಮಾತನಾಡ್ತಾ ಇದ್ದೇನೆ. ದೇವ, ನೀವು ಅತಿ ಶೀಘ್ರವಾಗಿ ದ್ವಾರಕೆಗೆ ಬರಬೇಕೆಂದು ಧರ್ಮರಾಯರು ಹೇಳಿ ಕಳಿಸಿದ್ದಾರೆ. ಪಾಂಡವರ ಕಡೆಯಿಂದ ಯಾರೇ ಬರಲಿ ಅವರಿಗೆ ದ್ವಾರಕೆಯಲ್ಲಿ ಮುಕ್ತ ಪ್ರವೇಶ. ಹಾ, ಮತ್ತೆ ನೀನೀಗ ದೂತನಾಗಿ ಬಂದಿದ್ದೀಯ ಅಂತ ಹೌದೌದು. ಇಷ್ಟೆಲ್ಲ ಹೊತ್ತು ತರುವ ಅಗತ್ಯ ಇರಲಿಲ್ಲ. ಪಾಂಡವರ ರಾಯಸವನ್ನು ಹೊತ್ತು ಬಂದಂತಹ ನಿನಗೆ ಹಾ. ಏನು ಬಹುಮಾನ ಕೊಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ನಾನು. ಹಾ. ನೀನು ಸ್ವಲ್ಪ ವಿಶ್ರಾಂತಿ ಪಡಿ. ಅದು ಈಗ ರಥ ಸಮೇತವಾಗಿ ಬಂದಿದ್ದೇನೆ. ಓ, ಹಾಗಿದ್ರೆ ರಥದೊಟ್ಟಿಗೆ ನನ್ನನ್ನು ಕರ್ಕೊಂಡು ಹೋಗ್ಲಿ ಬಂದ? ಹೌದೌದು. ಅದು ಅಗತ್ಯ ಇಲ್ಲಲ್ಲ. ಹಾ. ನಾನು ಬರುವುದಿದ್ರು ಕೂಡ ನನ್ನದೇ ಒಂದು ರಥ ಉಂಟು. ಹಾ. ಅಲ್ವಾ? ಆಯ್ತು. ನೀನು ಮೊದಲಾಗಿ ಹೋಗು, ಹಿಂದಿನಿಂದ ಬರ್ತೇನೆ. ಆಗಲಿ ದೇವ. ಒಳ್ಳೇದು ಒಳ್ಳೇದು. ಕೇಳಿದೆ ಕೇಳಿದೆ. ಕೇಳಿದ ಸುನಗುತ್ತ ಅಚ್ಯುತನು ಕೇಳಿದ ಸುನಗುತ್ತ ಅಚ್ಯುತನು ಶಿಶುಪಾಲ ಖಳಮಗದಾಧ್ಯರಿಗೆ ಕೊನೆಗಾಲ ಬಂತು. ಶಿಶುಪಾಲ ಖಳಮಗದಾಧ್ಯರಿಗೆ ಕೊನೆಗಾಲ ಬಂತು. ಎಮ್ಮಯ ಮನೋರಥ ಸಿದ್ಧಿಲೇ ಸೆನುತ ಶ್ರೀಲಲಾಮನು ನಿಖಿಲ ಯಾದವ ಜಾಲವನು ಪುರವರಗೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಕಾಮುತ್ಸಾಹದಿ ಹೊರವಂಟ ಕೇಳಿನ ಸುನಗುತ್ತ ಅಚ್ಯುತನು ನಾಡಾಡಿಗಳ ಒಂದು ಮಾತುಂಟು, ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳುವುದು ಅಂತ. ಎಷ್ಟು ಅರ್ಥಪೂರ್ಣ ನೋಡಿ. ನಾನು ಎನಿಸಿದ್ದು ಏನೋ ಅದು ಕೈಗೂಡುವಂತಹ ಒಂದು ಸನ್ನಿವೇಶ ಬಹಳ ಬೇಗನೆ ಪ್ರಾಪ್ತವಾಗ್ತದೆ ಅಂತ ನಾನು ತಿಳಿಯಲಿಲ್ಲ. ನಾರದನ ಪ್ರವೇಶ ಆದರೆ ಅದರ ಮುಂದುವರಿದ ಭಾಗದಲ್ಲಿ ಏನಾದರೂ ಒಂದು ನಡೆಯುತ್ತದೆ ಎನ್ನುವಂಥದ್ದು ಲೋಕಕ್ಕೆ ಗೊತ್ತಿದೆ. ಮತ್ತೆ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಾರದ ಪ್ರಯೋಜನಕಾರಿಯಾಗಿಯೇ ಒದಗಿ ಬಂದವ. ಇಂದ್ರಪ್ರಸ್ಥಕ್ಕೆ ನಾನೇ ಕಳುಹಿಸಿದ ಹಾಗುಂಟು ಅವನನ್ನು. ಹಾಗಿದ್ರೆ ಧರ್ಮರಾಜಾದಿಗಳು ಯಾವುದೋ ಒಂದು ಕಾರ್ಯಕ್ಕೆ ಉದ್ಯುಕ್ತರಾಗಿದ್ದಾರೆ. ಅದು ಮುಂದಕ್ಕೆ ನಾನು ಸಂಕಲ್ಪಿಸಿದಂತಹ ಯಾವುದೋ ಒಂದು ಕಾರ್ಯವನ್ನು ನೆರವೇರಿಸುವಲ್ಲಿ ಸಾಫಲ್ಯವನ್ನು ಹೊಂದುತ್ತದೆ ಎನ್ನುವಂಥದ್ದು ಬಹಳ ಸತ್ಯ. ಹಾಗಿದ್ರೆ ಮಾಡಬೇಕಾದದ್ದು ಏನು? ಕೃಷ್ಣನ ಜನನವಾದದ್ದೇ ಅದಕ್ಕೆ. ಭೂದೇವಿಯು ಗೋಸ್ವರೂಪದಿಂದ ಪ್ರಾರ್ಥನೆ ಮಾಡಿದಾಗ ನಾರಾಯಣ ದೇವರು ಎತ್ತುವಂತಹ 10 ಅವತಾರಗಳಲ್ಲಿ ಪೂರ್ಣಾವತಾರ ಯಾವುದಂತ ಕೇಳಿದರೆ ವ್ಯಾಸರೇ ಹೇಳಿದ್ದಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ.
ಪೂರ್ಣ ಪ್ರಮಾಣದಲ್ಲಿ ನಾರಾಯಣನೇ ವೈಕುಂಠಧಾಮವನ್ನು ಬಿಟ್ಟು ಇಲ್ಲಿಗೆ ಬಂದನೋ ಎಂಬ ಹಾಗೆ ಭಾವುಕರು ನನ್ನನ್ನು ಸೇವಿಸ್ತಾ ಇದ್ದಾರೆ. ಹೌದು ಅಲ್ಲ ಎನ್ನುವುದರ ಬಗ್ಗೆ ನಾನು ಆಲೋಚನೆ ಮಾಡುವಂಥದ್ದಲ್ಲ. ನಂಬಿದವರಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಒದಗಿ ಬರುವವನೇ ಪರಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮ ಎನ್ನುವ ತಾತ್ವಿಕವಾದಂತಹ ಸಂದೇಶವನ್ನು ಲೋಕಕ್ಕೆ ಬೀರುತ್ತಾ ಇದುವರೆಗೆ ನಡೆದವ ನಾನು. ನನ್ನ ಬದುಕಿನ ಪೂರ್ವಾರ್ಧ ಹುಟ್ಟೂರಿನ ಬಂಧ ವಿಮೋಚನದಲ್ಲಿಯೇ ಕಳೆಯಿತು. ಕಂಸಾದಿಗಳ ಹನನ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅನಾಗರಿಕರಾಗಿದ್ದಂತಹ ಯಾದವರನ್ನು ಹರಿದು ಹಂಚಾಗಿ ಹೋಗಿದ್ದಂತಹ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ನಾಗರಿಕವಾದಂತಹ ಸಾಮ್ರಾಜ್ಯದ ಸ್ಥಾಪನೆ ನನ್ನ ಅಣ್ಣನ ಜೊತೆಯಲ್ಲಿ ನಾನು ಮಾಡಿದೆ. ಯದುಗಳಿಗೆ ಸಿಂಹಾಸನವೇ ಇಲ್ಲ ಎನ್ನುವಂತಹ ಒಂದು ನಂಬಿಕೆ ಇತ್ತು. ಅದಲ್ಲ ಎನ್ನುವುದನ್ನು ಅಣ್ಣ ತಮ್ಮಂದಿರು ನಾವು ಮಾಡಿ ತೋರಿಸಿದ್ದೇವೆ. ಹಾಗಿದ್ರೆ ಲೋಕದ ವ್ಯವಹಾರದ ಬಗ್ಗೆ ದೃಷ್ಟಿ ಹರಿಸಬೇಕಾದಂಥ ಒಂದು ಸಂಕ್ರಮಣ ಸ್ಥಿತಿ ಈಗ ಇದ್ದಾಗ ಲೋಕಕ್ಕೆ ಯಾರು ಬಾಧೆಯನ್ನು ಕೊಡುವವರು, ಯಾರು ದುಷ್ಟರಿದ್ದಾರೆ, ಅಂಥವರ ಒಂದು ಸಂತತಿ ಮುಗಿದು ಹೋಯಿತು ಅಂತ ಹೇಳಿದರೆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಬರುತ್ತದೆ ಎನ್ನುವ ಮಾತುಂಟು. ರುಕ್ಮಿಣಿಯ ಸ್ವಯಂವರ ಕಾಲದಲ್ಲಿ ಬಾಸಿಂಗ ಕಟ್ಟಿಕೊಂಡು ಬಂದಿದ್ದ ಒಬ್ಬ ಶಿಶುಪಾಲ, ಅವನಿಗೊಂದು ಅವಕಾಶವನ್ನು ಕೊಟ್ಟಿದ್ದೆ ನಾನು. ಆದರೆ ಆ ಅವಕಾಶ ಇಷ್ಟು ಬೇಗ ಬಂದಿತ್ತು ಅಂತ ನಾನು ತಿಳಿಯಲಿಲ್ಲ. ಬಹುಶಃ ಅವನಿಗೆ ಅವಸಾನ ಬಂತೋ ಏನೋ. ಅದಲ್ಲ, ಇನ್ನೂ ಒಬ್ಬ ಇದ್ದಾನೆ. ದ್ರೌಪದಿ ವಿವಾಹದ ಕಾಲದಲ್ಲಿಯೂ ಕೂಡ ಸ್ವಯಂವರ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದ. ಈಗ ಬಹಳಷ್ಟು ಅಕೃತ್ಯಗಳನ್ನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ಕರ್ಣಾಕರ್ಣಿಕೆಯಾಗಿ ನಾನು ಕೇಳಿದ್ದು. ಅಣ್ಣ ತಮ್ಮಂದಿರು ಮುಗಿಸಬೇಕು ಅಂತಲೇ ದ್ವಾರಕೆಗೆ ಆಗಾಗ ದಂಡೆತ್ತಿ ಬರ್ತಾ ಇದ್ದವ. ಆಗಲಿಗೆ ನಮಗೆ ಅಜ್ಜ ಜರಾಸಂಧ. ಆದರೆ ಮಾಡುವುದು ದುಷ್ಟ ಕಾರ್ಯಗಳನ್ನೇ. ಖಳನಾದಂತಹ ಶಿಶುಪಾಲ, ಮಾಗಧ ಮೊದಲಾದಂತಹ ದುಷ್ಟರಿಗೆ ಕಡೆಗಾಲ ಯಾವಾಗ ಅಂತ ಪ್ರಪಂಚ ಎದುರು ನೋಡ್ತಾ ಉಂಟು. ದೇವತೆಗಳು ಆ ದಿನವನ್ನು ಕಾಯ್ತಾ ಇದ್ದಾರೆ. ಹಾಗೆ ಎಲ್ಲರ ದೃಷ್ಟಿ ಇರುವಂಥದ್ದು ಕೃಷ್ಣನ ಕಡೆಗೆ. ಸುಮ್ಮನೆ ಹೋಗಿ ಒಬ್ಬರನ್ನು ಕೊಲ್ಲುವುದಕ್ಕಾಗುತ್ತದೋ? ಅದಕ್ಕೊಂದು ಸಂದರ್ಭ ಒದಗಿ ಬರಬೇಕು. ಈಗ ಅದು ಬಂತು ಎನ್ನುವುದರಿಂದ ನಗು ಬಂದದ್ದು ನನಗೆ. ಅವನ ಮಾತನ್ನು ಕೇಳಿ ನಕ್ಕದ್ದಲ್ಲ ನಾನು, ವಿಚಾರವನ್ನು ಕೇಳಿ ನಾನು ನಕ್ಕೆ. ಹಾಗಿದ್ರೆ ಪಾಂಡವರು ಭಾವಿಸಿದರೆ ಬಯಸಿದರೆ ಕೃಷ್ಣ ಎಲ್ಲಿದ್ದರೂ ಕೈ ಸೇರ್ತಾನೆ ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗಿದೆ. ಕುಲಾಲ ಭವನದಲ್ಲಿ ಐವರನ್ನು ಕೈ ನೆಗಹಿ ಕಮಲೋದರನ ಕೈಯಲ್ಲಿ ಕೊಟ್ಟಳ ಕುಂತಿ ಅಂತ ಹೇಳಿದ್ರಲ್ಲ, ಮಮ ಪ್ರಾಣ ಹಿ ಪಾಂಡವ ಅಂತ ನಾನು ಐವರನ್ನು ಸ್ವೀಕಾರ ಮಾಡಿದೆ. ಹಾಗಿದ್ರೆ ಪಾಂಡವರು ನನ್ನ ಕೈಯಾಯುಧಗಳಾಗಿ ಬಳಸಿಕೊಳ್ಳಬೇಕು, ನಾನೇ ರಂಗಕ್ಕಿಳಿದು ಕೆಲಸ ಮಾಡುವ ಹಾಗಿಲ್ಲ ಎನ್ನುವ ಕಾರಣಕ್ಕೆ ಮೊನ್ನೆ ಅಭಿಮನ್ಯುವಿನ ವಿವಾಹ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಮೊನ್ನೆ ಅಭಿಮನ್ಯು ಜನಿಸಿದ ಆ ಒಂದು ಪುತ್ರೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ದೆವು. ಸುಭದ್ರೆಯ ವಿವಾಹದ ಸಂದರ್ಭ, ಇದೆಲ್ಲವನ್ನು ನೆನೆಸಿದಾಗ ಒಂದು ಹಂತದಲ್ಲಿ ನನ್ನ ಕೆಲಸ ಮುಗಿಯಿತು. ಆದರೆ ಇಷ್ಟೇ ಅಲ್ಲ, ಇನ್ನು ಮುಂದುವರೆದು ಹೇಗೆ ಎನ್ನುವುದನ್ನು ಮಾಡಬೇಕು ಅಂತ ಇದ್ದರೆ ಅದಕ್ಕೊಂದು ರಂಗ ಸಿದ್ಧವಾಗಿದೆ ಅಂತ ಆಯಿತು. ಹಾಗಿದ್ರೆ ತಡ ಮಾಡುವುದಲ್ಲ, ಆದಷ್ಟು ಬೇಗ ಗರುಡನನ್ನು ಏರಿಕೊಂಡು ಇಂದ್ರಪ್ರಸ್ಥದ ಕಡೆಗೆ ನಡೆಯುತ್ತೇನಂತೆ. ಧರ್ಮರಾಜ ಸ್ವಾಮಿ, ಏನು ಸ್ವಾಮಿ ಇದು? ನಿಮ್ಮ ಅರಮನೆಯ ರಾಜ ದ್ವಾರಕ್ಕೆ ಬಂದಾಗಲೇ 5 ಮಂದಿ ಎದ್ದು ಕೈ ಮುಗಿದುಕೊಂಡು ನನ್ನಲ್ಲಿಗೆ ಬಂದಿದ್ದೀರಿ. ಹೌದು, ಪ್ರಯಾಣದ ಪ್ರಯಾಸವೋ ಏನು? ನಿಮ್ಮ ಮುಖ ಕಮಲದಲ್ಲಿ ಕಿರುನಗೆಯ ಲಾಸ್ಯ ಹೊಡುತ್ತಾ ಉಂಟು. ಕೃಷ್ಣ ಯಾವಾಗಲೂ ನಗುತ್ತಲೇ ಇರುವುದಲ್ವ? ಹೌದು. ಮತ್ತೆ ನಮಗೆಲ್ಲ ಆಯಾಸ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಇಲ್ಲ ಆಯಾಸ ಅಂತ ಇಲ್ಲ. ಆದರೂ ಪಾಂಡವರನ್ನು ಕಾಣಲಿಕ್ಕೆ ಬರುವಾಗ ಆಯಾಸ ಅಂತೂ ಇರ್ಲಿಕ್ಕೆ ಇಲ್ಲ. ನಿಮ್ಮ ಮುಖ ನೋಡುವಾಗಲೇ ಸಂತೋಷ ಅರಳಬೇಕು ನಮಗೆ. ಹೌದು, 5 ಮಂದಿ ಬಂದು ನನಗೆ ನಮಸ್ಕಾರ ಮಾಡಿದ್ದೀರಿ. ಹೌದು, ನೀನು ಹಿರಿಯವ, ನಿನಗೆ ನಾನೇ ನಮಸ್ಕಾರ ಮಾಡಬೇಕು. ಆದರೂ ನಮಗೊಂದು ಸಿಕ್ಕ ಅವಕಾಶವನ್ನು ನಾನು ಯಾಕೆ ಬಿಡಬೇಕು? ನಾನು ಬಂದ ಸಂತೋಷವನ್ನು ಮಾತಿನಲ್ಲಿ ವ್ಯಕ್ತಪಡಿಸ್ತೀನಿ ನೀನು. ಹೌದು, ಆದರೆ ಮುಖ ನೋಡಿದರೆ ಸುಖ ಇದ್ದಾಗ ಇಲ್ಲಲ್ಲ. ಏನು
ಧರ್ಮರಾಜ, ಸ್ವಾಮಿನ್, ಇಂದ್ರಪ್ರಸ್ಥದಲ್ಲಿ ಹೊಸಗೆ ಮೆರೆಯಿತು ಅಂತ ಕೇಳಿದ್ದೆ ನಾನು. ಹೌದಪ್ಪ, ಸುದ್ದಿ ಎಲ್ಲೆಲ್ಲಿ ಹರಡು ಹೋಗಿದೆ. ಮಯ ನಿನಗೊಂದು ಶಂಕ ಕೊಟ್ಟಿದ್ದನಲ್ಲ, ಹೌದೌದು, ಅನಂತ ವಿಜಯ, ಅದರಲ್ಲಿ ಹಿಡ್ಕೊಂಡಂತ ಸಂತೋಷ ಮುಖದಲ್ಲಿ ಕಾಣುವುದಿಲ್ಲ. ಭೀಮನ ಮುಖ ನೋಡ್ಬೇಕಿತ್ತು ನೀನು. ಭೀಮಸೇನ ಭಾವ ರುಧಿರಮುಖಿ ಹೊಸಾಗದೆ, ಹೌದು, ಹೊಸತ್ತು ಬಂದಾಗ ಒಂದು ಉಲ್ಲಾಸ ಇರ್ತದಲ್ಲ, ಅದು ಹೆಗಡಲಿಲ್ಲ, ಕೈಯ ಕೆಳಗೆ ಉಂಟು. ಹೌದು, ಮುಖ ನತಮಸ್ತಕರಾಗಿದ್ದು. ಭೀಮಸೇನನ್ನು ಈ ರೀತಿ ಯಾವಾಗಲೂ ನೋಡಲಿಲ್ಲ ನಾನು. ಮತ್ತೆ ಅರ್ಜುನನ ಭಾವ ಹೇಳಯ್ಯ. ಈಗ ಮೊನ್ನೆ ಕಾಂಡವನ ದಹನ ಎಲ್ಲ ಮಾಡಿ ಗಾಂಡೀವ ಎಲ್ಲ ಸಿಕ್ಕಿದೆ ನಿನಗೆ, ಹೇಗಿರಬೇಕಿತ್ತು ನೀನು. ಆದರೆ ನಿನ್ನಲ್ಲಿಯೂ ಉಲ್ಲಾಸ ಕಾಣುವುದಿಲ್ಲ ಅಲ್ಲ, ಅವ್ರು ಮಾತಾಡುವುದಿಲ್ಲ ನೀನಿರುವಾಗ. ಏನು ಯುಧಿಷ್ಠಿರ, ಅವಸರವಾಗಿ ನನ್ನನ್ನು ಕರೆಸಿದೆಯಲ್ಲ. ಮೊನ್ನೆ ನಾನು ಬಂದು ಹೋದದ್ದು. ಹೌದು ಸ್ವಾಮಿ. ಈಗ ಯಾವ ಕಿರಿಕಿರಿಯೂ ಇಲ್ಲದೆ ಸ್ವಲ್ಪ ಆದರೂ ಸ್ವಸ್ಥತೆಯಿಂದ ಇದ್ದಾರೆ ಪಾಂಡವರು ಅಂತ ನನಗೂ ಸಮಾಧಾನ ಇದ್ದದ್ದು. ಅವಸರವಾಗಿ ಇಂದ್ರಸೇನ ಅವಸರವಾಗಿ ಬಂದ, ವಿಷಯ ಏನಿಲ್ಲ ಗೊತ್ತಿಲ್ಲ ಅಂತ ಹೇಳಿದ, ಕಾಗದ ಕೊಟ್ಟಿದ್ದಾನೆ, ಅದರಲ್ಲಿ ಎಂಥದ್ದು ಇಲ್ಲ, ಏನೋ ಒಗ್ಗಟ್ಟಿನಲ್ಲಿ ಬರೆದಿದ್ದೀಯ, ಬಂದೇ ಮಾತಾಡುವ ಸ್ವಾಮಿ ಅಂತ ಹೇಳಿದ್ದಿ. ಹಾಗಿದ್ರೆ ವಿಚಾರ ಏನು ಅಂತ ಗೊತ್ತಿಲ್ಲ. ಆದರೆ ಈ ರೀತಿಯ ದುಃಖ ನಿನ್ನ ಮನಸ್ಸಿನಲ್ಲಿ ಮಡುಗಟ್ಟಬೇಕು ಅಂತ ಇದ್ರೆ ಯಾರಿಂದ ತೊಂದರೆ? ಎಲ್ಲಿಯಾದರೂ ಕೌರವರೇನಾದರೂ ಕಿರಿಕಿರಿ ಮಾಡಿದ್ರೋ? ಇಲ್ಲದಿದ್ದರೆ ರಕ್ಕಸರೆಲ್ಲ ಇರುವಾಗ ಹತ್ತಿರ ಬರಲಿಕ್ಕಿಲ್ಲ ಅಲ್ವಾ? ದಾನವರು ಕೌರವರು ಏನಾದರೂ ಸುದ್ದಿ ನಿಮಗೆ ತೊಂದರೆ ಮಾಡಿದ್ರು ಅಂತ ಕೇಳಿದರೆ ಸದ್ಯಕ್ಕೆ ಅದು ಆಗುವುದಿಲ್ಲ, ಅದೆಲ್ಲ ಆಗಿ ಹೋಗಿದೆ. ಆದರೂ ಕರೆಸಿದೆಯಲ್ಲ, ಅದು ಅವಸರವಾಗಿ ಅಲ್ಲ. ನೀನು ಕರೆದಾಗ ನಾನು ಬರಲೇಬೇಕು, ಯಾಕಂದರೆ ಅದು ಅಲ್ಲಿ ಒಂದು ರೀತಿಯ ಸಂಬಂಧದ ಕರೆಯೂ ಉಂಟು, ಒಂದು ಭಾವ ಬಂಧುತ್ವವೂ ಉಂಟು ಅಲ್ವಾ? ಹೌದು. ಏನೇ ಇರಲಿ, ಈಗ ನನ್ನಲ್ಲಿ ಯಾಕೆ ವಂಚನೆ ನಿನಗೆ? ಹೇಗೂ ಬಂದಾಯ್ತಲ್ಲ ನಾನು. ಓ ದೇವಾ, ಓ ಶ್ರೀಕೃಷ್ಣ ಸ್ವಾಮಿ. ಧರ್ಮರಾಜ, ಶತಶೃಂಗದಲ್ಲಿ ಪಾಂಡು ಚಕ್ರವರ್ತಿ ನಮ್ಮನ್ನು ಬಿಟ್ಟು ಅಗಲಿದಾಗ ನನಗೆ 16 ವರ್ಷ ಪ್ರಾಯ. ಹೌದು. ಸರಿಯಾಗಿ ಬುದ್ಧಿ ಬಲಿತಿರ್ಲಿಲ್ಲ ಹಾಗೆ.
ಆಮೇಲೆ ಹಾ, ಮುನಿವರರೆಲ್ಲ ಸೇರಿ ಹಸ್ತಿನಾವತಿಗೆ ನಮ್ಮನ್ನು ಕೊಂಡೋದು. ಋಷಿಗಳನ್ನು ಮುಂದಿಟ್ಟುಕೊಂಡು ನಮ್ಮತ್ತೆ ನಿಮ್ಮನ್ನು ಕರ್ಕೊಂಡು ಬಂದದ್ದು. ಒಂದು ಕೆಲವಾರು ವರ್ಷಗಳ ಕಾಲ ಅಲ್ಲಿ ನಾವು ಅನ್ಯೋನ್ಯವಾಗಿ ಬಾಳ್ಲಿಕ್ಕೆ ಪ್ರಯತ್ನ ಪಟ್ಟದ್ದುಂಟು. ಹೌದು. ಆದ್ರೆ ಬಾಳ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣ. ಹಾ, ಯಾಕೆಂತ ಕೇಳಿದ್ರೆ ಹ್ಮ್. ನಮಗೂ ಕೌರವರಿಗೂ ಇದ್ದಂತಹ ಸಹಜವಾದಂತಹ ದಾಯಾದ್ಯ. ಆಮೇಲೆ ಒಂದು ರೀತಿಯಲ್ಲಿ ನಾವು ಅನಾಥರಾಗಿ ಹೋದದ್ದುಂಟು. ಕೆಲವಾರು ಪ್ರಕರಣಗಳೆಲ್ಲ ನಡೆದದ್ದುಂಟು. ಹೌದು. ಮತ್ತೆ ನಾವು ಪ್ರಕಟ ಆದದ್ದು ದ್ರೌಪದಿ ಸ್ವಯಂವರದಲ್ಲಿ, ಅದು ಕೂಡ ಕುಂಬಾರನ ಮನೆಯಲ್ಲಿ. ನನ್ನ ನಿಮ್ಮ ಪ್ರಥಮ ಭೇಟಿ ಅಲ್ವಾ? ಹೌದೌದು. ಕಮಲೋದರನ ಕೈಯಲ್ಲಿ ಕೊಟ್ಟಲ್ಲಲ್ವಾ ಆಗ. ನಮ್ಮ ಅತ್ತೆಗೆ 5 ಮಂದಿ ಮಕ್ಕಳನ್ನ ಗೊತ್ತಾದ್ದೇ ಆಗ ನನಗೆ. ಆಗಲ್ವಾ? ಹೌದೌದು. ಆಗ ನೀನು ಹೇಳಿದಂತಹ ಮಾತು, ಈ 5 ನನ್ನ ಪಂಚಪ್ರಾಣಗಳೆಂದು ನಾನು ಬಗೆಯುತ್ತೇನೆ. ಸಾಮಾನ್ಯವಾಗಿ ಗಂಡ ಸೆತ್ತ ಹೆಂಗಸು ಇನ್ನೊಬ್ಬರ ಮುಂದೆ ಕಾಣಿಸಿಕೊಳ್ಳಿಕ್ಕಿಲ್ಲ, ಇಲ್ಲ. ಮತ್ತೆ ಆಶೀರ್ವಾದ ಬೇಡುವ ಹಾಗೂ ಇಲ್ಲ. ಇಲ್ಲ. ಆದರೆ ಹೆಣ್ಣಾದವಳು ಪತಿ ಇಲ್ಲದಿದ್ದರೂ ಯಾರಿಗೆ ಎರಗಬಹುದು, ಯಾರಿಗೆ ಗೌರವ ಕೊಡಬೇಕಿದ್ರೆ ಭಗವಂತನಿಗೆ ಅಂತ. ಈಗ ನನ್ನನ್ನು ಅಳಿಯ ಎನ್ನೋ ಕಾಲದಿಂದ ಭಗವಂತ ಅಂತ ಕಂಡು ಅವರು ನನಗೆ ವಂದಿಸಿದಳು. ಆಗ ತಾಯಿಯ ಮನಸ್ಸಿಗೆ ಸಮಾಧಾನ ಆಗುವುದಕ್ಕೆ ಬೇಕಾಗಿ, ನಿಮ್ಮ ಪರಿಚಯವೂ ನನಗಿಲ್ಲ, ನಿಮ್ಮ ಸ್ವಭಾವ ಹೇಗೂ ಅಂತ ಗೊತ್ತಿಲ್ಲ, ಆದರೆ ಕುಂತಿ ಹೆತ್ತ ಮಕ್ಕಳಲ್ವೋ, ಹಾಗಾಗಿ ಮಮ ಪ್ರಾಣ ಹೈ ಪಾಂಡವ ಅಂತ ಹೇಳಿದ್ದು. ನೀನಾಗಿಯೇ ಕುಂಬಾರನ ಮನೆಗೆ ಬಂದದ್ದು ಸ್ವಾಮಿ ಆಗ. ಹೌದು. ಯಾಕೆ? ಪಾಂಡವರಲ್ಲಿ ನೀನು ಕಂಡುಕೊಂಡಂತಹ ಯಾವುದೋ ಒಂದು ಭಾವ ನಮ್ಮ ಅತ್ತೆ ಮತ್ತು ಅತ್ತೆ ಮಕ್ಕಳಲ್ಲಿ ಉಳ್ಕೊಂಡಿದ್ದಾರೆ ಸುದ್ದಿ ಕೇಳಿಯೇ ಬಂದದ್ದು. ಆ ಸಂದರ್ಭದಲ್ಲಿ ತನ್ನದ್ದಾದಂತಹ ಕೃಪಾಕಟಾಕ್ಷವೆಂಬಂತ ವಜ್ರಪಂಜರದಲ್ಲಿ ನಮ್ಮನ್ನು ಕಾಪಿಟ್ಟುಕೊಂಡು ಬಂದಂತ ಮಹಾಸ್ವಾಮಿ ನೀನು. ಅದು ನಿಮ್ಮ ಶ್ರದ್ಧೆ. ಆಮೇಲೆ ನಮಗೊಂದು ನೆಲೆಯನ್ನು ಕಲ್ಪಿಸುವಲ್ಲಿ ನಿನ್ನದ್ದಾದಂತಹ ಪಾತ್ರ ಉಂಟು ಹಸ್ತಿನಾವತಿಯಲ್ಲಿ, ಅಲ್ವಾ? ಲೋಕಾಪಾದಕ್ಕೆ ಹೆದರಿದಂತಹ ಧೃತರಾಷ್ಟ್ರ ಭೂಪತಿ ಇನ್ನು ನಾನು ಲೋಕಮುಖದಲ್ಲಿ ಮುಖವನ್ನು ಹೇಗೆ ತೋರಿಸಿಕೊಳ್ಳಲಿ ಎಂಬಂತಹ ಜಿಜ್ಞಾಸೆಗೆ ಒಳಗಾದಂತಹ ಸಂದರ್ಭದಲ್ಲಿ ಇಂದ್ರಪ್ರಸ್ಥವನ್ನು ಇಬ್ಬಾಗ ಮಾಡಿಕೊಟ್ಟದ್ದು ನಾವು ರಾಜ್ಯವನ್ನು. ಒಳ್ಳೇದಾಯ್ತಲ್ಲ. ಒಳ್ಳೇದಾಯ್ತು. ಯಾಕಂದ್ರೆ ಪ್ರಾಚೀನ ರಾಜಧಾನಿ ಇಂದ್ರಪ್ರಸ್ಥ ಕುರುಗುಡು ಕುಲಕ್ಕೆ. ನಗರ ವಿಸ್ತರಣೆ ನೆಪದಿಲ್ಲ, ಏನೋ ಒಂದು ಉಡುಗೊರೆಯು ಮಯನಿಂದ ಸ್ವಲ್ಪ. ಹೌದು. ಆ ಮಯನ ಮಂಟಪದಲ್ಲಿ ನಾನು ಒಂದು ದಿನ ಓಲಗಸ್ತನೆ. ಮಯನ ಮಂಟಪ ಅಂತ ಕೇಳಿದ್ರೆ ಅದರ ನೀನೇ ಸೂಚಿಸಿ ಹೇಳಿ, ಧರ್ಮರಾಯನಿಗೆ ಒಪ್ಪುವಂತೆ ಒಂದು ಮಂಟಪವನ್ನು ನೀನು ನಿರ್ಮಿಸುವಂತ ಸೂಚನೆ ಕೊಟ್ಟವ ನೀನೆ. ಅವ ರಾಕ್ಷಸ ಶಿಲ್ಪಿ ಒಬ್ಬ ನಿಮಗೆ ಹಾಗೆ ಕೊಡಬೇಕು ಅಂತ ಇದ್ರೆ ಅಲ್ವಾ? ದೊಡ್ಡ ವಿಷಯ ನೋಡಿ. ದೊಡ್ಡ ವಿಷಯ. ಉಪಕಾರ ಸ್ಮರಣೆ. ಪಾಂಡವ ವನದಲ್ಲಿ ಅವನಿಗೆ ಪ್ರಾಣದಾನ ಮಾಡಿದ್ರಿಂದ ಆ ಉಪಕಾರ ಸ್ಮರಣೆಗೆ ಬೇಕಾಗಿ ಏನು ಕೊಡಬೇಕು ಅಂತ ಕೇಳುವ ಧರ್ಮರಾಯನಿಗೆ ಕೊಡು ಅಂತ ಹೇಳಿದ್ರು ಅಲ್ವಾ? ಅವನಿಗೆ ಒಪ್ಪುವಂತೆ ಸರಿ 8,000 ಅವನದ್ದಾದಂತಹ ಶಿಲ್ಪಿಗಳನ್ನೆಲ್ಲ ತಂದು ಒಂದು ವಿಚಿತ್ರವಾದಂತಹ ಒಂದು ರೀತಿಯಲ್ಲಿ ಸಾಮಾನ್ಯ ಹೊಸಗೆ ಮೆರೆದಿತ್ತು. ಅದೇ ಸಾಮಾನ್ಯ ಒಬ್ಬೊಬ್ಬ ಕೂತ್ಕೊಂಡ್ರೆ ಅದರಲ್ಲಿ ಕಾಣಲಿಕ್ಕೆ ಇಲ್ಲ. ಇಲ್ಲ. ಈಗ 5 ಮಂದಿ ಹೀಗೆ ವಿರಾಜಮಾನರಾದಾಗ ಅದಕ್ಕೊಂದು ಶೋಭೆ ಬರ್ತದೆ. ನೆಲದ ಪಾಡಿನಲ್ಲಿ ಜಲವು, ಜಲದ ತೆರದಲ್ಲಿ ನೆಲವು, ಕಂಬದ ನಡುವೆ ಬಿತ್ತಿಗಳು ಅಂತ. ಮನಸ್ಸು ಒಳ್ಳೇದುಂಟು. ಹೌದು. ಅವರಿಗೆ ಇದ್ದದ್ದಿದ್ದ ಹಾಗೆ ಕಾಣ್ತದೆ, ಇಲ್ಲದೆ ಬೇರೆ ಕಾಣ್ತದೆ. ಬಂದಂತಹ ಸಕಲರಿಗೂ ಕೂಡ ಅದನ್ನು ತೋರಿಸುವಲ್ಲಿ. ಹಾಗೆ ನಾನು ಒಂದು ದಿನ ಓಲಗಸ್ತನಾಗಿರುವಂತಹ, ಮತ್ತೆ ನೀನು ಹೇಳಿದಂತಹ ಕೌರವರು ಧನುಜರು ಇಲ್ಲ, ಸದ್ಯಕ್ಕೆ ಅದಿಂತ ಪ್ರಶ್ನೆಯೇ ಇಲ್ಲ ನಮಗೆ. ಯಾಕೆಂತ ಕೇಳಿದ್ರೆ ಇದ್ದಂತಹ ಧನುಜರನ್ನೆಲ್ಲ ನೀನೇ ಕೊಂದಾಗಿದೆ. ನಾನಿದ್ದಾಗ ಹೆದರಿಕಿಲ್ಲ ಅಂತ. ಇಲ್ಲ ಅದಿಲ್ಲ. ಓಲಗಸ್ತನಾಗಿರುವಂತಹ ಮಂಟಪದಲ್ಲಿ ಒಂದು ದಿನ ನಾರದರು ಬಂದರು. ಅದೇ ನಾರದರು ಬಂದ್ರು ಅಂತ ಹೇಳಿದವ, ವಿಷಯ ಅಂತದ್ದು ಹೇಳಿ ಹೋದ್ರು ಅಂತ ಗೊತ್ತಿಲ್ಲ. ಆಗ ಓರ್ವ ಗೃಹಸ್ಥನಾಗಿ ನಾನು ಹೀಗೆ ಒಂದು ಪ್ರಸ್ತಾವನೆಯಲ್ಲಿ ತೊಡಗಿದೆ ಅವರಲ್ಲಿ. ಏನು ಅಂತ? ಸ್ವಾಮಿ, ನೀವು 3 ಲೋಕ ಸಂಚಾರವನ್ನೆಲ್ಲ ಮಾಡುವವರು, ನಮ್ಮ ಮಂಟಪ ಸ್ವಲ್ಪ ನೋಡಬೇಕು. ಒಂದು ಗೃಹಸ್ಥನಾದವರು ತನ್ನದ್ದಾದಂತಹ ಹೆಮ್ಮೆಯನ್ನು ಒಂದು ಪ್ರಕಟಪಡಿಸುವಂತಹ ಒಂದು ಬಗೆ ಅದು. ಅವರು ದೇವಲೋಕದ ಸಭೆ ನೋಡಿಕೊಂಡು ಬಂದವರು ನಾರದರು. ನೀವೆಲ್ಲ ಅಷ್ಟದಿಕ್ಪಾಲಕರೆಲ್ಲ ಸಭೆಯನ್ನು ನೋಡಿ ಬಂದವರು, ಇಂತಹದ್ದು ಏನಾದರೂ ಉಂಟೋ ಅಂತ ಒಂದು ಪ್ರಶ್ನೆಯನ್ನು ಎಸೆದವರಿಗೆ. ಸಾಮಾನ್ಯವಾಗಿ ಹೆಚ್ಚೋ ಕಮ್ಮಿ ಆದ್ರೆ ಅದು ಒಂದು ಮಾನುಷ ಸಹಜವಾದಂತಹ ಒಂದು ತುಡಿತದಿಂದ. ಸರಿಯಪ್ಪ. ಆಗ ಅವರೊಂದು ಮಾತನ್ನು ಎಲ್ಲಾ ಸಭೆಗಳ ವಿವರವನ್ನು ಕೊಡುತ್ತಾ ಇಂದ್ರ ಸಭೆಯಲ್ಲಿ ಒಂದು ವಿಷಯವನ್ನು ಹೇಳಿದರು. ಏನು? ಯಾವ ಸಭೆಯಲ್ಲಿ ಏನೇನು ಯಾರ್ಯಾರು ಮಂಡಿತರಾಗಿದ್ದರು ಎಂಬ ಸವಿವರವನ್ನು ಪೂರ್ಣ ಪಟ್ಟಿಯಲ್ಲೇ ಕೊಟ್ಟರು ಅವರು. ಇಂದ್ರ ಸಭೆಯಲ್ಲಿ ಇದ್ದದ್ದು ಹರಿಶ್ಚಂದ್ರ ಒಬ್ಬ ಮಾತ್ರ ಅಂತ ಹೇಳಿದ್ರು. ಹಿಂದೆ ಆಗಿ ಹೋದವ ಸೂರ್ಯವಂಶಜ. ಹಾಗಾದ್ರೆ ಏನು ಅವರದ್ದಂತ ವಿಶೇಷತೆ ಅಂತ ಅಲ್ಲ ನಾನು ಕೇಳಿದೆ. ಅವ ಮಾಡಿದಂತಹ ರಾಜಸೂಯಾದ್ವರದ ಪರಿಣಾಮವಾಗಿ ಅಥವಾ ಇನ್ನೂ ಅನೇಕ ಯಾಗ ಯಜ್ಞಾದಿಗಳ
ಪರಿಣಾಮವಾಗಿ ಸತ್ಯಸಂಧತೆಯ ಪರಿಣಾಮವಾಗಿ ಅವರು ಅಲ್ಲಿದ್ದ ಅಂತ. ದೇವಲೋಕ ಬಾಕಿ ಎಲ್ಲರೂ ಇದ್ರು. ಆದರೆ ಇಂದ್ರ ಸಭೆಯಲ್ಲಿ ಅಂದ್ರೆ ಅಲ್ಲಿ ಇರುವಂತಹ ಯೋಗ್ಯತೆ ಅವನಿಗೆ. ನಳನಿದ್ದನು, ಷೋಡಶ ಮಹಾರಾಜರು ಎಲ್ಲ ಇದ್ರು. ಹೌದೌದು. ನಮ್ಮಪ್ಪನನ್ನು ಕಂಡಿರಿ ಅಂತ ಕೇಳಿದ್ದೆ ನಾನು ಆಗ. ಓಹೋ ಪಾಂಡು ಚಕ್ರವರ್ತಿ ಸಹಜ ಅದು ಕೇಳುದು. ಆವಾಗ ಅವರೊಂದು ಮಾತು ಹೇಳಿದರು, ಏನು? ನಿನ್ನ ಅಪ್ಪ ಪಿತೃಲೋಕದಲ್ಲಿಯೇ ಇದ್ದಾನೆ, ಇದುವರೆಗೆ ಅಮರ ಗದ್ದುಗೆ ಅಂದ್ರೆ ಆ ಸ್ವರ್ಗಲೋಕಕ್ಕೆ ಬರುವಂತಹ ಸ್ಥಿತಿ ಅವನಿಗೆ ಒದಗಿ ಬರಲಿಲ್ಲ. ಅದೂ ಅಲ್ಲದೆ ಅವನಿಂದ ಒಂದು ಸಂದೇಶವನ್ನು ನನಗೆ ತಂದಿದ್ದರು. ಇಂದ್ರನ ಸಭೆಯಲ್ಲಿ ನಿಮ್ಮಪ್ಪ ಕಾಣಲಿಲ್ಲ. ಸಂದೇಶ ಯಾರ್ದು? ಪಾಂಡು ಚಕ್ರವರ್ತಿದ್ದೇ ಸಂದೇಶ. ಏನು ಅಂತ? ನಮ್ಮ ಮಕ್ಕಳು ಈಗ ಒಂದು ನೆಲೆಯನ್ನು ಕಂಡುಕೊಂಡು ಸರ್ವ ಸಮರ್ಥರಾಗಿದ್ದಾರೆ. ಅವರು ಮನಸ್ಸು ಮಾಡಿದ್ದಾರೆ, ಅಂದ್ರೆ ಅವರು ಮಕ್ಕಳು ಮನಸ್ಸು ಮಾಡಿದರೆ ನನಗೆ ಇಂದ್ರ ಸಭೆಗೆ ಬರುವಂತಹ ಒಂದು ಅವಕಾಶ ಒದಗಿತು. ಈಗ ಮಕ್ಕಳು ಹುಟ್ಟಿದ್ರೆ ಆಯ್ತಲ್ಲ, ತಂದೆಗೆ ಲೋಕ ಸಿಕ್ಕಿತಂದ್ರೆ ಲೆಕ್ಕ ಅಲ್ವಾ? ಈಗ ನಾವು ಮಕ್ಕಳಿರುವಾಗ ಅಪುತ್ರ ಯೋಗತೀರ್ನಾಸ್ತಿ ಅಂತ ಅಲ್ವಾ? ಅಪುತ್ರ ಅಲ್ಲವಾ? ಸಾಯುವಾಗ ಮಕ್ಕಳನ್ನು ಪಡೆದೇ ಸತ್ತದ್ದು ಅಲ್ಲ. ಯಾಕೆಂತ ಕೇಳಿದ್ರಿ, ಪಾಂಡು ಚಕ್ರವರ್ತಿ ಸತ್ತಂತಹ ತೀರಿ ಹೋದಂತಹ ಆ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ಅದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳೆಲ್ಲ ನಡೆದು ಹೋಗಿದೆ. ಹೌದು. ಆದರೆ ಪುಣ್ಯ ವಿಶೇಷಗೊಳ್ಳುವಂತಹ ಇಂದ್ರ ಸಭೆಗೆ ಹೋಗುವಂತಹ ಪುಣ್ಯ ಪಾಂಡು ಚಕ್ರವರ್ತಿಯದ್ದು ಸಂಪಾದನೆ ಸಾಕಾಗ್ಲಿಲ್ಲ ಅಂತ ಹೇಳಿದ್ದು. ಅವೆಲ್ಲ ದಿಗ್ವಿಜಯನೇ ಮಾಡಿದ್ದು ಸತ್ಕರ್ಮಗಳನ್ನು ಮಾಡಿದ್ದು ಕಡಿಮೆ ಇಲ್ಲ. ಆದ್ದರಿಂದ ಮಕ್ಕಳು ರಾಜಸೂಯಾದ್ವರವನ್ನು ವಿರಚಿಸಿದ್ದಾರೆ. ರಾಜಸೂಯಾದ್ವರ? ಹೌದೌದು, ರಚಿಸಿದ್ದಾರೆ. ನಾನು ಒಂದು ಮೇಲ್ಮಟ್ಟಕ್ಕೆ ಅಂದ್ರೆ ಇಂದ್ರ ಸಭೆಗೆ ನನ್ನದ್ದಾದಂತ ಉಪಸ್ಥಿತಿ ಆದೀತು ಅಂತ ಹೇಳಿದ್ರು. ಅವನ ಕಷ್ಟ ಹೇಳಿರಬೇಕು. ರಾಜಸೂಯಾದ್ವರ ಬಹುಶಃ ಇವ ಸೂಚನೆ ಕೊಟ್ಟದ್ದು ಅದು ನಿಮಗೆ. ಅದು ಅವನಿಗೆ ಕೆಲವು ಸಲ ಅಧಿಕ ಪ್ರಸಂಗ ಉಂಟು. ಹೌದು. ಅದಕ್ಕೆ ರಾಜದ್ವಾರದೊಳು ಪಿತಗೆ ಸುರ ಪದವಿಯಹುದೆಂದ ಕೇಳು, ಪಿತಗೆ ಸುರ ಪದವಿಯಹುದೆಂದ ಕೇಳು, ಇದನೆಸಗದಿರುವುದರು ನಾವಿತ್ತು ಬದುಕಿ ಫಲವೇನೈವರು, ನಾವಿತ್ತು ಬದುಕಿ ಫಲವೇನೈವರು. ಕೆಲವರೆಲ್ಲ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಏನು? ಕ್ಷತ್ರಿಯರು ಮಾಡಬೇಕಾದಂತಹ ಕೆಲವು ಯಜ್ಞಗಳ ಬಗ್ಗೆ, ಯಾಗಗಳ ಬಗ್ಗೆ ನಾನು ಕೇಳಿದ್ದುಂಟು. ಅದು ಸೌತ್ರಾಮಣಿ ಇರಬಹುದು, ಅಶ್ವಮೇಧ ಇರಬಹುದು, ಸೋಮಯಾಗ ಇರಬಹುದು, ಅಥವಾ ವಾಜಪೇಯಿ ರಾಜಸ್ವೀಯ ಅಂತ. ಅಂತಹ ಯಾಗಗಳ ಮೂಲಕ ಅನೇಕ ಪುಣ್ಯ ಸಂಪಾದನೆಯನ್ನು ನಾವು ಮಾಡಬಹುದು ಅಂತ. ಈಗ ಈ ಪ್ರಸ್ತಾಪನೆಯನ್ನು ಬಂದಾಗ ಈ ಮಹಾಕೃತವನ್ನು ಒಂದು ವೇಳೆ ನೀವು ಮಾಡಿದಿರಿ ಎಂದಾದರೆ ನಿಮ್ಮ ಅಯ್ಯನಿಗೆ ಯೋಗ್ಯ ಸ್ಥಾನಮಾನ ದೊರಕಬಹುದು. ಮಾತ್ರವಲ್ಲ, ಒಂದು ವಿಶೇಷ ಅಂತ ಹೇಳಿದರೆ ಅವರು ಹೇಳಿದ್ದು ಒಂದು ಕೆಣಕಿ ಮಾತಾಡಿದ ಹಾಗೆ. ಹೇಗೆಂತ? ನೀವು ಮಕ್ಕಳು ಸಮರ್ಥರಿದ್ದೀರಿ ಒತ್ತಿ ಹೇಳಿದ್ರು ಅದನ್ನು. ಸರ್ವ ಸಮರ್ಥರು ಎಲ್ಲ ಹೌದು, ಆದ್ರೆ ಈ ಬಗ್ಗೆ ಮಾತಾಡುವಾಗ ಅಪ್ಪನಿಗೆ ಸದ್ಗತಿ ಮಾಡಿದವರು ಎಂತ ಸಮರ್ಥರು ಅಂತ. ನಿಮ್ಮಷ್ಟು ಸಮರ್ಥರಿದ್ರು ಕೂಡ ಅವ ಹೀಗಿದ್ದಾನಲ್ಲ. ಆದ್ದರಿಂದ ಕೃಷ್ಣ, ಈಗ ನಿನ್ನಲ್ಲಿ ಅನ್ಯಂ ಶರಣಂ ನಾಸ್ತಿ ತ್ವಮೇವ ಶರಣಂ ಅಂತ. ಈಗ ಮಾಡ್ತೇನೆ ಅಂತ ಹೇಳಿದ್ಯಾ? ಮಾಡುತ್ತೆ ಅದು ಒಂದು ಸಂಕಲ್ಪ, ಸಂಕಲ್ಪವನ್ನು ತಕೊಂಡಿದ್ದೇನೆ ನಾನು. ಸಂಕಲ್ಪ ಅಂದ್ರೆ ಮಾಡ್ತೇನೆ ಅಂದ್ರೆ ಸಿದ್ಧ ಅಲ್ವಾ? ಅದು ಒಂದು ಸಂಕಲ್ಪ ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವು ತಕೊಳ್ಳುವಂತ ಒಂದು ವೃತ್ತ. ಎಲ್ಲ ತಯಾರಾದ ಮೇಲೆ ಅಲ್ವಾ ನನ್ನನ್ನು ಹೇಳಿ ಕಳಿಸಬೇಕಾದ್ದು? ಅದು ಹೌದು. ಬೇಗ ಬಂದು ನಾನೆಂತ ಮಾಡ್ಲಿಕ್ಕೆ? ಆದರೂ ಕೃಷ್ಣ, ಇದೇ ಈಗ ನಮಗೆ ಚಿಂತೆ ಆದದ್ದಿದೆ. ಎಂತದ್ದು? ಈ ಸಂಕಲ್ಪವನ್ನು ಮಾಡಿದ ಮೇಲೆ ನಾರದರ ಸಮ್ಮುಖದಲ್ಲಿ ಇನ್ನು ಅದರ ಸಂಕಲ್ಪದ ಗತಿ ಏನು ಅಂತ. ಈಗ ಸಂಕಲ್ಪದಲ್ಲೇ ಮುಗಿದು ಹೋಗ್ತದೆ ಅಂತ ನಿನಗೆ ಭಯ ಅಲ್ವಾ?
ಹೌದು, ಅದಕ್ಕೆ ಇದರ ಗಂಭೀರತೆ ಗೊತ್ತಾದ ಆಮೇಲೆ ಆಗ ನಮ್ಮ ಅರ್ಜುನ ಒಂದು ಮಾತು ಹೇಳಿದ, ಎಂತಂದು? ಏನಿದ್ದರೂ ನಮ್ಮ ವನಮಾಲಿಯಲ್ಲಿ ಒಂದು ಮಾತನ್ನು ಕೇಳದೆ ನಾವು ಮುಂದುವರಿಯುವುದು ಸರಿಯಲ್ಲ ಅಂತ. ಅವನಿಗೆ ಸ್ವಲ್ಪ ತಲೆ ಉಂಟು ಅವನಿಗೆ. ಅದು ನೀನು ಅವನ ಸಾಕಲ್ವ? ಏರು ಧ್ವನಿಯಲ್ಲಿ ಹೇಳಿದ್ರ ಸಣ್ಣ ಧ್ವನಿಯಲ್ಲಿ ಹೇಳಿದ ಅಲ್ಲ ಇವನು ಸ್ವಲ್ಪ ದೊಡ್ಡದು, ಅದಕ್ಕೆ ಹಿಮ್ಮೇಳ ಕೂಡ ಸ್ವಲ್ಪ ದೊಡ್ಡದು ಬೇಕು ಅವರಿಗೆ. ಇದು ಸಿಕ್ಕಿ ಅವರ ಸ್ವರವೇ ದೊಡ್ಡದಾಗಿ ಹೋಗಿದೆ. ಅವ ಸೌಮ್ಯಕ್ಕೆ ಬಂದ. ಇವ ಸೌಮನಸ್ಕನು ನಿಷ್ಪ್ರಕಂಪನು ಸಮಾನ ಅರ್ಜುನ ದೇವ. ಇವನ ಆ ಮನುಷ್ಯ ಸಂಯಮ ಏನು ಸೂಚನೆ ಕೊಟ್ಟದವ? ಇವ ಕೊಟ್ಟದ್ದು ಏನಿದ್ದರೂ ಕೃಷ್ಣನಲ್ಲಿ ಒಂದು ಮಾತನ್ನು ವಿಚಾರ ವಿನಿಮಯ ಮಾಡದೆ ನಾವು ಮುಂದುವರಿಯುವುದು ಸಲ್ಲ ಅಂತ. ಒಳ್ಳೇದಾಯ್ತು. ಈಗ ನೀವೆಲ್ಲ ಮಾಡ್ಲಿಕ್ಕೆ, ಈಗ ಸರಿ ಮಾಡ್ಲಿಕ್ಕೆ ನಾನು. ಆದುದರಿಂದ ಧರ್ಮರಾಜ ಯಾರಿದ್ದಾರೆ ಯಾರಿದ್ದಾರೆ? ಧರ್ಮರಾಜ ಸ್ವಾಮಿನ್, ಲೋಕದಲ್ಲಿ ಸಾಮಾನ್ಯವಾಗಿ ಪ್ರಜ್ಞಾವಂತರಾದವರು ತಮ್ಮ ಕುತ್ತಿಗೆಯ ಅಳತೆಗೆ ಮೀರಿದ್ದನ್ನು ಯಾವಾಗಲೂ ಹೊರುವುದಕ್ಕೆ ಹೋಗುವುದಿಲ್ಲ. ಇದು ಸಹಜ. ಅದು ಹಾಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ರೆ ಕಾಲಿಡುವುದಕ್ಕೆ ಮೊದಲು ಕಣ್ಣಿಡುವುದು. ಹೌದೌದು. ದೃಷ್ಟಿಪೂತೆ ನ್ಯಸೇತ್ಪಾದ. ಹೌದಾ? ಹಳ್ಳ ಉಂಟು ಅಂತಾದರೆ ಆದಷ್ಟು ಜಾಗರೂಕತೆಯಿಂದ ಅದನ್ನು ದಾಟಬೇಕು. ಹೌದದು. ಇದು ದಾಟದೇನೆ ಹೋಗಿ ಅಂತ ಹೇಳಿ ಕಾಲು ಹಾಕಿದರೆ ಮತ್ತೆ ಹಳ್ಳಕ್ಕೆ ಬೀಳುವುದು. ಏನಿದ್ರು ಯಾಗವನ್ನು ಪೂರೈಸಿ ಭವಸಾಗರದಿಂದ ನಮ್ಮೊಂದಾಗಿ. ನನ್ನ ಭಾವ ಧರ್ಮರಾಜ ಅಷ್ಟೂ ಹುಮ್ಮನು. ನಾನು ಆಲೋಚನೆ ಮಾಡುವುದು, ಈಗ ಬಾಕಿಯವರಿಗೆ ಗೊತ್ತಿಲ್ಲಪ್ಪ. ಜ್ಯೋತಿಷ್ಠೋಮೋ ಸ್ವರ್ಗಕಾಮೋ ಯಜೇತಿ. ಈಗ ಯಜ್ಞ ಯಾಗಾದಿಗಳನ್ನು ಮಾಡುವುದು ಯಾಕೆಂದ್ರೆ ಸ್ವರ್ಗಕಾಮಿಗಳಾಗಿ ಸುಖವನ್ನು ರಸಿ ಮಾಡುವಂಥದ್ದು ಅಂತ. ಜ್ಯೋತಿಷ್ಠೋಮಾದಿ ಯಾಗಗಳು ಆ ಸಾಲಿನಲ್ಲಿ ಬಂದರೂ ಕೂಡ ಕೆಲವು ಯಾಗಗಳುಂಟಲ್ಲ, ಅದನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೌದೇ? ಚಕ್ರವರ್ತಿ ಗುರುಗಳಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಧೃತರಾಷ್ಟ್ರ ಪಾಂಡು ಎಲ್ಲ ಇರುವಾಗ ಯಾಕೆ ಮಾಡಲಿಲ್ಲ? ಅವರಿಗೆ ಸಾಧ್ಯ ಇತ್ತಲ್ವೋ? ಒಂದು ಪ್ರಶ್ನೆ. ಹೌದದು. ಅವರು ಅದನ್ನು ಮಾಡುವ ಗೋಜಿಗೆ ಹೋಗಲಿಲ್ಲ. ಈಗ ನೀನು ಹೇಳಿದಾಗೆ ಹರಿಶ್ಚಂದ್ರಾದಿಗಳು ಒಂದು ಕಾಲಕ್ಕೆ ಮಾಡಿದ್ದಾರೆ. ಆದರೆ ರಾಜನ್ಸೂಯತೆ ಇತಿ ರಾಜಸೂಯ, ಕೇವಲ ತನ್ನ ಊರಿನ ಸರಹದ್ದಿನಲ್ಲಿದ್ದುಕೊಂಡು 4 ಜನ ಸೇರಿ ಋತುಜರನ್ನು ಬಂದು ಮಾಡುವಂಥ ಯಾಗ ಅಲ್ಲ ಅದು. ಜಗದಖಿಲ ರಾಯರು ಆರ್ಯಾವರ್ತದಲ್ಲಿ ಅಂಗವಂಗ ಕಳಿಂಗ ಕಾಂಬೋಜ ಸೌರಾಷ್ಟ್ರ ಎಲ್ಲ ಉಂಟಲ್ಲ, ಆ ಎಲ್ಲ ರಾಷ್ಟ್ರಗಳಲ್ಲಿರುವಂತಹ ಅರಸುಗಳ ಸಮ್ಮತಿಯಿಂದ ಮಾಡಬೇಕು. ಸಾಗರ ಅಂತ್ಯ ದಂಡ್ರಪರಾಗಿಲಿದು. ಹೌದು. ಹಾಗೆ ಮಾಡುವಾಗ ಒಬ್ಬ ಚಕ್ರವರ್ತಿ ಆಗ್ತಾನೆ ಅಂತ ಲೆಕ್ಕ. ರಾಜಸೂಯವನ್ನು ಮಾಡಿದವ ಆಮೇಲೆ ಚಕ್ರವರ್ತಿ, ಎಲ್ಲರಿಗಿಂತ ಮೇಲೆ
ರೀತಿ ಕ್ಷತ್ರಿಯರು ಅಂತ ಹೇಳಿದ್ರೆ ಅವರದ್ದೇ ಆದಂಥ ಒಂದು ಅಹಂಕಾರ ಒಳಗಿರ್ತದೆ. ನಮ್ಮನ್ನು ಮೀರಿ ಒಬ್ಬ ಚಕ್ರವರ್ತಿ ಆಗುವುದಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ ಸುಲಭದಲ್ಲಿ ಯಾರು ಒಪ್ಪುವುದಿಲ್ಲ. ಬೇರೆ ಒಪ್ಪಿದ್ರು ಕೌರವರೇ ಒಪ್ಪಲಿಕ್ಕಿಲ್ಲ ಅಲ್ವಾ? ಹೌದು. ಈಗ ಪಾಲು ಮಾಡಿ ಹೋದದ್ದೇ ಅವನಿಗೆ ಹಳ್ಳೆಯ ಮುಲ್ಲಾಗಿ ಹೋಗಿದೆ. ಇಲ್ಲಿ ಏನು ಹೇಗೆ ಇತ್ತು, ಹೇಗೆ ಮಾಡಿದ್ದೀರಿ ನೀವು? ಹೌದೌದು. ಇನ್ನು ನೀವು ಇಡೀ ಸಾಮ್ರಾಜ್ಯ ಸಿಕ್ಕಿದ್ರೆ, ಸಮ್ರಾಟರಾದರೆ ಅವರೇ ಏನಾದರೂ ತೊಂದರೆ ಕೊಟ್ಟರು ನೋಡು, ನಮ್ಮ ಬಂಧುಗಳಂತ ಅವರು ಸುಮ್ಮನಾದ್ರು ಊರಿನಲ್ಲಿರುವಂತಹ ಬೇರೆ ರಾಜರುಗಳಿಲ್ವೋ? ಇದ್ದಾರಪ್ಪ, ಚಾಚೆ ಪಾಂಚಾಲರಿದ್ದಾರೆ, ವಿರಾಟರಿದ್ದಾರೆ. ಕಪ್ಪೆಗಳಾಗೆ ಕಪ್ಪೆ ಗೊತ್ತುಂಟು ನನಗೆ. ಅದು ಒಬ್ಬನ ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ತಪ್ಪಿಸಿಕೊಂಡ್ರೆ ಅವನು ಕೊಂಡು ಆಗ್ತದೆ. ಹಾಗೆ ಒಬ್ಬನನ್ನು ಹಿಡಿದು ಕುಗ್ಗಿಸುವುದು ಹೇಗೆ ಅಂತ ನೋಡುವವರೇ ಇರುವಾಗ ಸುಲಭದಲ್ಲಿ ನೀನು ನಿರಾಳವಾಗಿ ಮಾಡುವ ಹಾಗಿಲ್ಲ. ಒಂದು ವೇಳೆ ಕ್ಷತ್ರಿಯರು ಧರ್ಮರಾಜ ಒಳ್ಳೆಯವ, ಧರ್ಮಜ್ಞ ಅಂತ ತಿಳ್ಕೊಂಡು ಹೀಗೆ ಸುಮ್ಮನಾದರೂ ಕೂಡ ಕೆಲವರು ವಿಘ್ನ ಸಂತೋಷಿಗಳಿದ್ದಾರೆ. ವಿಘ್ನ ಸಂತೋಷಿಗಳು ವಿಘ್ನ ಮಾಡುವುದರಲ್ಲಿ ಸಂತೋಷವನ್ನು ಕಾಣುವವರು. ಯಾರು ಒಳ್ಳೇದು ಮಾಡಲಿ, ಅಲ್ಲಿ ದಂಡಕಾರಣ್ಯದಲ್ಲಿ ಮುನಿಗಳು ಯಾಗ ಮಾಡ್ತಾ ಇದ್ದಾಗ ಆ ಮಾರೀಚ ಸ್ವಭಾವ ಎಲ್ಲ ತಂದು ಹಾಕ್ತಾ ಇದ್ದಾರೆ ಬೇಡದನ್ನೆಲ್ಲ. ಹಾಗೆ ಶ್ರೇಯಾಂಸಿ ಬಹುವಿಜ್ಞಾನಿ, ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಏನಾದ್ರೂ ಕೆಟ್ಟದನ್ನು ಮಾಡಬೇಕಾ ಅಂತ ಕಾದುಕೊಂಡಿದ್ದವರು ಇರ್ತಾರೆ. ಅವರಿಗೆ ರಾಕ್ಷಸರು ಅಂತ ಹೇಳುದು. ಈ ರಾಕ್ಷಸರು ಅಂತ ಹೇಳಿ ಬರೀ ರಾಕ್ಷಸ ವಂಶದಲ್ಲಿ ಹುಟ್ಟಬೇಕು ಅಂತ ಇಲ್ಲ, ರಾಕ್ಷಸ ಪ್ರವೃತ್ತಿ ಸ್ವಭಾವ ಇದ್ರೆ ಸಾಕು. ಈಗ ಶಿಶುಪಾಲ ಇದ್ದಾನೆ, ದಂತವಕ್ತರ ಇದ್ದಾರೆ, ಆಗ್ಲಿಕ್ಕೆ ಕ್ಷತ್ರಿಯರೇ ಅವರು. ಆದ್ರೆ ಅವಳಿ ಗುಣ ಎಂತದಿರುವುದು ರಾಕ್ಷಸಿ ಪ್ರವೃತ್ತಿ. ಈಗ ನಾನಿದ್ದು ಒಂದು ಮಾಡುತ್ತೇನೆ, ನನ್ನೇ ಮೊದಲೇ ರಕ್ಕಸರಿಗೆ ಆಗುವುದಿಲ್ಲ, ಈಗ ನನ್ನನ್ನು ಕರೆಸಿಕೊಳ್ಳಲೇಬಾರದಿತ್ತು. ಈಗ ನಾನಿದ್ದು ಮಾಡುತ್ತೇನೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯಿಂದ ಅದನ್ನು ಹೇಗೆ ನಿಲ್ಲಿಸುವುದು ಅಂತ ಪ್ರಯತ್ನಿಸುವವರು ತುಂಬಾ ಮಂದಿ ಇರಬಹುದು. ಅಸುರ ಅಂತಕ್ಕಂತಲೇ ಒಂದು ನಿನಗೆ ಹೌದಪ್ಪ ಪಟ್ಟಿದ್ದ. ಆದ್ರೂ ಒಂದು ಯೋಚನೆ ಇಟ್ಟುಕೊಳ್ಳುವ. ಈಗ ಅಂತವರು ಇದ್ರೆ ಏನಾದ್ರೂ ಮಾಡಿ ನಾನು ನಿವಾರಿಸಿ ಏನು, ಈಗ ನೀನು ಹೇಳಿಕೊಂಡಿದ್ದಕ್ಕೆ. ಆದ್ರೆ ಒಬ್ಬ ಇದ್ದಾನೆ, ಯಾರನ್ನು ಗೆದ್ರು ಮಾಗದ ಅಂತ ಒಬ್ಬ ಇದ್ದಾನೆ, ಅವ ಜರಾಸಂಧ. ಅವನು ಗಿರಿವ್ರಜದಲ್ಲಿ ಇರುವುದು. ಅಲ್ಲಿ ಅವ ಒಬ್ರು ಇದ್ದದ್ದಂದ್ರೆ ಅವನನ್ನು ಗೆದ್ರೆ ಎಲ್ಲರನ್ನು ಗೆದ್ದ ಹಾಗಾಗ್ತದೆ. ಅವನು ಕೇಂದ್ರ ಸ್ಥಾನ ಇದ್ದಲ್ಲ. ಕೇಂದ್ರ ಸ್ಥಾನ ಅಂದ್ರೆ ಹೇಗೆ ಅಂದ್ರೆ ಎಲ್ಲ ಕ್ಷತ್ರಿಯ ವಂಶದವರೆಲ್ಲ ಹುಡುಕಿ ಸೆರೆ ಮನೆಯಲ್ಲಿ ಹಾಕಿದ್ದಾನೆ. ಹಾಗ ಅವ ಹೇಳಿದಾಗ ಎಲ್ರು ಕೂಡ, ಈಗ ಚಕ್ರವರ್ತಿ ಯಾರು ಅನಭಿಷಿಕ್ತನಾಗಿರುವುದು ಯಾರಂದ್ರೆ ಮಾಗದ. ಮತ್ತೆ ನನ್ನನ್ನು ನೋಡಿದ್ರೆ ಅವರಿಗೆ ಆಗುದಿಲ್ಲ, ಮೊದಲೇ ಪೂರ್ವ ದ್ವೇಷ. ಈಗ ನನ್ನ ಮಾವ ಕಂಸ ಗೊತ್ತುಂಟಲ್ಲ ನಿನಗೆ? ಹೌದಪ್ಪ. ಆ ಕಂಸನ ಹೆಣ್ಣದಿರು ಯಾರು? ಆಸ್ತಿ ಪ್ರಾಸ್ತಿಗಳು. ಅವರ ಅಪ್ಪ ಇವ, ಆಗ್ಲಿಕ್ಕೆ ನನಗೆ ಅಜ್ಜ. ಎಲ್ಲಿವರೆಗೆ ಆ ಸಂಬಂಧ ಇತ್ತು? ಕಂಸ ಸಾಯುವಲ್ಲಿವರೆಗೆ. ಮಾವಂತೂ ಬಿಡದೆ ಕಂಸನ ನಾವು ಕೊಂದಿದ್ದೇವ. ಹೌದೌದು. ಒಂದದ್ದೇ ತಡ, ಮರು ದಿವಸದಿಂದ ಇವನ ಉಪದ್ರ ಪ್ರಾರಂಭವಾಗಿದೆ. ಒಂದಲ್ಲ ಎರಡಲ್ಲ 17 ಬಾರಿ ಬಂದ ನಮ್ಮನ್ನು ಕೊಲ್ಲಬೇಕು ಅಂತ. ಬೇರೆ ಬೇರೆ ರೀತಿಯ ಉಪಾಯಗಳನ್ನೆಲ್ಲ ಮಾಡಿದ. ಅವನ ಬಳಗದೊಳಗೆ ಕಳಿಸಿದ, ಹಂಸಡಿಬಿಗರನ್ನು ಕಳಿಸಿದ, ಕಾಲಯವರನ್ನು ಕಳಿಸಿದ. ಯಾರ ಕೈಗೂ ನಾವು ಸಿಗಲಿಲ್ಲ. ಮತ್ತೆ ನಮಗೆ ಸಾಕಾಗಿ ಹೋಯಿತು. ಎಷ್ಟು ಓಡುವುದು, ಅವ ಬರುವುದು ದಂಡು ಕಟ್ಟಿಕೊಂಡು. ನಾವು ಸಮುದ್ರಕ್ಕೆ ಹಾರಿಯುವುದು, ಸಮುದ್ರದಲ್ಲಿವರೆಗೆ ಬರ್ತಾನೆ ಅವ. ಮತ್ತೆ ನಾವು ಸಮುದ್ರ ಎಲ್ಲಿಯಾದ್ರೂ ಅಡಗಿ ಹೋಗ್ತೇವೆ. ಇನ್ನು ಹೇಗಿದ್ರೂ ಅವನ ಕಿರುಕುಳವನ್ನು ತಪ್ಪಿಸಬೇಕು ಅಂತ ಹೇಳಿ ವರ್ಣನನ್ನು ಪ್ರಾರ್ಥನೆ ಮಾಡಿ ಕುಶಸ್ಥಲಿ ಎನ್ನುವಂತಹ ಪಟ್ಟಣವನ್ನು, ಅದು ಸಮುದ್ರದ ಅಡಿಯಿಂದ ಮೇಲೆ ಬಂತು, ಅದರಲ್ಲಿ ನಮ್ಮ ಮಯ ವಿಶ್ವಕರ್ಮರು ಸೇರಿಕೊಂಡು ಒಂದು ದೊಡ್ಡ ನಗರ ನಿರ್ಮಾಣ ಮಾಡಿದರು. ನಿಮಗೆ ಗೊತ್ತುಂಟಲ್ಲ ದ್ವಾರಾವತಿ. ಹೆಸರು ಯಾಕೆ ಅದಕ್ಕೆ? ಎಲ್ಲಿ ನೋಡಿದ್ರು ಬಾಗಿಲಿ. ಆದ್ರೆ ಅದು ಯಾವಾಗಲೂ ಬಾಗಿಲು ಅಲ್ಲ, ಓಡುವವರಿಗೆ ಅಲ್ಲ, ಮುಚ್ಚಿಲಿ. ಅದು ಯಾರು ಬೇಕಿದ್ರು ಬರಲಿ ಅಂತ. ಮುಕ್ತ ದ್ವಾರ. ಹೌದು, ಮುಕ್ತ ದ್ವಾರ, ದ್ವಾರಾವತಿ. ಈಗ ಅದು ಹೇಗೆ ಬಂದವರಿಗೂ ಬಾಗಿಲು, ಓಡುವವರಿಗೂ ಬಾಗಿಲು. ಅವ ಆಚೆಯಿಂದ ಬಂದ್ರೆ ನಾನು ಈಚೆಯಿಂದ ಓಡುವುದು. ಹಾಗಾಗಿ ಎಷ್ಟು ಬಾಗಿಲು ಅಂತ ನಮಗೆ ಲೆಕ್ಕಕ್ಕಿಲ್ಲ. ಅವರಿಗೆ ಪ್ರವೇಶ, ನಿನಗೆ ನಿರ್ಗಮ. ಹೌದು, ಯಾವ ಬಾಗಿಲಲ್ಲಿ ಯಾವ ಪ್ರವೇಶ ಮಾಡಿದ್ರು ನಮಗೆ ಓಡುವ ಬಾಗಿಲು ಅಂತ ತಿಳಿದಿರ್ತದೆ. ಹಾಗಾಗಿ ನಾವು ಬದುಕಿದ್ದೇವೆ. ಈ ಯಾಗವನ್ನು ನಾನಿದ್ದು ಮಾಡುತ್ತೇನೆ ಅಂತ ಆದ್ರೆ ವೃತ್ತಭಂಗ ಆಗುವುದು ಖಂಡಿತ. ಕೃಷ್ಣ, ಬಂದುದೇ ವೃತ್ತಭಂಗಗಳು ನೋಡು.
ಸದುದ್ದೇಶವನ್ನು ಇಟ್ಟುಕೊಂಡೇ ಆ. ಈ ರಾಜಸೂಯಾದ್ವಾರವನ್ನು ಸಂಕಲ್ಪ ಮಾಡಿದವರು. ಆಹಾ. ದುಷ್ಟರಾದಂತಹ ಮಾಗಧ ಮತ್ತು ಚೈತ್ಯಾಧೀಶರ ಬಗ್ಗೆ ಹೌದು. ನಿನ್ನದ್ದೇ ಆದಂತಹ ನಿಲುವನ್ನು ಪ್ರಕಟಿಸಿದೆ. ನಿನ್ನ ಮಾತು ನಿರರ್ಗಳವಾಗಿ ಹರಿದಂತ ನಿನ್ನ ಮಾತಿನಿಂದ ಆ. ಒಂದಂತೂ ಸ್ಪಷ್ಟವಾಯಿತು. ಮಾಗಧನನ್ನು ಮಣಿಸದ ಹೊರತು ಆ. ಈ ಯಾಗವನ್ನು ಪೂರೈಸುವುದು ಅಸಾಧ್ಯವೆಂದು ಹೌದು. ಮಾತನ್ನು ಮುಂದುವರಿಸಿದಂತ ನೀನು ಆ. ಏನಂದೆ? ನನ್ನಲ್ಲಿ ಹಾಗೆ ಅದ್ದೆ ಅವನಿಗೆ. ಹೌದು, ಆ. ಆತನನ್ನು ಅಸಮಬಲನೆಂದಿಯಲ್ಲ. ಹೌದು. ಹಾ, ಏನಯ್ಯ ನೀನು ಅವನನ್ನು ಅತಿಯಾಗಿ ಹೊಗಳಿದೊಡನೆಯೇ ಆ. ನಮ್ಮ ಈ ಉದ್ದೇಶದಿಂದ ಹಿಂದೆ ಸರಿಯುವವರೆಲ್ಲ ನಾವು. ಸಾಧಕರಿಗೆ ಯಾವುದು ಅಸಾಧ್ಯ. ಆ. ಒಂದಂತೂ ನೆನಪಿಟ್ಟುಕೋ, ಏನು? ಆತನೇನಾದರೂ ನಮ್ಮ ಯಾಗಕ್ಕೆ ಅಡ್ಡಿಯನ್ನುಂಟು ಮಾಡಿದರೆ ಆ. ಆತನನ್ನು ಕೊಂದು ಕಳೆದಾದರೂ ಯಾಗವನ್ನು ಪೂರೈಸುವುದು ಖಂಡಿತ. ಮತ್ತೆ ನಿನ್ನಲ್ಲಿ ಇದ್ದಾರಲ್ಲ ನಿನ್ನ ಹಗೆಗಳು. ಹೌದು. ಕೃಷ್ಣ, ಭೀಮಸೇನ, ಅಸುರಾಂತಕ ಎಂಬಂತ ಹೆಸರನ್ನು ಪಡೆದಂತಹ ನಿನಗೆ ಆ. ಲೋಕದ ದುಷ್ಟಶಕ್ತಿಗಳೆಲ್ಲ ನಿನ್ನಲ್ಲಿ ವಿರೋಧವನ್ನು ಕಟ್ಟಿಕೊಂಡಿವೆ. ಹೌದು. ಅಂತ ಯಾರೇ ದುಷ್ಟರಾದರೂ ಆ. ನಿನ್ನ ಮೇಲಿನ ವಿರೋಧದಿಂದಲೋ ಆ. ಅಥವಾ ಈ ಯಾಗ ನಡೆಯಬಾರದು ಎಂಬಂತಹ ಉದ್ದೇಶದಿಂದಲೋ ಯಾಗಕ್ಕೆ ತೊಂದರೆಯನ್ನು ಕೊಟ್ಟರು ಎಂದಾದರೆ ಆ. ಇದೆಯಲ್ಲ ನನ್ನದಾದಂತ ರುಧಿರಮುಖಿ. ಇದು ಯಾಕಿದೆ? ಪ್ರದರ್ಶನಕ್ಕಿಟ್ಟದ್ದಲ್ಲ. ಆಹಾ. ಇದರಿಂದ ಅವರನ್ನು ಹೊಡೆದು ಕೊಂದಾದರೂ ಈ ಯಾಗವನ್ನು ಪೂರೈಸುತ್ತೇನೆ. ಬಿಡು ಚಿಂತೆ, ಬಿಡು. ಇದು ಭೀಮನಿಗೆ ಸರಿಯಾದ್ದು. ಇನ್ನೊಂದದು. ಭಗವಾನ್ ವಾಸುದೇವ. ಅರ್ಜುನ. ಹೌದು. ಏನಪ್ಪ? ಈ ಸಭೆಯಲ್ಲಿ ಆ. ನಾವು ನಮ್ಮನ್ನ ಮಾಡಿರುವಂತಹ ಸಂಕಲ್ಪ ಆ. ಸ್ವರ್ಗದಲ್ಲಿ ನಮ್ಮಯ್ಯನಿಗೆ ಯೋಗ್ಯ ಸ್ಥಾನ ಲಭ್ಯ ಆಗಲಿಲ್ಲ. ಹೌದಂತೆ. ನಾರದರು ಬಂದು ಹೇಳಿದಂತ ವಿಚಾರ. ಅದರ ಬಗ್ಗೆ ಈ ಪ್ರಶ್ನೆಯಿಂದ ಮುಂದಿಟ್ಟಾಗ ಆ. ಮಾಗಧನನ್ನು ಉಳಿದು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾಗಧ ಬಲಾಢ್ಯನಿದ್ದಾನೆ, ನಾನೇ ಹೆದರುತ್ತಾ ಇದ್ದೇನೆ. ಆದರೆ ಆ ವಿಚಾರವನ್ನು ಬಿಟ್ಟು ಬಿಡು. ಯಾಕೆ? ನಾನಿದ್ದೇನೆ. ಓಹೋ. ನವಖಂಡದಲ್ಲಿ ಮೆರೆದಿರುವಂತಹ ರಾಜರನ್ನು ಬಗ್ಗು ಹೊಡೆದು ಆ. ಯಾಗಕ್ಕೆ ಬೇಕಾದ ಸಾಹಿತ್ಯಗಳನ್ನು ಒದಗಿಸಿಕೊಡುವುದು ಮಾತ್ರವಲ್ಲದೆ ಅವರ ತಲೆಯಲ್ಲಿಯೇ ವರಿಸಿದರ್ತೇನೆ. ಅಷ್ಟು ಮಾತ್ರ ಅಲ್ಲ, ಯಾಕೆ ಈ ಗಾಂಡೀವ? ಓ. ಯಾಕೆ ಈ ಗಾಂಡೀವ? ಅಪುತ್ರಸ್ಯ ಗತಿರ್ನಾಸಿ ಅಂತ ಹೇಳ್ತಾರೆ. ಹೌದು. ಆದ್ರೆ ನಮ್ಮ ಅಯ್ಯನಿಗೆ 5 ಮಕ್ಕಳಿದ್ದೇವೆ. ಆ. 5 ಮಕ್ಕಳಿದ್ದು ಸ್ವರ್ಗದಲ್ಲಿ ಅಪ್ಪನಿಗೆ ಯೋಗ್ಯ ಸ್ಥಾನ ಲಭ್ಯ ಆಗಲಿಲ್ಲ. ಆಹಾ. ಆಗಿರುವಾಗ ಕೈಯಲ್ಲಿರುವಂತಹ ಈ ಗಾಂಡೀವ ಯಾಕೆ? ಆ. ಯಾರಾದ್ರೂ ನಮ್ಮ ಯಾಗದ ಬಗ್ಗೆ ಈ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತಾದ್ರೆ ಆ. ಅವರ ತಲೆಯನ್ನು ಬಡಿದರ ಮುಖೇನವಾಗಿ ಯಾಗಕ್ಕೆ ಬೇಕಾದಂತಹ ಸಭ್ಯತೆಯನ್ನು ಒದಗಿ ಕೊಡ್ತೇನೆ. ಧೈರ್ಯ ತಾಳು, ಧೈರ್ಯ ತಾಳು. ಶಾಬಾಸ್, ಶಾಬಾಸ್. ಇದು ವಿಹಿತ. ಸಾಹಸಿಗಳು ನೃಪದೇಕಿಗಳ ಸನ್ನಗವ ಮಾಡೇ ವಿಧವಿ ನುಡಿಯೇ ಧರ್ಮರಾಜ, ಸ್ವಾಮಿ, ಬರೇ ಕ್ಷ
ಕ್ಷತ್ರಿಯರಾಗಿ ಹುಟ್ಟಿದರೆ ಸಾಕಾಗುವುದಿಲ್ಲ. ಆ ಕ್ಷತ್ರಿಯತ್ವ ತೇಜಸ್ಸು ಎನ್ನುವಂಥದ್ದು ನರನಾಡಿಗಳಲ್ಲಿ ಹರಿಬೇಕು. ಕ್ಷಾತ್ರ ತೇಜಸ್ಸು. ಆ ಕ್ಷಾತ್ರ ಹರಿದರೆ ಮಾತ್ರ ಇಂತಹ ಮಾತು ಬರ್ತದೆ. ಹೌದು. ಈಗ ನಿನಗೆ ಯಾವ ಸಂಪತ್ತು ಯಾಕೆ? ನಿನಗಿರುವ ಸಹೋದರ ಸಂಪತ್ತೇ ಸಾಕು ಅಲ್ವಾ? ಒಬ್ಬೊಬ್ಬರ ಮಾತನ್ನು ಕೇಳಿದರೆ ಕೇವಲ ವಾಕ್ಸಾರರಲ್ಲ ಅವರು, ಕಾರ್ಯವನ್ನು ಸಾಧಿಸಿಯೇ ಸಿದ್ಧ ಎನ್ನುವಂಥ ಛಲದಿಂದ ಮುನ್ನುಗ್ಗುವವರು, ಕಾದಿಟ್ಟ ಸಿಂಹಗಳ ಹಾಗೆ. ಭೀಮಾರ್ಜುನರ ಧೈರ್ಯದಲ್ಲಿ ನೀನು ಯಾವ ಕಾರ್ಯವನ್ನು ಮುಂದೆ ಹೋದರೂ ಕೂಡ ಅದು ಕೈಗೂಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗೆ ಅರ್ಥ ಆಗ್ತದೆ ಅವರನ್ನು ನಂಬಿಯೇ ನೀನು ಈ ಕೆಲಸಕ್ಕೆ ಕೈ ಹಾಕಿದ್ದು ಅಂತ. ಮತ್ತೆ ಪುನ್ನಾಮ ನರಕದಿಂದ ತಂದೆ ತಾಯಿಗಳನ್ನು ಪಾರು ಮಾಡುವವನೇ ಪುತ್ರ ಎನ್ನುವುದು ಶತಸಿದ್ಧವಾಗಿರುವಂಥದ್ದು. ಹಾಗಾಗಿ ನೀವು ಕರ್ಮಪುತ್ರರಾಗಿ ಧರ್ಮಪುತ್ರರಾಗಿ ಪಾಂಡುಗೆ ಹೌದು ಅಂತ ಲೋಕಕ್ಕೆ ಸಿದ್ಧ ಆಗಬೇಕು ಅಂತ ಇದ್ರೆ ಆದರೆ ರಾಜಸೂಯ. ಈ ರಾಜಸೂಯ ಎನ್ನುವುದರಲ್ಲಿ ಎರಡು ಉದ್ದೇಶ ಉಂಟು. ಏನು? ಒಂದು ಸಮ್ರಾಟ ಆಗುವ, ಇನ್ನೊಂದು ಪಿತೃಗಳಿಗೆ ಮೋಕ್ಷವನ್ನು ಕೊಡುವಂತಹ ಮೂಲಕ ನಿಜವಾದಂತಹ ಪಿತೃ ಋಣದಿಂದ ಮುಕ್ತಿಯನ್ನು ಪಡೆಯುವಂಥದ್ದು. ಆ ಪುತ್ರ ಧರ್ಮವನ್ನು ನಾವು ಪಾಲಿಸಬೇಕು. ಯಾಕಂದ್ರೆ ನಿಯೋಗ ಸಂತಾನದಿಂದ ನಿಮ್ಮ ತಾಯಿ ನಿಮ್ಮನ್ನು ಪಡೆದದ್ದು ಅಲ್ವಾ? ಅದು ಲೋಕಕ್ಕೆ ಗೊತ್ತುಂಟು. ಆದ್ರೂ ನೀವು ಪಾಂಡವರು. ಈಗಲೂ ಕೆಲವು ಅಪಸ್ವರ ಹೇಳುವವರು ಇಲ್ವ ಹಿಂದಿನಿಂದ? ಹೇಗೆ ಪಾಂಡು ಅಪ್ಪನಾಗ್ತಾನೆ? ನಿಯೋಗದಲ್ಲಿ ಹುಟ್ಟಿದವರಿಗೆ ಹಕ್ಕುಂಟು. ಒಬ್ಬ ಯಮನಿಗೆ ಹುಟ್ಟಿದವಂತೆ, ಒಬ್ಬ ಇಂದ್ರನಿಗೆ ಹುಟ್ಟಿದವಂತೆ, ಒಬ್ಬ ವಾಯುಪುತ್ರ ಅಂತೆ. ಮತ್ತೆ ಚಂದ್ರವಂಶಿ ಹೇಗೆ, ಪಾಂಡುಪುತ್ರ ಹೇಗೆ ಅಲ್ವಾ? ಅಂಥವರ ಬಾಯಿ ಮುಚ್ಚಿಸಲಿಕ್ಕೂ ಆಗಬೇಕು. ಆದ್ದರಿಂದ ರಾಜಸೂಯ ಯಾಗವನ್ನು ಮಾಡುವಂಥದ್ದು ಈ ಉಭಯ ಉದ್ದೇಶಗಳು ಅದರಿಂದ ಪೂರೈಸ್ತದೆ. ಹಾಗಾಗಿ ನೀನು ನಿರ್ಧಾರಕ್ಕೆ ಬಂದಿ. ಯಾಕಂದ್ರೆ ನೀನು ಧರ್ಮಜ್ಞ ಇದ್ದಿ. ಈಗ ನಾನು ಕೂಡ ಮೊದಲು ಯಾಕೆ ನಾನು ಸ್ವಲ್ಪ ನಿನಗೆ ಅಡ್ಡಿ ಮಾತಾಡಿದೆ, ಇವರನ್ನು ಸ್ವಲ್ಪ ಕೆರಳಿಸಬೇಕು. ಯಾವಾಗಲೂ ತಿಕ್ಕಿದೇಳುವ ಚಿನ್ನ ಅದರ ಹೊಳಪು ಕಾಣುವಂಥದ್ದು. ಈಗ ಗೊತ್ತಾಯ್ತೋ, ಪಾಂಡವರು ಅದರಲ್ಲಿಯೂ ಭೀಮಾರ್ಜುನರು ಯಾವುದಕ್ಕೂ ಹೆದರುವುದಿಲ್ಲ. ಇದು ಕ್ಷತ್ರಿಯ ಪಂಥಕ್ಕೆ ಹೌದು. ಆದ್ರೆ ಪಂಥದಲ್ಲಿಯೇ ಮುಗಿಬಾರದು. ಹೌದೌದು, ಕಾರ್ಯಪ್ರವೃತ್ತ ಆಗ್ಬೇಕು. ಸಂಕಲ್ಪದಲ್ಲೇ ಅಲ್ಲ, ಪೂರ್ಣಾಹುತಿವರೆಗೆ ಹೋಗಬೇಕು. ಆದ್ದರಿಂದ ನೀನು ಯಾಗ ದೀಕ್ಷಿತನಾಗಬೇಕಾದ ನೀನು ಕೂತಲ್ಲಿಂದ ಹೇಳಲಿಕ್ಕಿಲ್ಲ. ನನಗೆ ಇಬ್ಬರನ್ನು ಕೊಡು. ಯಾರು? ಈ ಭೀಮಾರ್ಜುನರು. ಯಮಗೆ ಭೀಮಾರ್ಜುನರಗೊಂಡು ಯಮಗೆ ಭೀಮಾರ್ಜುನರಗೊಂಡು ರಿಪುರಮಣಿಯರ ವೈದ್ಯವ್ಯವಾಯ ನಿಮಿಷದಲ್ಲಿ ತರಿಸುವೆನು ಮರಿಸುವೆ ನವನಿಪರನು. ನಿಮಿಷದಲ್ಲಿ ತರಿಸುವೆನು ಮರಿಸುವೆ ನವನಿಪರನು. ಮಿಕ್ಕುಳಿದ ರಾಜರುಗಳೆಲ್ಲ ಅಸೂಯ ಪಡುವ ಹಾಗೆ ಮಾಡುವಂಥದ್ದೇ ರಾಜಸೂಯ ಯಾಗ ಅಲ್ವಾ? ಹಾಗಾಗಿ ಯಾರು ನಿನ್ನ ಪಕ್ಷೀಯರು, ನಿನ್ನ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿದ್ದಾರೆ, ಯಾರು ನಿನ್ನನ್ನು ದ್ವೇಷಿಸ್ತಾರೆ ಎನ್ನುವುದು ರಾಜಸೂಯದ ಸಭೆಯಲ್ಲಿ ನಿನಗೆ ಗೊತ್ತಾಗ್ತದೆ. ಅದರ ಪರಿಣಾಮ ಬರುವುದು ರಾಜಸೂಯ. ಹೌದು. ಹಾಗಾಗಿ ಎಲ್ಲರನ್ನೂ ಗೆಲ್ಲಬೇಕು ಅಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲರಿಗೂ ಓಲೆ ಕಳುಹಿಸು, ಎಲ್ಲರನ್ನೂ ಕರೆ ಕಳಿಸು. ಆಗ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗ್ತದೆ, ಬಂದವರು ಏನು ಮಾತಾಡ್ತಾರೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಅವರನ್ನು ಮಣಿಸುವಂತ ಅಗತ್ಯ ಕಾಣುವುದಿಲ್ಲ. ಆದ್ರೆ ಒಬ್ಬ ಇದ್ದಾನೆ, ಅವನನ್ನು ಕರೆದ್ರೆ ಅವ ಬರ್ಲಿಕ್ಕಿಲ್ಲ. ಮಾತ್ರ ಅಲ್ಲ, ಅವನನ್ನು ಕರೆಯದೆ ಮಾಡಿದ್ರೆ ಅವ ಉಪದ್ರವ ಕೊಡ್ತಾನೆ. ಆಗ್ಲೇ ಹೇಳಿದನಲ್ಲ, ಅವ ಜರಾಸಂಧ, ಮಾಗಧ. ಅವನನ್ನು ಗೆದ್ದರೆ ಎಲ್ಲರನ್ನು ಗೆದ್ದ ಹಾಗೆ. ಕೇಂದ್ರ ಬಿಂದು ಇದ್ದಾಗ. ಹೌದು. ಅವನ ಸೆರೆಯಲ್ಲಿ ಎಲ್ಲ ರಾಜಕುಮಾರರು ಇದ್ದಾರೆ. ಬಹಳ ದೊಡ್ಡ ಯಾಗಕ್ಕೆ ಮನಸ್ಸು ಮಾಡಿದ್ದಾನೆ ಅವ. ಅವನ ಯಾಗ ಅದು ಭಂಗ ಆಗಬೇಕು, ನಿನ್ನ ಯಾಗ ಆಗಬೇಕು ಅಂತ ಇದ್ರೆ ಅವನನ್ನು ಗೆಲ್ಲಬೇಕು. ಅವನನ್ನು ಗೆಲ್ಲುವುದಕ್ಕೆ ದೊಡ್ಡ ಸೈನ್ಯ ಎಲ್ಲ ಕಟ್ಟಿಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಆಯುಧ
ಅಪಾಯದಲ್ಲದೆ ಉಪಾಯದಲ್ಲಿ. ಹೌದು, ಗೆಲ್ಲಬೇಕಾದಂತ ಒಂದು ಸ್ಥಿತಿ ಬಂತು. ನಮ್ಮ ಉದ್ದೇಶ ಈಡೇರಬೇಕು. ನಾನು ಮಾಡಿ ಏನು, ನಾನು ಮಾಡಿದ್ರೆ ನಿಮ್ಮದಂತ ಆಗುದಿಲ್ವಲ್ಲ. ಹೌದು, ಅದಕ್ಕೆ ಇಬ್ಬರನ್ನು ಕೊಡು, ಅಂದ್ರೆ ನನ್ನ ಒಟ್ಟಿಗೆ ಕಳುಹಿಸು. ಯಾರು? ಭೀಮ ಅರ್ಜುನ ಈಗ ಮಾತಾಡಿದ್ರಲ್ಲ, ಓಹೋ, ಅವರಲ್ಲಿ ನನಗೆ ಪೂರ್ಣ ಭರವಸೆ ಉಂಟು, ವಿಶ್ವಾಸ ಉಂಟು. ಅವರನ್ನು ಕಳುಹಿಸಿಕೊಟ್ಟದ್ದೇ ಹೌದಾಗಿದ್ರೆ ಬೇರೆ ಎಲ್ಲಿಗೆ ಹೋಗುದಿಲ್ಲ ನಾವು. ಮಗದ ಅವನಿಗೆ ಹೋಗುವುದು, ಮಗದನಿಗೆ ಸ್ವಲ್ಪ ಬುದ್ಧಿ ಹೇಳುವುದು, ಒಪ್ಪದೇ ಇದ್ರೆ ಅವರನ್ನು ಬಗ್ಗು ಬಡಿಯುವುದು, ಅವನ ಸೆರೆಯಲ್ಲಿದ್ದವರನ್ನು ಬಿಡಿಸಿ ತರುವುದು, ಆಮೇಲೆ ನಿರ್ವಿಘ್ನವಾಗಿ ನಿನ್ನ ರಾಜಸೂಯ ಯಾಗ ಆಗ್ತದೆ. ಒಟ್ಟಾರೆ ನಿನಗೆ ಭೀಮಾರ್ಜುನ ಅವರನ್ನು ನನ್ನೊಟ್ಟಿಗೆ ಕಳುಹಿಸಿಕೊಡು. ಹೌದು ಕೃಷ್ಣ. ಓ, ಒಂದು ವಿಷಯ ಉಂಟು ಈಗ. ಏನಪ್ಪ? ಅವರು ಹೇಳಲಿಕ್ಕೆ ಬಹಳ ವೀರಾವೇಶದಿಂದ ಮಾತಾಡಿದ್ರು. ಆದರೂ ನೀನು ಆಗಲೇ ನನ್ನನ್ನೇ ಒಂದು ಆರೋಪಿಸಿದ್ದಿ, ಬಾಲಿಶ ಬುದ್ಧಿ ಆಯಿತು ಅಂತ. ಹೌದು. ಹಾಗಾದ್ರೆ ನನ್ನ ತಮ್ಮಂದಿರದ ಅವರದ್ದಾದಂತಹ ಬುದ್ಧಿಯ ಬಗ್ಗೆ ನಾನು ಹೆಚ್ಚಿನ ವಿಶ್ಲೇಷಣೆ ಮಾಡುವಂತ ಅಗತ್ಯ ಇಲ್ಲ. ಆದರೂ ನಾನು ಹೇಳುವುದೇನು ಗೊತ್ತುಂಟ? ಏನು ಅಂತ? ಅವರು ತರಳರಲ್ವೇ? ಕೊಡು ಅಂತ ಹೇಳ್ತಾ ಇದ್ದ. ಹೌದು ಹೌದು. ಹೋಗುವಂತಹ ಗಮ್ಯಸ್ಥಾನ ಯಾವುದು ಅಂತ ಕೇಳಿದರೆ ಮಗಧ ದೇಶ. ಮಗಧ ನರೇಶ ಯಾರು ಅಂತ ಕೇಳಿದರೆ ಜರಾಸಂಧ. ಸ್ವಲ್ಪ ಸೂಕ್ಷ್ಮವಾಗಿ ಅವನದ್ದಾದಂತಹ ಹುಟ್ಟಿನ ಬಗ್ಗೆ ನೀನು ಹೇಳಿದ್ದಿ. ಅದು ನಿನ್ನಲ್ಲಿ ಹೇಳಿದ್ದ. ಹೌದು. ಅವನ ಬೆಳವಣಿಗೆಯ ಬಗ್ಗೆ ಹೇಳಿದ್ದಿ. ಅಂತಹ ಮಗಧ ನರೇಶ, ಅತಿ ಗರ್ವ, ಚೈದ್ಯ ಇವರೆಲ್ಲ ಇದ್ದಾರೆ. ಹೌದು. ಅವನಿಗೆ ಬೆಂಬಲಿಗರಾಗಿ ಅನೇಕ ಮಂದಿ ಇದ್ದಾರೆ. ಒಂದು ಕಾಲದಲ್ಲಿ ಅವನಲ್ಲಿ 23 ಅಕ್ಷೋಹಿಣಿ ಸೈನ್ಯ ಇತ್ತಂತೆ. ಅದನ್ನು ಬಗ್ಗು ಬಡಿದು ಕೊನೆಗೆ ಉಳಿದದ್ದು 3 ಅಕ್ಷೋಹಿಣಿ ಅಂತ ನಾನು ಕೇಳಿದ್ದೇನೆ ನಿಮ್ಮವರು. ಹಾಗಿರುವಾಗ ಇವರೇನು ಉತ್ಸಾಹದಿಂದ ಮಾತಾಡ್ತಾರೆ. ಆದರೆ ಕೃಷ್ಣ, ಭೀಮಾರ್ಜುನರು ಅಂತ ಹೇಳಿದ್ರೆ ನಿನಗೆ ಗೊತ್ತುಂಟು, ನನ್ನ 2 ನೇತ್ರಗಳಿದ್ದ ಹಾಗೆ, ನನ್ನ 2 ಭುಜಗಳಿದ್ದ ಹಾಗೆ. ಅಂತಹವರನ್ನು ಅಲ್ಲಿ ಹೋಗಿ ಏನು ಮಾಡಬೇಕು, ಸಕಲ ನಿರ್ದೇಶನ ಎಲ್ಲ ನಿನ್ನದಿ. ಕೇವಲ ಜಟ್ಟಿಗಾಲಗದಿಂದ ಗಟ್ಟಿಗನಾಗಿ ಕೆಲವರೆಲ್ಲ ವರ್ಧಿಸಬಹುದು. ಜರಾಸಂಧನ ಒಳಮರ್ಮವನ್ನು ಅರಿತು ವರ್ಧಿಸುವುದು ಬೇರೆ ವಿಷಯ. ಆದ್ದರಿಂದ ತರಳರೆಮ್ಮವರು ಇವರು, ಅರಿಯದವರು ಏನು ಕೂಡ. ಅವರನ್ನು ರಕ್ಷಿಸುವಂತಹ ಅತಿಭಾರ ನಿನಗೆ ಕೊಟ್ಟಿದ್ದೇನೆ ಕೃಷ್ಣ. ಆದ್ದರಿಂದ ಬೇಕಾದಂತ ಹಿತಮಿತವಾದಂಥ ಪಡೆಗಳನ್ನೆಲ್ಲವೂ ಕೊಟ್ಟಿದ್ದೇನೆ. ಭೀಮಾರ್ಜುನರು ನಿನ್ನೊಟ್ಟಿಗೆ ಬರ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ ನೀವು ಇಲ್ಲಿಂದ ಹೊರಟು ನಿಮ್ಮದ್ದಾದಂಥ ಕಾರ್ಯ ಅಲ್ಲಿ ಸುಗಮವಾಗಿ ಸಾಗಲಿ ಅಂತ ಭಗವಂತನಲ್ಲಿ ನಿನ್ನಲ್ಲೇ ಪ್ರಾರ್ಥಿಸ್ತೇನೆ. ಯೋಚಿಸಬೇಡ, ಅವರ ಕೂದಲು ಕೊಂಕದ ಹಾಗೆ ನಾನು ನೋಡ್ಲಿಕ್ಕೆ ಇದ್ದೇನೆ. ಆದೀತು ಕೃಷ್ಣ, ಹೋಗಿ ಬರ್ತೇವೆ. ಒಳ್ಳೆಯದಾಗಲಿ. ಭೀಮಾರ್ಜುನರೇ, ಕೃಷ್ಣ, ಪೂರ್ವದಿಕ್ಕಿಗೆ ಹೋಗೋಣ, ನಡೀರಿ.
ನನ್ನನ್ನು ಸಮಾಧಾನ ಪಡಿಸಿ ನಿಮ್ಮನ್ನು ಕರೆದುಕೊಂಡು ನಾನು ಹೊರಟದ್ದು. ನಮ್ಮ ಲಕ್ಷ್ಯ ಇರುವಂಥದ್ದು ಮಗಧ ಮಂಡಲ, ಗಿರಿಬುರಜ, ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದ ಪೂರ್ವಾಭಿಮುಖವಾಗಿ ಹೋಗಬೇಕು. ಒಂದು ಸಣ್ಣ ಪಡೆಯನ್ನು ತಗೊಂಡಿದ್ದೇವೆ. ಅದರ ಜೊತೆಗೆ ಪ್ರಯಾಣದ ಮೇಲೆ ಪ್ರಯಾಣ ಮಾಡಿಕೊಂಡು ಬಹಳಷ್ಟು ದೂರಕ್ಕೆ ಬಂದಿದ್ದೇವೆ. ವಿಶಾಲವಾದಂತಹ ಕುರುಜಾಂಗಲ ಪ್ರದೇಶವನ್ನು ದಾಟಿ ಶೋಣಾ ನದಿಯನ್ನು ಉತ್ತರಿಸಿ ಈ ಭಾಗಕ್ಕೆ ಬಂದಾಗ ಅದು ನೋಡಿದಿರಾ, ಏನು? ಮೇಲೆ ದೊಡ್ಡ ಪರ್ವತಗಳು ಕಾಣಿಸ್ತಾ ಇದ್ದಾವೆ. ಪರ್ವತಕ್ಕೆ ಪರ್ವತವೇ ಇದಿರಾದ ಹಾಗಿದೆ. ಬೇರೆ ಬೇರೆ ಪರ್ವತಗಳು ಎಷ್ಟು ಉಂಟಂತ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಿರಿವ್ರಜ ಅಂತ ಇದಕ್ಕೆ ಹೆಸರು. ಗಿರಿಗಳಿಂದ ಆವೃತವಾದಂತ ಪ್ರದೇಶ. ಹೌದು. ಅವ ಭಾಗ್ಯಶಾಲಿ. ಬೇರೆ ಕೋಟೆ ಕಟ್ಟಬೇಕಂದ್ರೆ ಇಲ್ಲ. ಅವನಿಗೆ ಪ್ರಕೃತಿಯೇ ಒಂದು ರೀತಿಯಾದ ಅಭೇದ್ಯವಾದ ಕೋಟೆಯಾಗಿ ಪರಿಣಮಿಸಿದೆ. ಹೌದು. ಹಾಗಾಗಿ ಮಕದಾವನಿ ಆ ರಾಜಧಾನಿ ಇರುವಂತದ್ದು ಗಿರಿವ್ರಜ ಈ ಪರ್ವತಗಳ ನಡುಭಾಗದಲ್ಲಿ ಮಧ್ಯಪ್ರದೇಶ. ತಂಡುಲ ಪ್ರಸ್ಥ ಅಂತ ಉಂಟು. ಈ ಜಾಗಕ್ಕೆ ಹೆಸರು. ಅಲ್ಲಿ ಅವ ಯಾಗ ದೀಕ್ಷಿತನಾಗಿದ್ದಾನೆ ಅಂತ ವರ್ತಮಾನ ನಾನು ಕೇಳಿದೆ. ಮಾತ್ರ ಅಲ್ಲ, ಇಲ್ಲಿ ಕಾಣುತ್ತಿರುವಂತಹ ಬೆಟ್ಟಗಳುಂಟಲ್ಲ, ಒಂದೊಂದಕ್ಕೆ ಒಂದೊಂದು ಹೆಸರುಂಟು. ಹೌದಾ? ವರಾಹವೋ, ವೃಷಭವೋ, ಚೈತ್ಯಕವೋ ಮೊದಲಾದ ಬೆಟ್ಟಗಳು. ನಮಗೆ ಇಲ್ಲೇ ಕೂತ್ರೆ ಏನೂ ಕಾಣುವುದಿಲ್ಲ. ಏನು ಕಾಣುವುದಿಲ್ಲ. ಮಗಧನ ನಗರಿಗೆ ಹೋಗಬೇಕು ಅಂತ ಇದ್ರೆ ಈ ಬೆಟ್ಟಗಳನ್ನೇರಿ ಮತ್ತೆ ಇಳಿಬೇಕು, ಹತ್ತಿ ಇಳಿಬೇಕು. ಮತ್ತೆ ಬೇರೆ ಬೇರೆ ದುರ್ಗಗಳಿದ್ದಾವೆ. ಜಲದುರ್ಗ, ವನದುರ್ಗ, ವಾಯುದುರ್ಗ, ಅಗ್ನಿದುರ್ಗ, ಇದೆಲ್ಲವನ್ನು ದಾಟಿ ನಾವು ಮುಂದೆ ಹೋಗಬೇಕಾಗ್ತದೆ. ಎಲ್ಲದಕ್ಕೂ ಅಡ್ಡಿಯಾಗಿರತಕ್ಕಂಥ ಚೈತ್ಯಕ ಪರ್ವತ, ಹೌದು, ಬಹಳ ಎತ್ತರವಾಗಿರುವಂಥದ್ದು. ಇದರ ಮೇಲೆ ನಾವು ಹೋಗಬೇಕು. ಮೇಲೆ ಹೋಗುವಾಗ ನಾವು ಮೂವರೆ ಹೋಗಬೇಕು. ಮತ್ತೆ ನಮ್ಮ ಸೈನ್ಯ, ಈ ಸೈನ್ಯ ಅದು ಇಲ್ಲೇ ಇರಲಿ, ಅದನ್ನು ಈ ಪರ್ವತದ ಬುಡದಲ್ಲಿರಿಸಿ ನಾವು ಮೇಲೆ ಹೋಗೋಣ. ಮೇಲೆ ಬಂದಿದ್ದೇವಲ್ಲ, ನೋಡಿ, ಪರ್ವತಗಳ ಮೇಲೆ ಪರ್ವತವೋ ಎನ್ನುವ ಹಾಗೆ ಎಂತದ್ದು ಎಂತ ಅಂತ ಗೊತ್ತೇ ಆಗುದಿಲ್ಲ. 3 ಕಾಣ್ತದೆ, ಒಂದಲ್ಲ ಎರಡಲ್ಲ, 3 ಉಂಟು. 3 ಇದೆ. ನೋಡುವಾಗ ಏನು ಅಂತ ಗೊತ್ತಾಗುದು. ಏನೋ ಒಂದು ವಿಶೇಷತೆ ಕಾಣ್ತಾ ಇದೆ ಅದರಲ್ಲಿ. ಬಾರಿಸುವಾಗ ಚರ್ಮ ಎಲ್ಲ ಕಾಣುವುದಿಲ್ಲ ಅದರಲ್ಲಿ. ಹೌದು, ಬಾರಿಸುವಂತ ವ್ಯವಸ್ಥೆ ಉಂಟು. ಬೇರಿ, ಹೌದು ಅಲ್ವಾ? ಸಾಮಾನ್ಯವಾಗಿ ಬೇರಿ ಹೊಡೆದು ಹೋಗುವುದು ಯುದ್ಧಕ್ಕೆ ಅಲ್ವಾ, ಯುದ್ಧೋತ್ಸಾಹದಿಂದ ಇರುವಂತದ್ದು. ಆದ್ರೆ ಇಲ್ಲಿ 3 ಬೇರಿಗಳುಂಟು. ಹೌದು. ಈ ಚೈತ್ಯಕ ಪರ್ವತದ ಮೇಲೆ ಈ ಬೇರಿಗೆ ಹೆಸರು ಕೊಟ್ಟಿದ್ದಾನೆ ಮಗಧ. ಮತ್ತು ಹೆಸರುಂಟು. ಒಂದು ರಣಬೇರಿ, ಮತ್ತೊಂದು ಉತ್ಸಾಹ ಬೇರಿ, ಮತ್ತೊಂದು ಜಯಬೇರಿ. ಬಹಳ ವಿಶೇಷವಾಗಿ ಪರಮೇಶ್ವರನಿಂದಲೇ ದತ್ತವಾಗಿರುವಂತದ್ದಂತೆ ಅವನಿಗೆ. ಅವ ಚಂಡ ಕೌಶಿಕ ಋಷಿ ಆರಾಧಕ, ಪರಮೇಶ್ವರನ ಆರಾಧಕ. ಹಾಗಾಗಿ ಭೈರವ ಸ್ವಾಮಿಯೇ ಅವನಿಗೆ ಕೊಟ್ಟಂತಹ 3 ಬೇರಿಗಳು ವರದ ರೂಪವಾಗಿ ವೃಷಭಾಸುರನ ಕಂಠವನ್ನು ಭೇದಿಸಿ ಮಾತ್ಸಾಸುರನ ಚರ್ಮದಿಂದ ಅದಕ್ಕೆ ಹೊದಿಸಿ ಆ ಮೂಲಕ ಮಾಡಿದಂಥದ್ದು ಅದು ಈಶ್ವರ ಮಾಡಿದ್ದು. ಅದನ್ನು ಇವನಿಗೆ ಕೊಡಬೇಕು ಅಂತ ಇದ್ರೆ ಎಷ್ಟು ಭಕ್ತಿ ಇರಬೇಕು ಅವನಿಗೆ, ಅಲ್ವಾ? ಒಂದು ಸ್ವಾಮಿ, ಏನು ಇದರ ಅಗತ್ಯ ಏನು ಅಂತ ಬೇಕಲ್ಲ ಮಗ. ಅಗತ್ಯ ಇದ್ದೇ ಅದನ್ನು ನಾವು ಇಲ್ಲಿ ಇಟ್ಟದ್ದು ಬೆಟ್ಟದ ಮೇಲೆ. ಹೌದು. ಎಲ್ಲಿಯಾದ್ರೂ ಅವ ದಿಗ್ವಿಜಯ ಮಾಡುವಂಥದ್ದು. ಈಗ ಇಷ್ಟೂ ರಾಜಕುಮಾರನವ ಸೆರೆಮನೆಯಲ್ಲಿ ಇಡಬೇಕು ಅಂತ ಇದ್ರೆ ಒಬ್ಬೊಬ್ಬರನ್ನು ಒಂದೊಂದು ದಿಗ್ವಿಜಯ ಜಯಿಸಿ ತಂದದ್ದು. ಅವನು ದಿಗ್ವಿಜಯಕ್ಕೆ ಅಥವಾ ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಒಂದು ಭೇರಿಯನ್ನೇ ಬಾರಿಸುವುದು. ಅಲ್ಲಿ ಆರಂಭದಲ್ಲಿ ಕಾಣ್ತದಲ್ಲ, ರಣಭೇರಿ. ಅದನ್ನು ಹೊಡೆದು ಅವ ಯುದ್ಧಕ್ಕೆ ಹೊರಟ್ರೆ ಅಂದ್ರೆ ಯುದ್ಧಕ್ಕೆ ಸೂಚನೆಯನ್ನು ಕೊಡುವುದು. ಹೌದೌದು. ಅವನ ಸೈನ್ಯ ಎಲ್ಲ ಅವನೊಟ್ಟಿಗೆ ಬಂದುಕೊಂಡು ಯುದ್ಧವನ್ನು ಮಾಡ್ತಾ ಇರಬೇಕಾದಾಗ ಇನ್ನೊಂದು ತಾನಾಗಿ ಬಡಿದುಕೊಳ್ಳುತ್ತದೆ. ಉತ್ಸಾಹ ಬೇರಿ. ಅದು ಅವರಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಅವ ಜಯಶಾಲಿಯಾಗಿ ಬಂದು ಹಿಂತಿರುಗುವಾಗ 3ನೇ ಬೇರಿಯನ್ನು ಹೊಡೆಯುವುದು. ಅದು ಜಯಬೇರಿ. ಹೀಗೆ ಬಂದು ಬೇರಿ ಬಾರಿಸಿ ಹೊರಟ್ನೋ ಮಗಧ ಅವ ಅಜೇಯ. ಅವನು ಇದುವರೆಗೆ ಗೆದ್ದವರು ಯಾರೂ ಇಲ್ಲ. ಹಾಗಾಗಿ ವಿಜೃಂಭಿಸ್ತಾ ಇರುವವ ಈ ಬೇರಿಗಳ ಒಂದು ಭದ್ರತೆ ಅವನಿಗೆ ಉಂಟು. ಹೌದು. ಈಗ ನಾವು ಹೋದ ಮೇಲೆ ಜಯ ಅಲ್ಲ ಅವನಿಗೆ ಅಪಜಯ ಆಗಬೇಕು. ಅಪಜಯ ಬರಬೇಕು ಅಂತ ಇದ್ರೆ ಅವನ ಜಯದ ದ್ಯೋತಕವಾಗಿರತಕ್ಕಂತಹ ಈ ಬೇರಿಗಳು ಸ್ವಸ್ಥವಾಗಿ ಇಲ್ಲಿ ಉಳಿಬಾರದು. ಇದು ಹುಡಿಯಾಗಬೇಕು. ಇದು ಹುಡಿಯಾಗಬೇಕು ಅಂತ ಇದ್ರೆ ಒಂದ್ಸಲ ಅದನ್ನು ಬಾರಿಸುವುದು, ಒಂದ್ಸಲ ಇದನ್ನು ಬಾರಿಸುವುದು. ಆದ್ರೆ ಅದು ಏನಾಗುದಿಲ್ಲ, ಅದು ಶಬ್ದವೇ ಮಾಡುದು. ಒಂದೇ ಸಲ ಬಡಿಯುವುದಲ್ಲ, ಅದನ್ನು ಹೊಡೆಯುವುದು. ಒಂದೇ ಸಲ 3 ಹೊಡೆಯುವುದು. ಹೊಡೆದ್ರೆ ಮತ್ತೆ ಅದು ಪ್ರಯೋಜನಕ್ಕೆ ಬರಬಾರದು. ಹಾಗೆ ಹೊಡಿಬೇಕು ಅಂತ ಇದ್ರೆ ನಾವು 3 ಇದ್ದೇವಲ್ಲ,
ಅಂದ್ರೆ ಏಕಕಾಲದಲ್ಲಿ ಇದನ್ನು ಮೂರನ್ನು ಏಕಕಾಲದಲ್ಲಿ ಬಾಧಿಸುವುದು. ಹೌದು. ಒಂದೇ ಏಟಿಗೆ ಧ್ವಂಸ ಆಗ್ಬೇಕು. ಅವು ಅಲ್ಲಿ ಎಂತದ್ದು ಮೃಗಗಳ ಎಲುಬೆಲ್ಲ ಕಾಣುವುದಿಲ್ವಾ, ಅದರಲ್ಲಿ ಸ್ವಲ್ಪ ದೊಡ್ಡದನ್ನು ತಗೊಳ್ಳುದು, ಒಂದನ್ನು ನೀನು ಹಿಡಿಯುವುದು, ಒಂದು ನಾನು, ಒಂದು ಇವ ಭೀಮಸೇನ, ಒಟ್ಟಿಗೆ ಬಡಿಬೇಕು. 1 2 3 ಬಡಿ. ಆಕಾಶವೇ ಹರಿದು ಹೋಯಿತು, ಭೂಮಿಯೇ ಬಿರಿದು ಹೋಯಿತು, ಉಲ್ಕಾಪಾತವಾಯಿತು ಎಂಬಂತಹ ಭ್ರಮೆ ಹುಟ್ಟಿ ಹೋಯಿತಲ್ಲ. ವಿಶಿಷ್ಟವೂ ವಿಚಿತ್ರವೂ ಆದಂತಹ ಈ ಶಬ್ದವನ್ನು ಕೇಳಿ ಬೆರಗಾಗಿ ಬಿಟ್ಟೆ. ಯಾವಾಗಲೂ ನನ್ನ ಕಿವಿಗೆ ಇಂಪಾಗಿ ಕೇಳುತ್ತಾ ಇದ್ದಂತಹ ಇದೇ ಭೇರಿಯ ನಿನಾದ ಇಂದು ಎದೆಯಲ್ಲಿ ಕಂಪನವನ್ನು ಹುಟ್ಟಿಸಿದೆ ಅಂತೇಳಿ ಆದರೆ ಮೂಲ ಅದುವೆ. ನಮ್ಮ ಜಯಬೇರಿ, ರಣಬೇರಿ, ಉತ್ಸಾಹಬೇರಿ, ಇದು ನಮ್ಮ ಜೀವನದ ನಡೆಯನ್ನೇ ಜಗತ್ತಿಗೆ ಸಾರಿದಂತಹ ಬೇರಿಗಳು. ಅದು ಇಂದು ಧ್ವನಿಸಿದ್ದು ಯಾವ ರೀತಿಯಲ್ಲಿ? ಭಗ್ನ ಧ್ವನಿ, ಆರ್ತನಾದವನ್ನು ಕೊಟ್ಟಿತ್ತಲ್ಲ ಈ ಬೇರಿ. ಬೇರಿಗಳು ನಾಶವಾಗಿವೆ. ಎದ್ದು ಹೋಗಿ ನೋಡೋಣವ. ಯಾಗದೀಕ್ಷಿತನಾಗಿ ಕುಳಿತಿದ್ದೇನಲ್ಲ. ಇದು ಕೆಲವು ದಿನದಿಂದ ಹೀಗೆ ಆಗ್ತಾ ಉಂಟು. ಕೆಲವು ದಿವಸ ಆಯ್ತು ಸರಿ ನಿದ್ರೆ ಬಾರದಿದ್ದದ್ದು ಏನು ಕಾರಣ ಎಂಬ ಹಾಗೆ ಕುಲಪುರೋಹಿತರಲ್ಲಿ ಕೇಳಿದಾಗ ಏನೋ ಕೆಟ್ಟದು ಸಂಭವಿಸುವಂತಹ ಲಕ್ಷಣ ಇದೆ, ಅದಕ್ಕೊಂದು ಶಾಂತಿ ಯಜ್ಞವನ್ನು ಮಾಡಿಬಿಡುವಂತ. ಸರಿಯಾದಂಥ ಜಾಗವನ್ನೇ ನಾನು ಹುಡುಕಿದ್ದೇನೆ. ಎತ್ತರದ ಪ್ರಸ್ಥ, ತಾಂಡೂಲ ಪ್ರಸ್ಥ ಅಂದ್ರೆ ತಾಂಡೂಲ ಅಂದ್ರೆ ಭತ್ತವೇ, ಭತ್ತ ಬೆಳೆಯುವಂತಹ ಎತ್ತರದ ಜಾಗ ಅಂದ್ರೆ ಏನು? ಹಳ್ಳಿ ಭಾಷೆಯಲ್ಲಿ ಹೇಳುವುದಿದ್ರೆ ಬಾಣಬೆಟ್ಟು. ಆ ಬಾಣಬೆಟ್ಟುವಿನಲ್ಲಿ ನಾನು ತನ್ನದೇ ರೀತಿಯ ವಿಶಿಷ್ಟ ಕೋಟೆಗಳನ್ನು ಹಾಕಿ ಯಾಗಮಂಟಪವನ್ನು ರಚಿಸಿ ನನ್ನ ನಿದ್ರಾಹೀನತೆಗೆ ಕಾರಣವಾದಂತಹ ಸ್ವಪ್ನ ದೋಷವನ್ನು ನಿವಾರಿಸುವುದಕ್ಕೆ ನಾನು ಯಾಗಕ್ಕೆ ಮುಂದಿದ್ದಾಗ ಎಂಥ ಅವಸ್ಥೆ ಇದು! ಇಂಥ ಸ್ವರ ಏನನ್ನು ಸೂಚಿಸ್ತದೆ? ನನ್ನ ಸಾಧನೆಯ ಕೋಟೆಯೇ ಉರುಳಿತ್ತಾಯೋ. ಸ್ವಲ್ಪ ನಮ್ಮ ಮಟ್ಟಿಗೆ ನಾವು ಹೆಚ್ಚೇ ಹೇಳಿಕೊಳ್ಳುವುದು. ಸಾಧನೆ ಹೆಚ್ಚಿನದ್ದು ನಮ್ಮ ಅಪ್ಪಂದಿ. ಅಪ್ಪ ಮಾಡಿದ್ದು ಧಾರಾಳ ಉಂಟು ಅಂತಲೇ ಆದರೆ ಯಾವ ಮಗ ದುರಿತಾನೆ? ಹಾಗೆ ಆಗಿದೆ ಈ ಮಾಗದರದ್ದು ಕೂಡ. ನಮ್ಮ ಅಪ್ಪ ಜಯದ್ರಥ, ಆ ಬೃಹದ್ರಥ ಮಹಾಪ್ರಭು, ಅವ ಅಂತೂ ಸಾಕಷ್ಟು ಯಾಗಯಜ್ಞಗಳನ್ನು ಮಾಡಿದ. ಅವರಿಗೆ ಕುಲಪುರೋಹಿತರಾಗಿ ಸಿಕ್ಕಿದ್ದು ಚಂಡಕೌಶಿಕರು. ಜನ ಹೇಳ್ತಾರೆ ಅರ್ಧ ಬ್ರಾಹ್ಮಣ ಅಂತ. ಅಂತೂ ಕಶ್ಯಪರ ನಂತರದಲ್ಲಿ ಬಂದಂತಹ ಆ ಗೋತ್ರಜ ಅವರು ಹೌದು ಅಂತಲೇ ಆದರೆ, ಗೌತಮ ಗೋತ್ರದವರು ಹೌದು ಅಂತಲೇ ಆದರೆ ನಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಉಪಪತ್ನಿಯಲ್ಲಿ ಕೀಳು ಜಾತಿಯಲ್ಲಿ ಹುಟ್ಟಿದ್ದು ದೊಡ್ಡದಲ್ಲ. ವಿದ್ಯೆ ಕಲಿತಂಥ ಬ್ರಾಹ್ಮಣ ಹೌದು. ಹಾಗಾಗಿ ಅವರನ್ನೇ ಗುರುವಾಗಿ ಸ್ವೀಕರಿಸಿಕೊಂಡು ಅವರ ನೇತೃತ್ವದಲ್ಲೇ ಅವರು ಸೂಚಿಸಿದ ರೀತಿಯಲ್ಲಿ ಎಲ್ಲ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅಂತಹ ಸಂದರ್ಭದಲ್ಲೇ ನಡೆದಂತಹ ಘಟನೆ ನಮ್ಮಪ್ಪ ಇನ್ನೊಂದು ರೀತಿಯಲ್ಲಿ ಕಾಣುವುದಕ್ಕೆ ಕಾರಣ ಆಗಿ ಹೋಯಿತು. ದೀರ್ಘಕಾಲ ಇಬ್ಬರು ಹೆಂಡತಿಯರಿದ್ದರೂ ಕೂಡ ಮಕ್ಕಳಿಲ್ಲದೆ ಹೋದ್ರಂತೆ ನಮ್ಮಪ್ಪನಿಗೆ. ಆವಾಗ ಇದೇ ಚಂಡಕೌಶಿಕರು ಒಂದು ಮಂತ್ರ ಫಲವನ್ನು ಅವರ ಕೈಗೆ ಕೊಟ್ಟು, ಇದನ್ನು ನಿನ್ನ ಹೆಂಡತಿಯರಿಗೆ ಕೊಡು, ಅದರಿಂದ ನಿನಗೆ ಮಕ್ಕಳಾಗುತ್ತದೆ ಎಂಬುದಾಗಿ ಹೇಳಿದ್ರಂತೆ. ಸರಿ, ಇಬ್ಬರು ಹೆಂಡತಿಯರಿಗೆ ಒಂದೇ ಹಣ್ಣನ್ನು ಹೇಗೆ ಕೊಡುವುದು? ಅದು ಮಾವಿನ ಹಣ್ಣು.
ಅದನ್ನು ಇಬ್ಬರು ಹೆಂಡತಿಯರಿಗೂ ಯಾವುದೇ ಪ್ರಭೇದವನ್ನು ಕಲ್ಪಿಸಬಾರದು ಎಂಬ ಕಾರಣಕ್ಕೆ ನೀಳವಾಗಿ 2 ತುಂಡನ್ನು ಮಾಡಿ ಇಬ್ಬರು ಹೆಂಡತಿಯರಿಗೂ ಅರ್ಧ ಅರ್ಧ ಕೊಟ್ಟಂತೆ ನಮ್ಮಪ್ಪ. ಇಬ್ಬರೂ ಗರ್ಭಿಣಿಯರಾದರು. ಸಮಯಕ್ಕೆ ಸರಿಯಾಗಿ ಇಬ್ಬರೂ ಮಕ್ಕಳನ್ನು ಹೆತ್ತರು, ಆದರೆ ಅರ್ಧ ಅರ್ಧ ಮಗು. ಅರಸನಿಗೆ ಇಂಥ ಮಗು ಹುಟ್ಟಿತು ಅಂತೇಳಿ ಹೇಳಿದರೆ ನಾಚಿಗೇಡು ಎಂಬುದಾಗಿ ತಿಳಿದು ಹೊರಗಿರುವಂತಹ ಆ ಎಂಜಲು ಎಲೆಯನ್ನು ಬಿಸಿಲುವಂತಹ ರಾಶಿಗೆ ಆ 2 ಹೋಳುಗಳನ್ನು ಬಿಸಾಡಿದರಂತೆ. ಆ ಕಾಲಕ್ಕೆ ಜರೆ ಎಂಬಂತಹ ರಾಕ್ಷಸಿ, ನರಮಾಂಸವನ್ನು ಕಂಡಲ್ಲಿ ಒಂದಿಷ್ಟು ಬಿಡದಂತಹ ರಾಕ್ಷಸಿ, ಆ ಮಗುವನ್ನು ಕಂಡಾಗ ಮೋಹಗೊಂಡಂತೆ ಪ್ರೀತಿ ಉಕ್ಕೇರಿ ಬಂತಂತೆ. ರಾಕ್ಷಸಿಗೂ ಪ್ರೀತಿ ಉಕ್ಕೇರುವಂತೆ ಮಾಡಿದಂಥ ಶಿಶು ಹೋಳುಗಳು 2 ಎತ್ತಿ ಜೋಡಿಸಿದ ಕೂಡಲೇ ಜೀವ ಬಂದು ಹೋಯಿತು ಮಗುವಿಗೆ. ನೇರವಾಗಿ ತಂದು ನಮ್ಮಪ್ಪಯ್ಯನಿಗೆ ಇದೇನು ಅಂದಾಗ ಅಪ್ಪಯ್ಯನಿಗೆಲ್ಲ ಅರ್ಥವಾಯಿತು. ಸರಿ, ನಿನಗೆ ಧನ್ಯವಾದ ಎಂಬುದಾಗಿ ಹೇಳಿ ಜರೆಯನ್ನು ಕಳುಹಿಸಿಕೊಟ್ಟಳು. ರಕ್ಷಣಾ ಅಧಿಕಾರವನ್ನು ಅವಳಿಗೆ ಕೊಟ್ಟದ್ದಾಯಿತು. ಜರೆಯಿಂದ ಸಂಧಿಸಲ್ಪಟ್ಟ ಕಾರಣ ನನಗೆ ಜರಾಸಂಧ ಎಂಬುದಾಗಿಯೂ, ಈ ಮಗಧ ಪಟ್ಟಣದ ಅಧಿಕಾರವನ್ನು ಬಳಿಕೆಯೇದುವವನಾದ ಕಾರಣ ಮಾಗಧ ಎಂಬ ಹಾಗೆಯೂ ಹೆಸರು ಮಾಡಿದರು. ಏನೋ ನನ್ನ ವಿಚಿತ್ರ ಜನ್ಮದ ಕಾರಣದಿಂದಲೋ ನನ್ನ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತು ಪ್ರಭು ಶಂಕರನನ್ನೇ ಅರ್ಚಿಸಿ ಲೋಕವಿಜಯ ಆಗಬೇಕು ನನ್ನ ಮಗ, ಅವನಿಗೆ ಯಾರಿಂದಲೂ ಯಾವುದೇ ಕಷ್ಟ ಬರಬಾರದು ಅಂತ. ಆವಾಗ ಈಶ್ವರನೇ ಪ್ರತ್ಯಕ್ಷನಾಗಿ ಹೇಳಿದಂಥ ಮಾತಂತೆ, ಜಗತ್ತಿನಲ್ಲಿ ಯಾರಿಂದಲೂ ಇವನ ವಧೆ ಸಾಧ್ಯ ಇಲ್ಲ. ಒಂದು ವೇಳೆ ನನ್ನ ಅಂಶವನ್ನು ಹೊಂದಿದವ ಬಂದರೆ ಮಾತ್ರ ಇವನಿಗೆ ಮರಣ ಅಂತ. ರುದ್ರಾಂಶ ಈ ಭೂಮಿಯಲ್ಲಿ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ? ಇಲ್ಲ ಇಲ್ಲ, ದೇವರಿಗೆ ಊರಿನಲ್ಲೆಲ್ಲ ಮಕ್ಕಳನ್ನು ಮಾಡುವುದು ಕೆಲಸ. ಹಾಗಾಗಿ ನಾನು ಅಜೇಯ, ನಾನು ಮರಣವನ್ನು ಹೊಂದದವು. ಅದಕ್ಕೂ ಪೂರಕವಾಗುವಂತೆ ಅದೇ ಒಂದು ವಿಶಿಷ್ಟವಾದಂಥ ಬೇರಿ, ಒಂದೇ ಬುಡ 3 ಬಾಯಿ, ಅಂತಹ 3 ಬೇರಿಗಳನ್ನು ಕೊಟ್ಟು ಇದನ್ನು ಬಾರಿಸಿ ಈ ರೀತಿ ವರ್ತಿಸಿದರೆ ಅವನು ಯಾವತ್ತೂ ವಿಜಯಿಯಾಗ್ತಾನೆ. ಅಪ್ಪನದ್ದು ನಂಬಿಕೆ, ನನ್ನದು ವೈಜ್ಞಾನಿಕವಾದ ಚಿಂತನೆ ಅಷ್ಟೇ ವ್ಯತ್ಯಾಸ. ಸುತ್ತಲೂ ಇರುವುದು ಗಿರಿವ್ರಜ, ಒಂದು ಬೆಟ್ಟಕ್ಕೆ ಒಂದು ಬೆಟ್ಟ ಅಡ್ಡವಾಗಿದೆ. ನಾನು ಬೇರೆಯನ್ನು ಬಾರಿಸಿದರೆ 1 ತಿಂಗಳ ಕಾಲ ಆ ನಿನಾದ ಕೇಳ್ತದೆ, ಏನು ಪ್ರತಿಧ್ವನಿ ಕೇಳ್ತದೆ ಅಷ್ಟೇ, ವೈಜ್ಞಾನಿಕವಾಗಿ ಮತ್ತೇನು ವಿಶೇಷ ಏನಿಲ್ಲ. ಆ ರೀತಿಯಾಗಿಯೇ ಜಗತ್ತನ್ನು ಸಾಕಷ್ಟು ನಾನು ಗೆದ್ದಿದ್ದೆ. ಒಂದು ಕಾಲಕ್ಕೆ ಭೀಷ್ಮಾಚಾರ್ಯರ ನೇತೃತ್ವದ ಸೇನೆಗೂ ನಮಗೂ ಯುದ್ಧವಾದಾಗ ನಾರದರಿಂದ ನಮ್ಮಲ್ಲಿ ಸಾಮರಸ್ಯಗೊಂಡಿತು. ಅತ್ತ ಇತ್ತ ಮಾಗಧದವರು ಹಸ್ತಿನಾವತಿಯನ್ನು ದಾಳಿ ಇಡಬಾರದು, ಹಸ್ತಿನಾವತಿಯವರು ಮಾಗಧವನ್ನು ದಾಳಿ ಮಾಡಬಾರದು ಎಂಬ ಒಂದು ಒಪ್ಪಂದವು ನಮ್ಮಲ್ಲಿ ಆಗಿದೆ. ಹಾಗಾಗಿ ನಾನು ಸುಖೇವಿ ಅಂತ. ಆಗ ನನಗೆ ಹೋದದ್ದು, ಅಪ್ಪ ಮಾಡ ಇದ್ದದ್ದೇನಾದರೂ ನಾನು ಮಾಡಬೇಕು. ಸಾಧಾರಣ ನಮ್ಮ ಅಪ್ಪ ಮಾಡದ ಯಜ್ಞ ಇಲ್ಲ, ಯಾಗ ಇಲ್ಲ. ಅಪ್ಪ ಮಾಡಿದ್ದನ್ನೇ ನಾನು ಮಾಡುವುದರಲ್ಲಿ ವಿಶೇಷ ಏನಿದೆ? ಇನ್ನೇನಾದರೂ ಬಾಕಿ ಉಂಟು? ಮಾಡುವುದಿದ್ರೆ ಒಂದುಂಟು, ನರಮೇಧ. ಗೌತಮ ಗೋತ್ರದವರು ಹೇಳ್ತಾರೋ ಅಂತ ಹೇಳ್ಬೋದು, ಅರ್ಧ ಬ್ರಾಹ್ಮಣ ಹೇಳ್ಬೋದು. ಹಾಗೆ ಅಂತ ಜ್ಞಾನ ಪೂರ್ತಿ ಬ್ರಾಹ್ಮಣದಿಂದ ಹೆಚ್ಚುಂಟು ನಮ್ಮ ಗುರುಗಳಿಗೆ. ಹಾಗಾಗಿ ಜಗತ್ತನ್ನೆಲ್ಲ ಸುತ್ತಿ ಅಲ್ಲಿರುವ ರಾಜರನ್ನೆಲ್ಲ ಬಡಿದು ಅಲ್ಲಿಯ ರಾಜಕುಮಾರರನ್ನು ತಂದು 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 ನನ್ನಲ್ಲಿರುವಂತಹ ವಜ್ರ ಸ್ತಂಭಗಳನ್ನು ಬಲಿ ಪಶುವನ್ನಾಗಿ ಮಾಡುವುದಕ್ಕೆ ಅವರನ್ನು ಕಟ್ಟಿ ಹಾಕಿದ್ದೇನೆ. ಲೆಕ್ಕ ಒಮ್ಮೆ ಲೆಕ್ಕ ಹಾಕುವಾಗ 97 ಮಾರೇನೆ, ಒಮ್ಮೆ ಲೆಕ್ಕ 94. ಆಯ್ತು, ಆಳನ್ನು ಗಳಿಸಿದರೆ 86 ಅಂತಾನೆ. ಅಂತೂ 100 ಆಗಲಿಲ್ಲ ಎನ್ನುವುದು ಖಂಡಿತ. 100 ಮಂದಿ ರಾಜಕುಮಾರರಾದ ಕೂಡಲಿ ಇವರನ್ನೆಲ್ಲ ತಲೆಗಡುದು ನಾನು ಜಗತ್ತಿನಲ್ಲೇ ಅಜಯನೆನಿಸಿಕೊಳ್ಳಬೇಕು ಎಂಬ ಹಾಗೆ ಯೋಚಿಸಿದರೆ ಕೆಟ್ಟ ಕನಸು. ಅದರ ಜೊತೆಯಲ್ಲೇ ಯಾಗ. ಈ ಯಾಗದಿಂದ ಹೇಳಲಿಕ್ಕೆ ಉಪಾಯ ಇಲ್ಲ. ಯಾಗ ಬಿಡಿ, ಸಣ್ಣ ಹೋಮ ಮಾಡಿದರೂ ಸರಿ. ಅದರಲ್ಲಿ ಕುಳಿತವರಿಗೆ ಗೊತ್ತುಂಟು, ಹೆಸರಿಗೆ ಒಬ್ಬ ಯಜಮಾನ ಅಂತ ಇರ್ತಾನೆ, ಅವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಹೋತರುವ ಉದ್ಗಾತರುವ ಧ್ವರಿಯೋ, ಇವರು ನೀನು ಹೇಳು ಅಂದರೆ ಹೇಳಬೇಕು, ಕೂರು ಅಂತ ಹೇಳಿದರೆ ಕೂಡಬೇಕು. ಆಚೆ ಕಡೆ ಜನಿವಾರ ಹಾಕುಂದ್ರೆ ಆಚೆ ಕಡೆ ಜನಿವಾರ ಹಾಕಬೇಕು, ಈಚೆ ಕಡೆ ಹಾಕುಂದ್ರೆ ಈಚೆ ಕಡೆ. ಹಾಗಾಗಿ ಯಜಮಾಂತಿಗೆ, ಹೆಸರಿನ ಯಜಮಾಂತಿಗೆ ಯಾಗ ಯಜ್ಞದಲ್ಲಿ ಏನೇ ಇರಲಿ ಕ್ರಮಬದ್ಧವಾಗಿ ಯಾಗವಾಗಬೇಕು. ಬನ್ನಿ ಬನ್ನಿ, ನಿಮಗೆ ಬೇಕಾದಂತಹ ದಾನಗಳನ್ನು ಸ್ವೀಕರಿಸಿ.
ಕೃಷ್ಣ ಈ ಮೂರು ಬೇರಿಗಳನ್ನು ನಾಶ ಮಾಡಿದಲ್ಲಿ ನಮ್ಮ ಕೆಲಸ ಮುಗಿಯಲಿಲ್ಲ. ನಮ್ಮ ಕೆಲಸ ಆರಂಭ ಆಗುವುದೇ ಇಲ್ಲಿಂದ. ಯಾವಾಗ ಬೇರಿ ಒಡೆದು ಹೋಯಿತು ಅಲ್ಲಿ ಮಾಗದರ ಎದೆ ಒಡೆದು ಹೋಗಬೇಕು ಅಲ್ವಾ? ನಾನು ಆಗಲೇ ಹೇಳಿದೆ, ಮಧ್ಯರಾತ್ರಿಯ ಕಾಲ ಆಗಿದ್ರೂ ಕೂಡ ಯಾಗ ದೀಕ್ಷಿತರಾಗಿರತಕ್ಕಂಥ ಮಾಗದ ಕೂತಲ್ಲಿಂದ ಹೇಳಲಿಕ್ಕಿಲ್ಲ. ಆದ್ರೆ ಅವನು ಮಾಡುವಂತ ಯಾಗ ಯಾವುದು ಅಂತ ಕೇಳಿದ್ರೆ ಇನ್ನು ಇಂದ್ರಜಿತು ಮಾಡಿದನಂತಲ್ಲ, ಮಾರಣಾಧ್ವರ. ಇದು ನರವೇದ ಅಂತದ್ದೇ, ಅಥರ್ವಣ ವೇದ ಪ್ರಣೀತವಾಗಿರತಕ್ಕಂಥದ್ದು. ಅದಕ್ಕೆ ಇಂಥದ್ದಂತೇನಿಲ್ಲ, ಅದು ಅಬದ್ಧವೇ. ಅವ ಅಂತ ಅಮಂಗಲಕರವಾದಂತಹ ಯಾಗವನ್ನು ಮಾಡ್ತಾನೆ ಅಂತ ಇದ್ರೆ ನಾವು ಹೋಗುವವರು ಶಿಷ್ಟಾಚಾರದ ಹೋಗಬೇಕು ಅಂತದ್ದೇನು ಇಲ್ಲ. ಮಾತ್ರ ಅಲ್ಲ, ನೋಡಿದ್ರ ನಮ್ಮ ಕಣ್ಣೆದುರಿನಲ್ಲಿಯೇ ಸಾಲು ಸಾಲಾಗಿ ಸಾಗಿ ಹೋಗ್ತಾ ಇದ್ದಾರೆ. ಒಂದಷ್ಟು ಆ ಕಡೆಗೆ ಹೋಗ್ತಾರೆ, ಬರುವಾಗ ತಲೆಯಲ್ಲಿ ಹೊತ್ತುಕೊಂಡು ಬರ್ತಾರೆ, ಎಲ್ಲ ಬ್ರಾಹ್ಮಣರು. ಹಾಗಿದ್ರೆ ಯಾಗದ ಜೊತೆಗೇನೆ ದಾನವನ್ನೂ ಮಾಡ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಬಂದು ಹೋಗುವವರು, ಕೇಳುವುದಕ್ಕೆ ಬಂದವರು, ಊಟ ಮಾಡುವುದಕ್ಕೆ ಬಂದವರು ಅಂತ ಇದ್ರೆ ಆ ಸಾಲಿನಲ್ಲಿ ನಾವು ಸೇರಿಸಿಕೊಂಡ್ರೆ ಯಾರು ನಮ್ಮನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ಒಂದುಂಟಲ್ಲ, ನಾವು ಹೀಗೆ ಹೋಗುದು. ಮತ್ತೆ ಈಗ ನಾನು ಕೃಷ್ಣನಾಗಿ ಹೋದ್ರೆ, ನೀವು ಭೀಮಾರ್ಜುನರಾಗಿ ಹೋದ್ರೆ ನಮ್ಮ ಗುರುತ ಯಾರಿಗಿಲ್ಲ? ಎಲ್ಲರಿಗೂ ಇರ್ತದೆ. ಅದು ಅವರಿಗೆ ಗೊತ್ತಾಗಬಾರ್ದು. ಅವ ಅಪರ ವೇಳೆಯಲ್ಲಿ ಮಾಡುವಂತ ಯಾಗ. ಹಾಗಾಗಿ ನಾವು ಮಾಡುವಂಥದ್ದು ಕೂಡ ಅದು ಅಬದ್ಧವೇ ಆಗಬೇಕು. ಏನು ಮಾಡುವುದು? ಸುಲಭವಾಗಿ ಪ್ರವೇಶ ಸಿಗಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಆಗಬೇಕು. ನಾವು ವೇಷ ಕಟ್ಟಿದ್ರೆ ಹೇಗೆ? ಬ್ರಾಹ್ಮಣ ವೇಷಕ್ಕೆ ಎಲ್ಲಿ ಮುಕ್ತ ದ್ವಾರ, ಅದು ಸುಲಭದ ವೇಷ ಅಲ್ವ? ಅದು ವೇಷ ಕೂಡ ಸುಲಭದ್ದೇ. ಬಾಕಿ ವೇಷಕ್ಕೆಲ್ಲ ಕಟ್ಟಬೇಕು. ಇದಕ್ಕಿದ್ದದ್ದು ತೆಗೆದ್ರೆ ಆಯ್ತು. ಇದಕ್ಕೆ ಖರ್ಚು ಕಡಿಮೆ. ಕಟ್ಟಿದ್ದನ್ನು ತೆಗೆದ್ರೆ ಆಯ್ತು ಅಲ್ವಾ? ಹೌದು. ಸೊಂಟಕ್ಕೆ ಒಂದು ಸಿಕ್ಕಿದ್ರೆ ಸಾಕಾಗ್ತದೆ. ಹೌದು. ಆದ್ರೆ ಸಾಮಾನ್ಯವಾಗಿ ಊರಲ್ಲಿ ಇರುವಂತಹ ಬ್ರಾಹ್ಮಣರೆಲ್ಲ ಆದಷ್ಟು ಶ್ವೇತವಸನಧಾರಿಗಳು ಅಲ್ವಾ? ನೋಡುವಾಗ ಒಂದು ರೀತಿಯ ಪಾವಿತ್ರ್ಯ ಭಾವನೆ ಬರಬೇಕು. ನಾವು ಆಗಲ್ಲ, ನಾವು ಕೆಂಪು ವಸ್ತ್ರ ಉಡುದು. ಹೌದು, ಈ ಕೆಂಪು ವಸ್ತ್ರ ಉಡುವಂತಹ ಒಂದು ಸಂದರ್ಭ ಉಂಟು. ಯಾವಾಗ? ಸ್ನಾತಕ ವೃತ್ತಿಗಳಾದಂತಹ ಬ್ರಾಹ್ಮಣರು. ಈ ಸ್ನಾತಕರು ಅಂದ್ರೆ ಯಾರು? ವಿದ್ಯಾರ್ಜನೆ ನಾಗಷ್ಟೇ ಮುಗಿಸಿದವರು. ಗುರುವಿನ ಬಳಿ ವಿದ್ಯಾರ್ಜನೆ ಮಾಡಿ ವಿದ್ಯಾರ್ಜನೆಯನ್ನು ಮುಗಿಸಿ ಒಂದು ಕರ್ತವ್ಯ ಉಳಿತದೆ ಅವರಿಗೆ. ಗುರು ದಕ್ಷಿಣೆ ಕೊಡು ಅಲ್ವಾ? ಯಾವುದನ್ನು ಕೊಡುವುದಲ್ಲ, ಗುರುಗಳು ಅಪೇಕ್ಷಿಸಿದ ಕೊಟ್ಟರೆ ಒಳ್ಳೆಯದು ಅಂತ ಉಂಟು. ಅಂತಹ ಸ್ನಾತಕ ವೃತ್ತಧಾರಿಗಳಾದ್ರೆ ಅವರು ಕೆಲವು ವಿಧಿಗಳನ್ನು ಪಾಲಿಸಬೇಕಾಗ್ತದೆ. ತಾಮೂಲ ಚರ್ವಣ ಮಾಡಬಾರದು ಅಂತ ಉಂಟು. ನಾವು ಮಾಡಬೇಕು. ತುಟಿ ಕೆಂಪಾಗಬೇಕು, ಎಲ್ಲ ತದ್ವಿರುದ್ಧವಾಗಿ ಇರಬೇಕು. ಮತ್ತೆ ಈ ದಾಸವಾಳದ ಹೂವೆಲ್ಲ ಹಾಕ್ಲಿಕ್ಕಿಲ್ಲ, ಮಾಲೆ. ಅದು ಸಾತ್ವಿಕವಾಗಿ ಇರಬೇಕು ಅಂತ ಲೆಕ್ಕ. ನಾವು ಕೆಂಪು ದಾಸವಾಳದ ಹೂವನ್ನೇ ಹಾಕುದು ಮಾಲೆ. ಯಾಕೆ ಅಂದ್ರೆ ಹೋದವರಲ್ಲಿ ಏನೋ ಒಂದು ವ್ಯತ್ಯಾಸ ಉಂಟು, ಅದು ಪೂರ್ಣ ಸತ್ಯ ಅಲ್ಲ ಅಂತ ಅಲ್ಲಿದ್ದವರಿಗೆ ಗೊತ್ತಾಗಬೇಕು. ಅದರಲ್ಲಿ ಮಾಗದರಿಗೆ ಗೊತ್ತಾಗಬೇಕು ಮಾತ್ರ ಅಲ್ಲ, ನಿಜವಾದ ಬ್ರಾಹ್ಮಣರ ಅಲ್ಲ ಅಂತ ಗೊತ್ತಾಗ. ಹೌದು. ಮತ್ತೆ ವಿಶೇಷವಾಗಿ ನಮ್ಮ ಕಡೆಗೆ ಗಮನ ಹರಿಸಬೇಕು ಅಂತ ಇದ್ರೆ ಸರತಿಯ ಸಾಲಿನಲ್ಲಿ 10ರಲ್ಲಿ 11 ಆದ್ರೆ ಯಾರು ನೋಡುವುದಿಲ್ಲ, ಗಮನಕ್ಕೆ ಎಲ್ಲರಂತೆ ನಾವು ಆಗ್ತೇವೆ ಇಲ್ಲ. ಹಾಗಾಗಿ ಅವನ ಲಕ್ಷ್ಯವನ್ನು ನಾವು ಸೆಳೆಯುವ ಆಗಬೇಕು ಅಂತ ಇದ್ರೆ ಯಾರು ಬಾರದೇ ಇದ್ದಂತಹ ಜಾಗದಲ್ಲಿ ನಾವು ಕಾಣಿಸಿಕೊಳ್ಬೇಕು. ಹೇಗೂ ಅಪರ ರಾತ್ರಿ, ಅಪರ ವೇಳೆ, ಅಪರ ದ್ವಾರದಿದ್ರೆ ಹೋದ್ರೆ ಹೇಗೆ? 3 ಸರಿ ಆಗ್ತದೆ. ಮತ್ತೆ ಹೋಗುವಾಗಲೂ ಉಂಟು, ಬಲಕಾಲನ್ನು ಮೊದಲಿಡುವುದಲ್ಲ, ಎಡಕಾಲಿಟ್ಟು ಹೋಗುದು. ಇದು ಹೊಸದಾಗಿ ಮದುವೆ ಬಂದರೆ, ಮದುವೆಯಾಗಿ ಬಂದಂತಹ ಹೆಣ್ಣು ಬಲಗಾಲನ್ನು ಮುಂದೆ ಇಟ್ಟು ಅಕ್ಕಿ ತುಳಿದು ಒಳಗೆ ಹೋಗುದು. ಅಂದ್ರೆ ಮನೆಯಲ್ಲಿ ಸುಭಿಕ್ಷೆ ಬರ್ಬೇಕು ಅಂತಲ್ವ? ಶುಭ ಸೂಚಕ. ಈಗ ಇವನ ಮನ ಒಳ್ಳೇದಾಗ್ಬೇಕಂತ ಉಂಟು ನಮ್ಗೆ? ಇಲ್ಲ, ಹಾಳಾಗ್ಬೇಕಂತಲ್ವ? ಹಾಳಾಗ್ಲಿಕ್ಕೆ. ಹಾಗಿದ್ರೆ ಅಪರ ದ್ವಾರದಲ್ಲಿ ಅಪರ ರೀತಿಯಲ್ಲದೆ ಪ್ರವೇಶ ಮಾಡುದು ಹೇಗೆ? ಮೊದಲು ಎಡಕಾಲು, ಆಮೇಲೆ ಬಲಕಾಲು. 3 ಜನ ಕೂಡ. ನಾನು ಮೊದಲು, ನನ್ನ ಹಿಂದೆ ಭೀಮ ಭಟ್ರು. ಹೌದು. ಆಮೇಲೆ ಅರ್ಜುನ ಅಲ್ವಾ? ಹೇಗೂ ಸನ್ಯಾಸಿ ವೇಷ ಮಾಡಿ ಗೊತ್ತುಂಟು ಅವನಿಗೆ. ಈಗ ನಿನಗೂ ಸಂದರ್ಭ ಅಂದ್ರೆ ಮಾಡ್ತೇನೆ ಅಲ್ವಾ? ಅವಕಾಶ. ಹಾಗಾಗಿ ಈ ವೇಷದಲ್ಲಿ ಮಗಧನ 3 ಗಿರಿ ಉಂಟು ಇಲ್ಲಿ. ಒಂದು ಗಿರಿದುರ್ಗ ಆಯ್ತು, ಮತ್ತೊಂದು ಜಲದುರ್ಗ ಆಯ್ತು, ಮತ್ತೊಂದು ಅಗ್ನಿದುರ್ಗ. ಪ್ರಾಕೃತಿಕವಾದಂತಹ ಈ ಕೋಟೆಗಳನ್ನು ದಾಟಿ ಈಗ ಬಂದಿರುವಂತದ್ದು ತಂಡೂಲ ಪ್ರಸ್ಥ. ಸ್ವಲ್ಪ ಇಳಿಜಾರು, ಹೋಗುವಾಗ ಜಾಗ್ರತೆ ಬೇಕು ನಮಗೆ ಅಲ್ವಾ? ತಂಡೋಪದಂಡವಾಗಿ ಜನ ಬರ್ತಾರೆ ಹೋಗ್ತಾರೆ. ಹಾಗಾಗಿ ಆ ದಾರಿಯಾಗಿ ಹೋಗಿ ಅಪರ ದ್ವಾರದಿಂದ ಪ್ರವೇಶ ಮಾಡೋಣ.
ಅದು ನನ್ನ ಕರ್ತವ್ಯ. 2 ಬಗೆಯ ಮಧುಪರ್ಕಗಳನ್ನು ಇರಿಸಿದ್ದೇನೆ. ಹಳೇ ಕ್ರಮ ಅಂತೇಳಿ ಆದರೆ ಸ್ವಲ್ಪ ಅಮಲು ಬರುವಂತಹ ಮಧು ಮತ್ತು ಎಳೆಯ ಹೋರಿಯ ಮಾಂಸದ ಪರ್ಕ. ಬಹಳ ನಮ್ಮ ಪೂರ್ವಿಕರ ಕಾಲದಲ್ಲಿ ಮಧುಪರ್ಕ ಅಂತ ಇದ್ದದ್ದು ಅದುವೇ. ಮತ್ತು ಈಗಿನ ಕಾಲದ ಬ್ರಾಹ್ಮಣರು ಏನಾದರೂ ಬದಲಾವಣೆ ಮಾಡಿದ್ದಾರೆ, ಕೆಲವು ಕಡೆ ಬದಲಾವಣೆ ಆಗಿದೆ ಅಂತಪ್ಪ. ಈಗ ಮಧು ಅಂದರೆ ಒಂದಿಷ್ಟು ಜೇನು ಕೊಟ್ಟರೆ ಆಯ್ತು. ಪರ್ಕ ಇನ್ನೇನು ಫಲವಸ್ತುವನ್ನು, ಮಾಂಸ ಎಲ್ಲ ಇದ್ರೆ ಮಾಂಸ, ಹೀಗೇನಾದರೂ ಮಾಡಿ ಈ ರೀತಿ ಮಾಡಿ ಕೊಡುವುದುಂಟು. ನಿಮಗೆ ಯಾವುದು ಪಥ್ಯವೋ ಯಾವುದು ತಥ್ಯವೋ ನಿಮ್ಮ ಕ್ರಮಕ್ಕೆ ನಾನು ಅಡ್ಡಿಪಡಿಸುವುದಿಲ್ಲ. ಬೇಕಾದ್ದನ್ನು ಸ್ವೀಕರಿಸಿ, ನಿಮಗೆ ನಮಸ್ಕರಿಸಿ. ಓಯ್, ನಾನು ಇಷ್ಟು ಮಾತನಾಡ್ತೇನೆ, ಇವರು ಮಾತಾಡೋದಿಲ್ಲ. 2 ಬೊಂಬೆಗಳು ಭಿನ್ನತೆ 3ರಲ್ಲಿ ಕಾಣುವುದು, ಮತ್ತೊಂದು ನಗಾಡುವ ಬೊಂಬೆ, ಹೀಗೆ 3. ಇಷ್ಟು ನಾನು ಉಪಚರಿಸುವಾಗಲೂ ಒಂದು ನಿನಗೆ ಒಳ್ಳೆಯದಾಗಲಿ ಅಂತೇಳಿ 2 ಅಕ್ಷರ ಕೂಡ ಇವರ ಬಾಯಲ್ಲಿ ಬರುವುದಿಲ್ಲ. ಹಾಗಾದರೆ ಇವರು ಯಾರು? ಹಾಗಾಗಿ ನನಗೆ ಯೋಚಿಸಿ ಇವರು ಯಾರು ಆಗಿರಬಹುದು. ಹೀಗೆ ಯೋಚಿಸಿತು ಅಂತೇಳಿದರೆ ಇವರನ್ನೇ ಕೇಳುವ. ಹಾಗಾದರೆ ಯಾವ ದೇಶ? ಸ್ವಲ್ಪ ಕಲಿತವರು ಅಂತ ನನಗೆ ಗೊತ್ತಾಗಿದೆ. ಆದ ಕಾರಣ ನನ್ನ ಪರಿಚಯ ಇದ್ದು ನೀವು ಬಂದವರು. ಕ್ಷತ್ರಿಯ ಬೃಹದ್ರಥ ರಾಜನ ಮಗ ನಾನು ಎಂಬುದಾಗಿ ಅಷ್ಟೇ ಹೇಳಿ ಅಭಿವಾದನೆ ಮಾಡಲಿಲ್ಲ, ಅಭಿವಾದನೆಯನ್ನಷ್ಟೇ ಮಾಡಿದೆ. ಪ್ರತಿಯಾಗಿ ಬ್ರಾಹ್ಮಣರು ಹೌದು ಅಂತಲೇ ಆಗ ಇಂತಹ ಗೋತ್ರ, ಇಂತಹ ಪ್ರವರ, ಇಂತಹ ಸೂತ್ರದ, ಇಂಥವನ ಮಗ ಇಂಥವ ಎಂಬುದಾಗಿ ಹೇಳಿ ಆಮೇಲೆ ಕೈ ಎತ್ತಿ ಆಶೀರ್ವಾದ ಮಾಡುವಂಥದ್ದು ಕ್ರಮ ಸ್ವಾಮಿ. ಯಾಕೆ ಮೌನ ಹೇಳಿ? ನಿಮಗೆ ಯಾವ ದೇಶ? ನಾನು ಯಾಕೆ ಹೇಳ್ತೇನೆ ಅಂದರೆ ಒಂದೊಂದು ದೇಶ, ಒಂದೊಂದು ಪ್ರದೇಶದಲ್ಲಿ ನಿಯಮಾವಳಿಗಳು, ರೂಢಿಸಿದ ಕ್ರಮ ಇದು ವ್ಯತ್ಯಾಸ ಇರ್ತದೆ. ಹಾಗೆ ನಿಮ್ಮ ಊರಿನ ಕ್ರಮಕ್ಕೂ ನನ್ನ ಊರಿನ ಕ್ರಮಕ್ಕೂ ಹೊಂದಾಣಿಕೆ ಆಗುವುದಿಲ್ವೋ ಏನು? ಇದ್ರೆ ನಾನು ಹೊಂದುವುದಕ್ಕೆ ಸಿದ್ಧ. ನಿಮ್ಮ ಕ್ರಮದಲ್ಲೇ ನಿಮ್ಮನ್ನು ಉಪಚರಿಸ್ತೇನೆ. ವಿಶಾಲ ಗೋತ್ರ ಯಾವುದು? ಅಲ್ಲದೆ ನಿದ್ರೆ ಬರಲಿಲ್ಲ, ಕೆಟ್ಟ ಸ್ವಪ್ನ, ಹೊಗೆ ಬೆಂಕಿಗೆ ಬಡೀತದೆ, ನನ್ನ ತಲೆಯೇ ಹಾಳಾಗಿದೆ. ಇದ್ದ ಸ್ವಲ್ಪ ತಲೆಯನ್ನು ಹಾಳು ಮಾಡಲಿಕ್ಕೆ ಇವರು ಬಂದ್ರಲ್ಲ. ಇವರಾಗಿ ಉತ್ತರಿಸುವುದಿಲ್ಲ ಅಂತೇಳಿ ಆದರೆ ನಾನಾಗಿ ತರ್ಕಿಸಬೇಕಲ್ಲ. ಯಾರಾಗಿರ್ಬೋದು ಇವರು?
ಒಲಿಸುವುದಿಲ್ಲ ಅಂತೇಳಿ ಆದರೆ ಆಮೇಲೆ ತರ್ಕದ ಮೊರೆ ಹೋಗಬೇಕಾಗ್ತದೆ. ದೃಕ್ಸಾಕ್ಷಿ ಇಲ್ಲ, ಶ್ರುತ ಸಾಕ್ಷಿ ಇಲ್ಲ, ಯಾವ ತರ್ಕಕ್ಕೂ ಸಿಕ್ಕುವುದಿಲ್ಲ. ಇವರು ಯಾರು ಅಂತೇಳಿ ನಮಗೆ ಗೊತ್ತೇ ಆಗುವುದಿಲ್ಲ, ಅರಿವಾಗುವುದೇ ಇಲ್ಲ. ಯಾವ ಇಂದ್ರನೋ ಈಶ್ವರನೋ ಕೂಡ ಈ ರೀತಿಯಲ್ಲಿ ಬರಲಿಕ್ಕಿಲ್ಲ. ನನ್ನ ಎದುರಿನಲ್ಲಿ ಇಷ್ಟು ನಿಂತುಕೊಳ್ಳುವ ಧೈರ್ಯವೂ ಬರಲಿಕ್ಕಿಲ್ಲ. ಇವರನ್ನು ನೋಡಿದರೆ ಬ್ರಾಹ್ಮಣರಲ್ಲಪ್ಪ, ಬ್ರಾಹ್ಮಣ ಸಂತಾನದ್ರ ಮುಖ ಉಂಟ ಇದಕ್ಕೆ ಒಂದಕ್ಕಾದ್ರು. ಅವೊಬ್ಬ ಇದ್ದಾನೆ ಬೆಳ್ಳಗೆ, ಅಲ್ಲ ಬ್ರಾಹ್ಮಣರು ಬೆಳ್ಳಗಿರ್ತಾರಪ್ಪ, ದೊಡ್ಡ ಸಂಗತಿ ಏನಲ್ಲ. ಆಗಾಗ ಹೆಗಲು ಮುಟ್ಟಿ ನೋಡುವುದೇನು, ಒಂದು ಜನಿವಾರ ಜಾರ್ತಾ ಇರ್ಬೇಕು. ಜನಿವಾರ ಜಾರ್ತಾ ಅಂತ ಹೇಳಿದ್ರೆ ಬ್ರಾಹ್ಮಣ ಅಲ್ಲ. ಇದು ಅದಕ್ಕೆ ಬೇಕಾಗಿ ಅಲ್ಲ, ಬತ್ತಳಿಕೆಯನ್ನು ಕಟ್ಟುವಂತಹ ಭಾಗಕ್ಕೆ ಕೈ ಹಾಕು. ಕ್ಷತ್ರಿಯರು ಯಾವತ್ತೂ ಬತ್ತಳಿಕೆಯಲ್ಲಿ ಮಾರ್ಗಣಗಳು ಸರಿಯಾಗಿ ಉಂಟು ಎಂಬುದಾಗಿ ನೋಡ್ತಾ ಇರ್ತಾರೆ. ಅವ ಸುಂದರ ಕಾಯನೇ ಹೌದಾದ್ರೂ ಕೂಡ ಖಂಡಿತ ಅವ ಕ್ಷತ್ರಿಯನೇ. ಅಲ್ಲಿ ಇನ್ನೊಬ್ಬ ಇದ್ದಾನೆ, ಅವನನ್ನು ಬ್ರಾಹ್ಮಣ ಅಂತೇಳಿ ಹೇಳಿದರೆ ಊರಿನ ಬ್ರಾಹ್ಮಣರು ಕೇರಿ ಬಿಟ್ಟು ಓಡಿ. ಅದು ಅವನ ಎದೆ ಸಿಗಿದ್ರೆ 8 ಜನ ಮಲ್ಕುವಂತ ಹಲಗೆ ಸಿಕ್ಕೀತು. ಆ ರೀತಿ ಇದ್ದಾನೆ. ಒಂದೊಂದು ಕಾಲುಗಳು ಅಂತೇಳಿದರೆ ದೇವಸ್ಥಾನದ ಕುಡಿ ಮರಗಳಾಗುಂಟು. ಅಂಥದ್ದೆಲ್ಲ ಬ್ರಾಹ್ಮಣ ಸಂತಾನ ಖಂಡಿತ ಅಲ್ಲ, ಅದು ಬ್ರಾಹ್ಮಣ ಅಲ್ಲ. ಇನ್ನೊಬ್ಬ ಇದ್ದಾನೆ, ಹಲ್ಲು ಬಿಡುವ, ನೋಡಿದ್ದೇನೆ ಖಂಡಿತ, ಅದು ಪರಿಚಯದ ಮುಖವೇ. ಈಗ ಸ್ವಲ್ಪ ಪ್ರಾಯ ಆಯಿತು, ಈ ಹಳೆ ಗುರುತ ಬೇಗ ಸಿಕ್ಕುವುದಿಲ್ಲ. ಕೆಲವರು ಕೇಳಿಬಿಡ, ನಾನು ಯಾರು ಗೊತ್ತಾಯ್ತು ಅಂತ ಯಾರು ಹೇಳಿ ಅಂತೇಳಿ ಪುನಃ ನಮ್ಮನ್ನೇ ಸಿಕ್ಕಿ ಬಿಡ್ತಾರೆ. ಆವಾಗ ನಾವು ಸಿಕ್ಕಿ ಬೀಳ್ತೇವೆ. ಇದಂತೂ ನೋಡಿದ ಮುಖವೇ, ಬ್ರಾಹ್ಮಣ ಮುಖ ಅಲ್ಲ. ಇವರು ಯಾರು ಅಂತಲೇ ನಮಗೆ ಗೊತ್ತಾಗಲಿಲ್ಲ. 3 ಲೋಕದಲ್ಲಿ ಯಾರೂ ಕೂಡ ನನ್ನ ಎದುರಿನಲ್ಲಿ ಮಾತನಾಡದೆ ಇಷ್ಟು ಧೈರ್ಯದಲ್ಲಿ ಕೂತಾರು. ಮಾತಾಡದೆ ಕೇಳಿದ್ದಕ್ಕೆ ಉತ್ತರ ಕೊಡದಿದ್ರೆ ಮಾಗದನ ಕೈ ಇವನ ಮುಖದ ಮೇಲೆ ಬಂದಿತ್ತು ಅಂತೇಳಿ ಇವರಿಗೆ ಗೊತ್ತಿಲ್ಲ. ಹಾಗಿದ್ರೆ ಇವರು ಕಪಟಿಗರು ಅಂದರೆ ನನಗೆ ಮಂತ್ರಾಕ್ಷತೆ ಹಾಕಿ ನಿನಗೆ ಒಳ್ಳೇದಾಗಲಿ ಅಂತೇಳಿ ಹೇಳಲಿಕ್ಕೆ ಬಂದವರಲ್ಲ, ನನಗೆ ಹಾಳಾಗಿ ಹೋಗಲಿ ಅಂತಲೇ ಬಂದವರು. ಕಾಣುವಾಗಲೂ ಹಾಗೆ ವೀಳ್ಯದೆಲೆ ಜಗೀತಾ ಇದ್ದಾರೆ, ಮಾಲೆ ಹಾಕಿಕೊಂಡಿದ್ದಾರೆ. ಇದೆಲ್ಲ ಸ್ನಾತಕ ವೃತ್ತದ ಲಕ್ಷಣ. ಸರಿಯಪ್ಪ, ಸ್ನಾತಕರು ಭಿಕ್ಷೆ ಬೇಡುವಾಗ ಕೆಂಪು ಬಟ್ಟೆ ಉಡ್ಲಿ. ಆದರೆ ಈ ಕೆಂಪು ಬಟ್ಟೆ ಕೆಲವು ಕಡೆಗೆಲ್ಲ ನಿಷಿದ್ಧ. ಪಿತೃ ಕಾರ್ಯಕ್ಕೆ ರೌದ್ರ ಯಾವುದೇ ಹೋಮಾದಿಗಳಿಗೆ ಕೆಂಪು ಉಡುವರು. ಈಗ ಅಪ್ಪನ ಶ್ರಾದ್ದ ಮಾಡುವ ದಿವಸ ಕೆಂಪು ಸೀರೆ ಹುಟ್ಟಿತು ಅಂತೇಳಿ ಆದರೆ ಖಂಡಿತ ಅಪ್ಪನಿಗೆ ಮೋಕ್ಷ ಇಲ್ಲ. ಹಾಗೆ ಯಾವಾಗ ಕೆಂಪು ಉಡುವುದು, ಯಾವಾಗ ಕೆಂಪು ಉಡಬಾರ್ದು ಅಂತ ಒಂದು ಲೆಕ್ಕ ಇರಲಿಕ್ಕೆ ಇದು ಬ್ರಾಹ್ಮಣರು ಹೌದಾದಲ್ಲಿ. ಇದು ಕ್ಷತ್ರಿಯರು ಈ ರೀತಿ ವೈರವನ್ನು ಸಾಧಿಸಿಕೊಂಡು ಈ ರೀತಿಯದಾದಂಥ ಪ್ರಚ್ಛನ್ನ ವೇಷದಿಂದ ಬರ್ತಾರೆ ಅಂತೇಳಿ ಆದರೆ ಯಾರು ಅಂತ ತರ್ಕಿಸಿದೆ. ದೊಡ್ಡ ಮನೆಯನ್ನು ಹೇಳುವನ ಆ ದಂತಿಪುರದವರು,
ಹಸ್ತಿನಾವತಿಯವರು ಇಲ್ಲಿಗೆ ಬಂದಾರು. ಮಾನ ಮರ್ಯಾದೆ ಇರುವ ಮನೆತನ ಅದು. ಬರ್ಲಿಕ್ಕಿಲ್ಲ. ದಂತಿಪುರದವರು ಆಪ್ತ ಜನ. ಯಾಕಂದ್ರೆ ನಮ್ಮಲ್ಲಿ ಒಪ್ಪಂದ ಆಗಿದೆ, ಅವರ ರಾಜ್ಯದ ಮೇಲೆ ನಾನು ದಾಳಿ ಇಡುವುದಿಲ್ಲ, ನನ್ನ ರಾಜ್ಯದ ಮೇಲೆ ಅವರು ದಾಳಿ ಇಡಬಾರ್ದು. ಇದೊಂದು ರೀತಿಯ ಸ್ನೇಹ. ಸಾಕ್ಷ್ಯಕ್ಕೆ ನಾರದರೇ ಇದ್ದಾರೆ. ಹಾಗಾದ್ರೆ ಅವರು ಆಪ್ತ ಜನ. ಮತ್ತೆ ಪಾಂಡವರು ಒಟ್ಟು ರಾಶಿಗೆ ಪಾಂಡವರು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಆ ದೊಡ್ಡವ ಇದ್ದಾನಲ್ಲ ಧರ್ಮರಾಯ, ನಿಜವಾಗಿಯೂ ಅವ ಯಾರ ರಗಳಿಗೂ ಹೋಗುವ ಅಲ್ಲ. ಅವ ಇಂಥದ್ದನ್ನು ಸಂಬಳ ಕೊಟ್ಟು ಕಳಿಸುವವನು ಅಲ್ಲ. ಹಾಗಿರುವಾಗ ಧರ್ಮರಾಯನ ಬಳಗ ಅಂತೂ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬ ಯಾಗ ಮಾಡ್ತಾ ಇರುವಾಗ ಉಪದ್ರ ಮಾಡಲಿಕ್ಕೆ ಯಾರನ್ನಾದರೂ ಕಳಿಸಿಕೊಟ್ಟಾನ ಧರ್ಮರಾಯ? ಕನಸಿನಲ್ಲಿ ಕಳಿಸಿಕೊಡ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ಪಂಗಡ ಈಗ ಹೇಳ್ತಾ ಉಂಟು, ಮಳೆಗಾಲದಲ್ಲಿ ಎರೆಹುಳವು ತಲೆ ಎತ್ತಿದಾಗೆ ಆ ಯಾದವರು ಕುಲವೇಡಿಗಳು, ದನಗಾಹಿಗಳು, ಸಗಣಿಕೋರು. ಆ ಯಾದವರಲ್ಲಿ ರಾಮ ಕೃಷ್ಣ ಅಣ್ಣನ ಮಂದ್ರಿಬ್ಬರಿದ್ದಾರೆ. ರಾಣ ಹೇಡಿಗಳು ಅಂದ್ರೆ ಎಷ್ಟು ಜನ ಸಲ ಇವರನ್ನು ಕಾಲ್ಚಂಡಿನಾಗ ಇಲ್ಲಿಂದ ಓಡಿಸಿದ್ದೇನು ಅದು ನನಗೇ ಗೊತ್ತು. ಮತ್ತೆ ಹೋಗಿ ಸಮುದ್ರಕ್ಕೆ ಹಾರಿ ಇಲ್ಲೇ ಪಟ್ಟಣ ಮಾಡಿದ್ದಾರಂತೆ. ಹಾಗಾಗಿ ಸಮುದ್ರ ದಾಟಿ ಇಲ್ಲಿವರೆಗೆ ಬಂದಾರು ಎಂಬಂತ ಯಾವ ಧೈರ್ಯವೂ ಇಲ್ಲ. ಅಲ್ಲಿ ಪಟ್ಟಣ ಆದ ಮೇಲೆ ನನಗೆ ಅವರ ಕಿರುಕುಳವೂ ಇಲ್ಲ, ನಾನು ಅವರಿಗೆ ಉಪದ್ರ ಕೊಡ್ಲೂ ಇಲ್ಲ. ಅವರಲ್ಲ. ಮತ್ತೆ ಯಾರು ಅಂತಲೇ ಗೊತ್ತಾಗುವುದಿಲ್ಲ. ತಲೆಗೆಡಿಸಿಕೊಳ್ಳುವುದು ಯಾಕೆ? ಇದ್ದವಲ್ಲ ಜೀವಂತ ಬೊಂಬೆಗಳು. ಸ್ವಲ್ಪ ಸಮಾಧಾನದಲ್ಲಿ ಮಾತಾಡಿದರೆ ಇವೆಲ್ಲ ಉತ್ತರಿಸುವ ಜಾತಿಯಲ್ಲಿ ಸ್ವಲ್ಪ ಮಧ್ಯಮ ಆದ್ರೆ ಏನಲ್ಲಿ ಇತ್ತ ಬಂದವರೇ ಆಗಂತುಕರೇ ನಮ್ಮಲ್ಲಿಯಾ? ಹೌದು, ನಿಮ್ಮಲ್ಲೇ. ಏನು? ಮಧ್ಯರಾತ್ರಿ ಕಳೆದಿದೆ, ಅಪರರಾತ್ರಿ. ಹೌದು. ನನಗಾದ್ರೆ ಕಾರ್ಯ ಉಂಟು ಪುಣ್ಯಾತ್ಮ. ಹಾ. ಇಲ್ಲಿ ಯಜ್ಞಕ್ಕೆ ನಾನು ಕುಳಿತಿದ್ದೇನೆ. ಹಾ. ನಾನು ಈ ಯಜ್ಞಕ್ಕೆ ನಮ್ಮ ಪುರೋಹಿತರು ಯಾವುದೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದೇನೆ. ಹಾ. ಯಜ್ಞಾಂಗವಾಗಿ ದಾನವನ್ನು ಕೊಡುವಂಥದ್ದನ್ನು ನಾನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಬೆಂಕಿಗೆ ಹಾಕಬೇಕಾದ್ದನ್ನು ಬೆಂಕಿಗೆ ಹಾಕ್ತಾ ಇದ್ದೇನೆ, ನಿಮಗೆ ಬಂದವರಿಗೆ ಕೊಡುವುದನ್ನು ಕೊಡ್ತಾ ಇದ್ದೇನೆ. ಹಾ. ನಿಮ್ಮನ್ನು ಕೇಳಿದೆ ನಿಮ್ಮ ಗೋತ್ರ ಸೂತ್ರ ಹೇಳಿ ಅಂತ. ಹೌದು. ಯಾಕಂದ್ರೆ ನಮ್ಮಲ್ಲಿ ಹಾ. ವಸಿಷ್ಠ ಗೋತ್ರದವನಿಗೆ ಎಲ್ಲಿಯಾದ್ರೂ ಕುಂಬಳಕಾಯಿ ದಾನ ಕೊಟ್ಟಿತ್ತು ಅಂತ ಹೇಳಿದ್ರೆ ಅವನ ಮನೆ ಸಂತಾನ ಹಾಳಾಗ್ತದೆ ಅಂತ ಒಂದು ನಂಬಿಕೆ ಉಂಟು. ಹಾಗಾಗಿ ಕುಂಬಳಕಾಯಿ ಕೊಡುದಿದ್ರು ನೀವು ವಸಿಷ್ಠ ಗೋತ್ರದವರಲ್ಲಲ್ಲ ಅಂತ ಕೇಳಿ ಮತ್ತೆ ಕೊಡುದು. ಅಲ್ಲ ಇದ್ರೆ ಮಾತ್ರ ಕೊಡುದು, ಇಲ್ಲ ಇದ್ರೆ ಒಳಗೆ ಮತ್ತೆ ಅದರ ಬದಲಿಗೆ ತೆಂಗಿನಕಾಯಿ ಏನಾದ್ರೂ ಕೊಡುದು. ಏನು ಕೇಳಿದ್ರು ನೀವು ಉತ್ತರ ಕೊಡುವುದಿಲ್ಲ. ಒಂದು ವೇಳೆ ಒಂದು ಕಾರ್ಯಾರ್ಥವಾಗಿ ಬಂದದ್ದೇ ಹೌದಾದ್ರೆ ಇಂಥ ಕೆಲಸಕ್ಕಾಗಿ ಬಂದದ್ದು ಅದನ್ನು ಹೇಳುವುದು. ಅಥವಾ ನಿಮ್ಮ ಕಾರ್ಯ ಒಂದು ಬೇರೆ ಉಂಟು, ಅದಕ್ಕೆ ಇದನ್ನು ನಿಮಿತ್ತ ಮಾಡಿಕೊಂಡು ಬರುವುದು. ಅಂದ್ರೆ ಈ ಕಾರ್ಯದಲ್ಲಿ ಸಹಭಾಗಿಗಳಾಗಲಿಕ್ಕೆ ಬಂದವರಲ್ಲ, ಯಾವುದೋ ಕಾರ್ಯದ ಗೆಲುವಾಗಿ ನನ್ನ ಕಾರ್ಯವನ್ನು ನಿಮಿತ್ತವಾಗಿ ಬಳಸಿಕೊಳ್ಳುವುದು. ಕಾರ್ಯವೋ ಕಾರ್ಯ ನಿಮಿತ್ತದೇ ಬಂದಿರಯ್ಯ. ನನ್ನ ಹತ್ರ ನಿಮ್ಮ ವೇಷ ಬಿಚ್ಚಿಸಲಿಕ್ಕೆ ವ್ಯವಸ್ಥೆ ಉಂಟು, ಬಡಿಗೆಯೂ ಉಂಟು, ಆಮೇಲೆ ನೋವಾದ್ರೆ ಹಚ್ಚಲಿಕ್ಕೆ ಎಣ್ಣೆಯೂ ಉಂಟು.
ಆದ್ರೆ ನೀವೇ ಬಾಯಿ ಬಿಟ್ಟು ಹೇಳುವುದು ಒಳ್ಳೇದು. ಕೃತ್ರಿಮರೋ ನೀವು. ಇದು ಕಟ್ಟಿದ ವೇಷವೋ, ಬಿಚ್ಚಿದ ವೇಷವೋ, ಹೊಂದಾಣಿಕೆ ಮಾಡಿಕೊಂಡ ವೇಷವೋ ಅಲ್ಲ, ಸಹಜರು ಇರಬಹುದು. ಯಾವ ಯಾವ ಊರಿನ ಬ್ರಾಹ್ಮಣರು ಹೇಗೆ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಜಾತಿ, ಕುಲ, ಪದ್ಧತಿಗಳು ಪ್ರಾದೇಶಿಕವಾಗಿ ಭಿನ್ನವಾಗಿರ್ತದೆ. ಹಾಗೆ ನಿಮ್ಮ ಊರಿನ ಕ್ರಮವೇ ಇದು, ನಿಮ್ಮ ಸಹಜತೆಯೇ ಇದೆಯೋ. ಇದು ನೀವು ಸಹಜರೋ ಕೃತ್ರಿಮರೋ? ಇದನ್ನು ನೋಡ ಹೇಳಿ 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 ಎದುರಾಗುವುದಿಲ್ಲ. ಈ ಧಾಟಿಯಲ್ಲಿ ಕೇಳಿದ್ರೆ ಉತ್ತರ ಉಂಟು ನಮ್ಮಲ್ಲಿ. ಹೌದು, ಅದೇ ಯಾವುದಕ್ಕೆ ಯಾವ ಯಾಗಶಾಲೆ. ಹೌದು. ಈ ಯಾಗಶಾಲೆಯಲ್ಲಿ ಬಂದವರಿಗೆ ಉಪಚಾರ ಮಾಡಬೇಕಾಗಿದ್ರೆ ಬೇಕಾದಷ್ಟು ಜನವನ್ನು ನೀನು ನಿಯೋಜಿಸಿದ್ದಿ. ಹೌದು. ಆದ್ರೆ ಸ್ವತಃ ಮುಂದೆ ಬಂದು ನಮ್ಮನ್ನು ಉಪಚರಿಸಿದ್ದಿ. ಹೌದಪ್ಪ. ಎನ್ನುವುದರಿಂದ ನಾವು ಮೂಕ ವಿಶ್ವದರಾದದ್ದು. ನಿಜ. ಹಾಗಾಗಿ ಬಾಯಲ್ಲಿ ಮಾತು ಬರಲಿಲ್ಲ. ನೀನು ಮಾಡುವುದನ್ನೇ ನೋಡಿಕೊಂಡಿದ್ದದ್ದು. ಮತ್ತೆ ಯಾಗಶಾಲೆ ಹೌದು. ಮಧ್ಯರಾತ್ರಿ ಆಗಿದ್ರು ಕೂಡ ಯಾಗ ದೀಕ್ಷಿತನಾದ ನೀನು ಯಾಗ ಕರ್ಮದಲ್ಲಿ ಪ್ರವೃತ್ತನಾದ್ದರಿಂದ ನೀನು ನಿದ್ರೆ ಮಾಡುವ ಹಾಗಿಲ್ಲ, ಬಿಡು. ಇಲ್ಲ. ಮತ್ತೆ ನಾವು ಯಾಗದಲ್ಲಿ ತೊಡಗಿಕೊಂಡವರಲ್ಲದೆ ಇದ್ರು ಕೂಡ ಈ ಯಾಗಕ್ಕಾಗಿ ವೀಕ್ಷಕರಾಗಿ ಬಂದಿದ್ದೇವೆ. ಆದ್ದರಿಂದ ನಾವು ನಿದ್ರೆ ಮಾಡುವ ಹಾಗಿಲ್ಲ. ಮತ್ತೆ ನಾವು ಯಾರು ಅಂತ ಪ್ರತ್ಯೇಕವಾಗಿ ಕೇಳ್ತೀವಿ. ಹೌದು. ಈಗ ಬಂದವರು ಅವರವರ ಗೋತ್ರವೋ ಅವರವರ ಸೂತ್ರವೋ ಹೇಳಿಕೊಂಡು ಪರಿಚಯ ಮಾಡಿಕೊಂಡು ನಿನ್ನಲ್ಲಿ ದಾನವನ್ನು ತಗೊಳ್ತಾರೆ. ಅದು ದಾನ ಕೇಳಲಿಕ್ಕೆ ಬಂದವರಲ್ವೋ. ಈಗ ನಾವು ಬಂದದ್ದನ್ನೇ ನೀನು ನೋಡಿದಿ. ಹೌದು. ಎಲ್ಲರೂ ಬಂದ ದಾರಿಯಲ್ಲಿ ನಾವು ಬರಲಿಲ್ಲ. ಅಲ್ಲಪ್ಪ, ಎಲ್ಲ ತಲೆ ಬಿಸಿ ಮಾಡುವಂಥದ್ದು. ಊರಿಗೆ ಒಂದು ದಾರಿ ಆದ್ರೆ ನಮಗೆ ಬೇರೆ ಮತ್ತೊಂದು. ಹೌದಲ್ಲ, ನಮಗೆ ಬೇರೆ ದಾರಿ. ಆದ್ರೆ ಸಮಾಜದಲ್ಲಿ ಈಗ ನೀನೊಬ್ಬ ರಾಜ, ಕ್ಷತ್ರಿಯ, ಈ ವರ್ಗದಲ್ಲಿ 3 ಪ್ರಕಾರದ ಜನ ಇದ್ದಾರೆ. ಹೇಗೆ? ಶತ್ರು, ಮಿತ್ರ, ಉದಾಸೀನ. ಹೌದಾ? ಹೌದು. ಈಗ ಶತ್ರುಗಳಾಗಿದ್ರೆ ಅಬದ್ಧ ಶತ್ರುಗಳು. ಹೌದು. ಪರಸ್ಪರ ಯಾವುದನ್ನು ಕೊಡುಕೊಳ್ಳುವ ವ್ಯವಹಾರದಲ್ಲಿ ಅವರಿಲ್ಲ. ದ್ವೇಷಕ್ಕೆ ದ್ವೇಷವೇ, ಶಾಟಂ ಪ್ರತಿಶಾಟ್ಯ ಅಲ್ವಾ? ಹೌದು. ಆದ್ರೆ ಮಿತ್ರರಾದರೆ ಅವರಲ್ಲಿ ವಂಚನೆ ಕೊಡುದು ಇಲ್ಲ, ಇಲ್ಲ, ಹೇಳಲೇಬೇಕು ಎಲ್ಲವೂ ಅಲ್ವಾ? ಹೌದು. ಅವರಲ್ಲಿ ಯಾವುದೇ
ಪರಸ್ಪರ ಗುಪ್ತ ಅಂತ ಇಲ್ಲ. ಇಲ್ಲ. ಉದಾಸೀನ ಅಂದ್ರೆ ಹೇಳಿದ್ರು ಅದಿದ್ದು ಹೇಳದಿದ್ರು ಅದು. ಹೌದು. ಅದರಲ್ಲಿ ಏನು ಅಪಾಯ ಇಲ್ಲ ಯಾರಿಗೂ. ಸರಿ. ಆದ್ರೆ ನಾವು ಇಲ್ಲಿ ಹಾ. ನೀನು ಇಷ್ಟು ಪ್ರಶ್ನೆ ಮಾಡಿದ್ರು ಕೂಡ ಹಾ. ವಿಶಾಲ ಗೋತ್ರ ಯಾವುದು, ದೇಶ ಯಾವುದು ಅಂತ ಎಲ್ಲ ಕೇಳಿದೆಯಲ್ಲ, ಉತ್ತರವೇ ಇಲ್ಲ. ಅದು ಇಲ್ಲದೆ ನಾವು ಸುಮ್ಮನಾದದ್ದಲ್ಲ. ಮತ್ತೆ ಹೇಳಬಾರ್ದಂತಲೇ ಉಳಿದದ್ದು. ಹೇಳಬಾರ್ದು ಅಂದ್ರೆ ಕೊನೆಗೆ ನೀನು ಕೇಳಿದ್ಯಾ ಕೃತ್ರಿಮರೋ ಸಹಜರೋ, ಹಾ, ಏನು ಕಾರ್ಯನಿಮಿತ್ತ ಬಂದಿರಿ. ಹೌದು. ಇಲ್ಲಿ ಬಂದವರೆಲ್ಲ ಒಂದೇ ನಿಮಿತ್ತ, ಏನು ಹಾ, ಏನಾದ್ರು ಕೊಡ್ತಿದ್ರೆ ತಗೊಂಡು ಹೋಗುವಂತ. ಸರಿ. ನಾವು ಭಿಕ್ಷೆಯಾಗಿ ಬಂದವರೇ ಅಲ್ಲ. ಹಾ, ಈಗ ಭಿಕ್ಷೆಯ ವೇಷ ಕಾಣಬಹುದು ನಿನಗೆ, ಸರಿಯಪ್ಪ. ಆದ್ರೆ ಇಂಥದನ್ನೇ ಕೊಡಬೇಕು. ಹಾ. ಭೌತಿಕವಾದ ವಿಚಾರಗಳ ಬಗ್ಗೆ ಆಸಕ್ತಿ ವಹಿಸಿಕೊಂಡು ನಾವು ಬಂದವರೇ ಅಲ್ಲ. ಸರಿ. ಮಾತ್ರ ಅಲ್ಲ, ಹಾ. ನಿನ್ನಲ್ಲಿ ಹಿತಭಾವನೆ ಇಲ್ಲ ನಮಗೆ. ಈ ಮೂರು ವರ್ಗದಲ್ಲಿ ಹಾ. ಪ್ರಧಾನವಾದಂತಹ ಒಂದು ವರ್ಗ ಪರಸ್ಪರ ಮುಖವೇ ನೋಡಬಾರದು. ಹಾ. ಆದ್ರೂ ಹಾ. ಶತ್ರುತ್ವ ಎನ್ನುವಂಥದ್ದು ಹಾ. ಒಂದು ತಾತ್ವಿಕವಾದಂತಹ ಸಿದ್ಧಾಂತ. ಆದ್ರೆ ಕೆಲವು ಸಲ ಮುಖಾಮುಖಿ ಆಗುವುದುಂಟು. ಹೌದು. ಒಬ್ಬ ಆಚೆ ನೋಡಿದ್ರೆ ಒಬ್ಬ ಈಚೆ ನೋಡ್ತಾನೆ. ಹಾ. ಮತ್ತೆ ವ್ಯವಹಾರದಲ್ಲಿ ನೋಡ್ಲೇಬೇಕಾದ ಸಂದರ್ಭ ಬಂದ್ರೆ ಎಷ್ಟು ಬೇಕೋ ಅಷ್ಟು. ಹಾ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಯಾಗ ಮಾಡ್ತಾ ಇದ್ದಿ, ಸರಿ. ಅದಕ್ಕೋಸ್ಕರ ಬಂದಿದ್ದೇವೆ. ಹಾ. ಯಾಗಕ್ಕೆ ಗಂಡಾಂತರ ತರಲಿಕ್ಕೆ ನಾವು ಬಂದವರಲ್ಲ. ಹಾ. ಆದ್ರೆ ಹಾ. ಎಲ್ಲವನ್ನೂ ತೆರೆದ ಪುಸ್ತಕದ ಹಾಗೆ ಹೇಳುವುದಕ್ಕೆ ಇಲ್ಲಿ ವಿಧಿ ಇಲ್ಲ. ಯಾಕೆ? ಯಾಕಂದ್ರೆ ನಾವು ಶತ್ರು ಭಾಗದಿಂದ ಬಂದಿದ್ದೇವೆ. ಓಹೋ. ಶತ್ರುಗಳಿಗೆ ಈಗ ನೀನು ಶಾಸ್ತ್ರ ಧರ್ಮಕ್ಕೆ ಅನುಗುಣವಾಗಿಯೇ ಯಾಗವನ್ನು ಮಾಡ್ತಿ ಅಂತ ಹೇಳಿದ್ರೆ ಹಾ. ಶಾಸ್ತ್ರದ ಬಗ್ಗೆ ನಿನಗೆ ಹೇಳಬೇಕಾದದ್ದು ಇಲ್ವಲ್ಲ. ಇಲ್ಲ. ಶಾಸ್ತ್ರವೇ ಹೇಳ್ತದಲ್ಲ. ಹೌದು. ನಿಜವಾದದ್ದನ್ನು ಶತ್ರುಗಳಲ್ಲಿ ಯಾವತ್ತೂ ಕೂಡ ಹೇಳಬೇಡ. ಹಾ, ಹಾ. ಈಗ ರಾವಣ ಜಟಾಯುವಿನಲ್ಲಿ ಯಾಕೆ ಹೇಳಿದ್ದು? ಹೌದು, ಸುಳ್ಳೆ ಹೇಳಿದ ಅವಾಗ ಎಂತ? ಅಲ್ವಾ? ಹೌದು. ಹಾಗಾಗಿ ಜಟಾಯುವನ್ನು ಕಡೆಯಲಿಕ್ಕೆ ಆಯ್ತು. ಸತ್ಯ ಹೇಳ್ತಿದ್ರೆ ಸತ್ಯ ಹೇಳಿದ್ರೆ ಜಟಾಯುವಿನ ಹಾಗೆ ಪಾಪ ಅವ ಸತ್ಯ ಹೇಳಿ ಹತ್ತುವುದ. ಹೌದು. ಹಾಗಾಗಿ ಯಾವ ಕಾಲಕ್ಕೂ ತಮ್ಮ ಮರ್ಮವನ್ನು ಶತ್ರು ಭಾಗದಲ್ಲಿ ಬಿಟ್ಟು ಕೊಡಬಾರದು. ಈ ಶತ್ರುಭಾವದ ಪರಿಣಾಮ ಏನು ಗೊತ್ತುಂಟು? ಎಂತದು? ವೈರತ್ವ. ಹಾ, ನಾವು ಹಾವು ಮುಂಗುಸಿಗಳಾಗಿ ಪ್ರಾಣಿ ವರ್ಗಕ್ಕೆ ಸೇರಿದವರಲ್ಲ. ಓಕೆ, ಕಾರಣ ಬೇಡ, ವೈರತ್ವ ಬೇಡ ಬೇಡ. ಹೌದು. ಜನ್ಮದಿಂದ. ಆದ್ರೆ ನಾವು ಮನುಷ್ಯ ವರ್ಗ. ಹಾ. ಕಾರಣ ಇಲ್ಲದೆ ವೈರವೂ ಆಗುವುದಿಲ್ಲ, ಸ್ನೇಹವೂ ಆಗುವುದಿಲ್ಲ. ಹಾ. ವೈರತ್ವಕ್ಕೆ ಏನಾದ್ರೂ ಕಾರಣ ಬೇಕಲ್ಲ. ಹಾ. ಆಯ್ತು, ವೈರತ್ವ ಇದ್ರೆ ಹಾ. ಗಂಡು ಮಕ್ಕಳಾಗಿ ಎದುರು ಬಂದು ನಿನ್ನನ್ನು ಎದುರಿಸ್ತೇನೆ, ಹಾ. ಈ ಕಪಟಾಕೃತಿ ಬೇಕು, ಈ ವೇಷ ಕಟ್ಟುವುದು ಬೇಕು, ಇನ್ನೊಂದು ಬೇಕು. ಹಾ, ಹಾ, ಹಾ. ಹಾಗಾದ್ರೆ ಹೆದರಿದಂತ ವೈರಿ ಓಹೋ. ಎಂಬಂತ ತೀರ್ಮಾನಕ್ಕೆ ಬರಬೇಕು. ಹಾ. ಅಭಯ, ಈ ಯಾಗ ಮುಗಿಯುವಲ್ಲಿವರೆಗೆ ನಿನ್ನ ಪ್ರಾಣಕ್ಕೆ ನಾನು ರಕ್ಷಕ. ಹಾ, ಹಾ. ಹಾಗಾಗಿ ಹೇಳ್ತೇನೆ, ನಿಜವಾದ ವೈರತ್ವದ ಕಾರಣ ಏನು? ವೈರಿಗಳು ಅಂತ ಹೇಳಲಿಕ್ಕೆ ಧೈರ್ಯ ಉಂಟಂತೆ. ಹಾ, ಹಾ. ಕಾರಣ ಏನು ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ ನಿಮಗೆ? ಹೌದು. ಉಂಟು.
ಎನ್ನುವಂಥದ್ದು ಪ್ರಪಂಚದಲ್ಲಿ ಹಾ. ಬೇರೆ ಬೇರೆ ಕಾರಣಗಳಿಂದ ಹುಟ್ಟಿಕೊಳ್ಳುತ್ತದೆ. ಹೌದು. ಈಗ ನೀನು ಹೇಳಿದ ಹಾಗೆ ಹಾ. ವಿನಾಕಾರಣವೂ ವೈರತ್ವ ಇರುತ್ತದೆ. ಹಾ. ಹಾವು ಮುಂಗಿಸಿದ್ದಾಗೆ ಹೌದು. ಅದು ಜಾತಿ ವೈರ ಹಾ. ಅಲ್ವಾ? ಹಾ. ಇನ್ನು ಕೆಲವು ವೈರತ್ವ ಹಾ. ಎನ್ನುವಂಥದ್ದು ಹಾ. ಬಹಳ ಅಸ್ಪಷ್ಟವಾಗಿದ್ದದ್ದು ಒಂದೇ ಸಲಕ್ಕೆ ಕಾಣಿಸಿಕೊಳ್ಳುವುದುಂಟು. ಅದುಂಟು. ಒಂದೇ ತಾಯಿಯ ಮಕ್ಕಳಿಂದ ಬಸಿರಿಂದ ಬಂದವರು ಕೂಡ ಹಾ. ಪರಸ್ಪರ ಅನ್ಯೋನ್ಯವಾಗಿದ್ದವರು ಹಾ. ಯಾವುದೋ ಕಾರಣಕ್ಕೆ ಆಸ್ತಿ ಬದುಕಿಗೆ ಬೇಕಾಗಿ ಹೌದು, ಬದ್ಧ ವೈರಿಗಳಾಗುವುದು. ಆಗ್ತಾರೆ. ಆಪ್ತ ಮಿತ್ರರಾಗಿದ್ದವರು ವೈರಿಗಳು. ಯಾವುದೋ ಒಂದು ಕಾರಣದಿಂದ ಹಾ. ವೈರತ್ವ ಆಗುವುದುಂಟು. ಹೌದು. ವಾಲಿ ಸುಗ್ರೀವರು ವೈರತ್ವ ಸಾಧಿಸಿದ ಹಾಗೆ ಹಾ. ಸುಂದೋಪಸುಂದರು ಹೊಡೆದಾಡಿಕೊಂಡದಕ್ಕೆ ಹಾ. ಹೆಣ್ಣು ಮಣ್ಣು ಹೊಣ್ಣು ಅಲ್ವಾ? ಹೌದು. ಇದು ಎಂಥವರಲ್ಲಿಯೂ ಕೂಡ ಪರಿವರ್ತನೆಯನ್ನು ಸ್ವಭಾವದಲ್ಲಿ ಉಂಟು ಮಾಡುತ್ತದೆ. ಸರಿ. ಹಾಗಾಗಿ ನಿನಗೂ ನಮಗೂ ಏನು ವೈರ ಅಂತ ಕೇಳಿದ್ರೆ ಹಾ. ವಿನಾಕಾರಣವಾದಂತಹ ವೈರ ಅಲ್ಲ. ಮತ್ತೆ ವೈರತ್ವ ಖಂಡಿತ ಉಂಟು. ಯಾಕೆ? ಅದು ಹಾ. ಪರಸ್ಪರ ವೈಯಕ್ತಿಕವಾದ ವೈರ ಅಂತ ನೀನು ತಿಳ್ಕೊಳ್ಳುವುದು ಬೇಡ. ಬೇಡ, ಸಂಬಂಧಪಟ್ಟವರದ್ದಾದ್ರು ಅದು. ಈಗ ನೀನು ಯಾಗವನ್ನು ಮಾಡುತ್ತೀ. ಹಾ. ಯಾಗವನ್ನು ಎಲ್ಲರೂ ಮಾಡ್ತಾರೆ, ಕ್ಷತ್ರಿಯರಾದವರು. ಹೌದಪ್ಪ. ಆದ್ರೆ ಉದ್ದೇಶ ಹಾ. ಕೆಲವು ಒಳ್ಳೆದಿರ್ತದೆ, ಹಾ. ಕೆಲವು ಸ್ವಾರ್ಥ ಭಾವನೆಯಿಂದ ಇನ್ನೊಬ್ಬರಿಗೆ ಹಿತಕಾರಿ ಅಲ್ಲದೇ ಇದ್ರೂ ಕೂಡ ಹಾ. ಸ್ವಯಂ ಅವನಿಗೆ ಒಳ್ಳೆಯದು ಅಂತ ಕಂಡದನ್ನು ಮಾಡ್ತಾನೆ. ಹೌದು. ಈಗ ನೀನು ಮಾಡುವಂತಹ ಯಾಗ ಅಂತದ್ದೇ. ಹಾ. ಆ ಯಾಗಕ್ಕೆ ಪೂರಕವಾಗಿ ಹಾ. ನೀನು ಈ ಹಿಂದೆ ಮಾಡಿದದ್ದೇನು? ಏನು? ಭೂರಿ ನೃಪರ ಸೆರೆಗಿಳುಟ್ಟದ್ದು. ತುಂಬಾ ರಾಜಕುಮಾರರು ಅಂತಂದು ಕಟ್ಟಿ ಎಷ್ಟು ಅಂತ ಲೆಕ್ಕ ನಿನಗುಂಟೋ ಇಲ್ವೋ? 86 ವಂಶದ ರಾಜರುಗಳಿದ್ದಾರೆ ಅಂತ ನಾನು ಕೇಳಿದ್ದೇನೆ. 86 ವಂಶದ 94 ಮಂದಿ, 96 ಮಂದಿ ಅಂತೂ 100 ಆಗ್ಲಿಲ್ವೋ? 100 ಭರ್ತಿ ಆಗ್ಲಿಕ್ಕೆ ಹಾ. ಕೆಲವು ಸಲ ಜನ ತಪ್ಪಿಸಿಕೊಂಡು ಹೋಗ್ತಾರೆ. ಒಂದೆರಡು ತಪ್ಪಿಸಿದ್ದೇವೆ ಅಂತಲೂ ಸುದ್ದಿ ಉಂಟು. ಹಾಗೆ ತಪ್ಪಿಸಿದರು ಕೆಲವರು ಸಿಕ್ಕಿದ್ದಾರೆ ನನಗೆ. ಹಾ. ಹಾಗಾಗಿ ಇಲ್ಲಿ ಏನು ನಡೆಯುತ್ತದೆ ಹಾ. ಎನ್ನುವುದರ ವರ್ತಮಾನ ಹಾ. ನಮಗೆ ಬಂದಿದೆ. ಓಹೋ. ಈಗ ಅವರಿಗೆ ರಕ್ಷಣೆಯೇ ಇಲ್ಲ ಅಂತ ಆದ್ರೆ, ಹಾ. ಅವರನ್ನು ಪಾರು ಮಾಡುವವರೇ ಇಲ್ಲ ಅಂತ ಆದ್ರೆ, ಹಾ. ಕ್ಷತ್ರಿಯರಿಗೂ ಕೂಡ ಅವರ ಒಂದು ಹತಾಶ ಭಾವನೆಯನ್ನು ಹಾ. ಹೋಗಲಾಡಿಸುವುದಕ್ಕೆ ಯಾರು ಮುಂದೆ ಬರುವುದಿಲ್ಲ ಅಂತ ಆದ್ರೆ, ಹಾ. ಅನಾಥೋ ದೈವ ರಕ್ಷಕ ಹಾ. ಯಾರಾದ್ರೂ ಒಬ್ಬರು ಯಾವ ಕಾಲಕ್ಕಾದ್ರೂ ಬರ್ತಾರೆ. ಹೌದಪ್ಪ. ಆ ಕಾರಣದಿಂದ ಹಾ. ವೈರತ್ವಕ್ಕೆ ನಮಗೆ ಕಾರಣ ಹಾ. ಅದೇ. ಏನು? ಈ ಭೂರಿ ನೃಪರನ್ನು ಹಾ. ಹೀಗೆ ವಿನಾಕಾರಣವಾಗಿ ಹಾ. ನೀನು ಈ ಸೆರೆಯಲ್ಲಿಟ್ಟದ್ದು ಒಂದು. ಹೌದು. ಮತ್ತು ಯಾವುದೋ ಒಂದು ದುರುದ್ದೇಶದ ಪೂರೈಕೆಗೋಸ್ಕರವಾಗಿ ನರಮೇಧವೇ. ಅದು ಸ್ಪಷ್ಟ ಆಗ್ತದೆ. ಹಾ. ಅವರನ್ನು ಬಂಧ ವಿಮುಕ್ತಿಗೊಳಿಸಲೇ ಹೀಗೆ ಮಾಡಿದ್ಯಂತ ಆದ್ರೆ ಹಾ. ಅದು ವೈರಕ್ಕೆ ಕಾರಣ ಆಗಿದೆ. ಸರಿ. ಅದಕ್ಕೆ ಇದು ದೀರ್ಘವಾದ ವೈರ ಏನೂ ಅಲ್ಲ. ಹಾ. ವೈರತ್ವ ಎನ್ನುವಂಥದ್ದು ಒಂದು ಅವಧಿಬದ್ಧವಾದದ್ದು. ಹಾ. ಒಂದು ವೇಳೆ ಹಾ. ಅವರ ಸೆರೆಯನ್ನು ಬಿಟ್ಟದ್ದೇ ಹೌದಾಗಿದ್ರೆ ಹಾ. ನಾವು ಮತ್ತೆ ವೈರತ್ವವನ್ನು ಸಾಧಿಸಬೇಕು ಅಂತ ಏನು ಇಲ್ಲ. ಹಾಗಾಗಿ ಬೇಡ್ಲಿಕ್ಕೂ ಒಂದದ್ದು ಹಾ. ಅವರ ಸೆರೆ ಬಿಡು ಅಂತ. ಹಾ. ಬಿಡುವುದಿಲ್ಲ ಅಂತ ಹೇಳಿದ್ರೆ ಹಾ. ಸೆರೆ ಬಿಡೋ ಮಗತ ಹಾಗೆ ಹೇಳಲಿಕ್ಕೆ ಬರ್ತದೆ ನಮಗೆ. ನೀನ್ ಯಾರೋ ನೀನು? ದಾನ ಕೇಳುವ ಸಂದರ್ಭದಲ್ಲಿ ಏನು ಕೇಳಿದ್ರು ಕೊಡುವವ ನಾನು. ಸೆರೆ ಬಿಡೋ ಮಗದು. ಹೌದು. ನೀನು ದಾನವಾಗಿ ಸ್ವೀಕರಿಸಲಿಕ್ಕೂ ಅಲ್ಲ, ಹಾ. ನೀನು ಪಡೆಯುವುದಕ್ಕೆ. ಹೌದು. ಆ ರೀತಿ ಬಂದ ಹಾಗೆ ಉದ್ದಟತನದ ಮಾತನ್ನಾಡ್ತಿ. ಹಾ. ಆದರೂ ಕ್ಷಮಿಸಿ ಏನು. ಹಾ. ಇವರಲ್ಲಿ ಯಾರಾದರೂ ನಿನ್ನ ಸಂಬಂಧಿಕರಿದ್ದಾರೆ ಅಂತಲೇ ಆದ್ರೆ, ಹಾ. ಈಗ ತುಂಬಾ ಮಂದಿ ರಾಜಕುಮಾರರನ್ನು ಕಟ್ಟಿ ಹಾಕಿದ್ದೇನೆ. ಹೌದೌದು. ಅದರಲ್ಲಿ ನಿನ್ನ ಮಕ್ಕಳಿದ್ದಾರೆ. ನಿನಗೆ ಈಗ ಮದುವೆ ಆಗಿರ್ಲಿಕ್ಕಿಲ್ಲ, ಕಂಡ ಮಟ್ಟಿಗೆ ಮತ್ತೆ ಗೊತ್ತಿಲ್ಲ ನಿನ್ನ ಸಂಗತಿ. ನೋಡುವಾಗ ಇರುವುದಿಲ್ಲ ಎಲ್ಲರೂ. ಅಥವಾ ಸೂನುವ ಬಂಧುವ ಬಾಂಧವನು. ಹಾಗೆ. ಹಾ. ಹಾ. ಅಂತೂ ಯಾವದೋ ಒಂದು ರೀತಿಯ ಸಂಬಂಧ ಉಂಟು. ನನ್ನ ಭಾವ ಅವ, ನನ್ನ ಷಡ್ಗಾವ, ಹಾ. ಅವನೊಂದು ಬಿಟ್ಟು ಬಿಡು ಹಾ. ಎಂಬುದಾಗಿ ಏನಾದರೂ ನೀನು ಹೇಳಿದ್ರೆ ಹಾ. ಪರ್ಯಾವಲೋಚಿಸಲಾಗುವುದು. ಹಾ. ಬಿಡ್ತೇನೆ ಅಂತಲ್ಲ, ಹಾ, ಹಾ. ಬಿಟ್ಟರೂ ಬಿಡಬಹುದು. ಹಾ. ಅದರ ಬದಲಿಗೆ ಹಾ. ಸಂಬಂಧಿಕರನ್ನು ಯಾರನ್ನಾದರೂ ಬಿಡುಗಡೆ ಮಾಡುವುದಕ್ಕೆ ಹಾ. ಈ ತಕ್ಕಿನ ಕೌಳಿಕ ವೇಷವನ್ನು ಕಟ್ಟಿಕೊಂಡು ಬಂದಿದ್ದೀರಲ್ಲ, ಈ ವೇಷದ ಮರ್ಯಾದೆ ತೆಗಿಲಿಕ್ಕೋ, ಹಾ. ನನ್ನ ಮರ್ಯಾದೆ ತೆಗಿಲಿಕ್ಕೋ, ಹಾ. ಇದ್ದ ಸ್ವಲ್ಪ ನಿನ್ನ ಮರ್ಯಾದೆಯನ್ನು ಕಳ್ಕೊಳ್ಳಿಕ್ಕೋ. ಹಾ. ಏ
ಬಾಯಿಗೆ ಬಂದಾಗ ಮಾತಾಡ್ತಾನೆ. ಸಾಹಿತಿ ಸಾಹಿತಿ ಅಧಮ. ಈಗ ಒಬ್ಬೊಬ್ಬರನ್ನು ಬೇಕು ಅಂತ ಕೇಳಿಕೆ ಬಂದದಲ್ಲ ನಾನು. ಮತ್ತೆ ನಿನಗೇನು ಸಂಬಂಧ? ಎಲ್ಲರೂ ಬೇಕು ನನಗೆ. ಹಾ ಹಾ ವ್ಯಕ್ತಿಯೊಬ್ಬನ ವ್ಯವಹಾರವನ್ನು ಕೇವಲ ಸಂಬಂಧದಿಂದ ಅರಿಯುವುದಲ್ಲ. ಈಗ ನನ್ನವ ಮತ್ತೊಬ್ಬ ಬೇರೆಯವ ಎನ್ನುವಂತ ಈ ಭಾವನೆ ಉಂಟಲ್ಲ, ಅದು ಕೇವಲ ಸಂಕುಚಿತ ವ್ಯಾಪ್ತಿಯೊಳಗೆ ಬರುವಂತದ್ದು. ಹಾಗೆ ನಮ್ಮಂಥವರೆಲ್ಲ ಅದನ್ನು ಮೀರಿ ನಿಂತವರು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ. ಅಲ್ಪಮತಿಗಳು ನನ್ನವರು ಇವರು, ಅವರು ಬೇರೆಯವರು. ನಮ್ಮ ಮನೆ ಒಡ್ಲಿಕ್ಕೆ ಒಳ್ಳೇದಾದ್ರೆ ಆಯ್ತು, ಬೇರೆಯವರು ಏನಾದ್ರೂ ಆಗಲಿ ಅಂತ ತಿಳಿಸುವಂತವರು ಅಲ್ಪಮತಿಗಳು. ಉದಾರ ಚರಿತಾನಾಂ ವಸುದೈವ ಕುಟುಂಬಕ. ವಸುದೈವ ಕುಟುಂಬಕ. ಧರೆಯ ಧರ್ಮ ಅಂತ ಉಂಟಲ್ಲ, ಅದನ್ನು ಪಾಲಿಸುವುದಕ್ಕೆ ಶಿಕ್ಷೆ ಮತ್ತು ರಕ್ಷೆಯ ಹೊಣೆ ಹೊತ್ತವರಿಗೆ ಮಾತ್ರ ಆ ಭಾವ ಬರುವುದಕ್ಕೆ ಸಾಧ್ಯ. ಸರಿ. ಅದಕ್ಕೋಸ್ಕರವಾಗಿಯೇ ನನ್ನ ಅಣ್ಣನೋ ನನ್ನ ತಮ್ಮನೋ ನನ್ನ ಮೊಮ್ಮಗನೋ ನನ್ನ ಬಂಧುವೋ ಅಂತ ಹೇಳಿಕೊಂಡು ಕೇಳಲಿಕ್ಕೆ ಬಂದದ್ದಲ್ಲ. ನೀನಾದರೂ ವೈಯಕ್ತಿಕವಾದಂತಹ ಧರ್ಮದ ಸ್ವಾರ್ಥದಿಂದ ಒಂದು ಯಾಗವನ್ನು ಮಾಡ್ತಿ, ನಿನಗೆ ಅದರ ಫಲಿತಾಂಶವೇ ಮುಖ್ಯ. ಆದ್ರೆ ನನಗೆ ಧರೆಯ ಧರ್ಮವನ್ನು ಕಾಪಾಡುವುದು ಮುಖ್ಯ. ಆ ಕಾರಣಕ್ಕಾಗಿ ಎಲ್ಲವರೂ ಬೇಕು ಅಂತಲೇ ಹೇಳಿಕೊಂಡು ನಾನು ಬಂದದ್ದು. ನೀನು ವಸುದೈವ ಕುಟುಂಬಕ. ಬಾಯಿಗೆ ಬಂದಾಗ ಮಾತಾಡ್ತಿ, ಏಕ ಬಾಯಿಗೆ ಬಂದ ಹಾಗೆ ಮಾತಾಡಿ ತಿಂದಿಲ್ಲ. ಅದು ಸಾಹಿತಿ ಹೇಳಿ. ನಾನು ಯಾರು ಅಂತ ಹೇಳ್ಬೇಕಾ? ಹೌದು. ಏನು ತಿಳಿದು ಮಾಡ್ತೀನಿ ನೀನು? ಹಾಗಂತ ಬಯಲಲ್ಲಿ ಅಡಗುವುದಕ್ಕೆ ನಾವು ಬಂದದ್ದಲ್ಲ. ನಿನಗಿದು ವೇಷ ಅಂತ ಗೊತ್ತಾಗಬೇಕಂದ್ರೆ ಹೀಗೆಲ್ಲ ಮಾಡಿದ್ದು ನಾವು. ಅದೇ ಸರಿ ಇಲ್ಲ ಅದು ವೇಷ. ಆದ್ರೆ ಈಗ ಯಾರು ಏನು ಎನ್ನುವುದನ್ನು ನಿನಗೆ ತಿಳಿಯಪಡಿಸುವುದಂತಹ ಸಂದರ್ಭ ಪ್ರಶಸ್ತವಾದದ್ದು ಅಂತ ನಾನು ತಿಳಿಯುತ್ತೇನೆ. ನಾನು ವೈರಿಗಳು ಅಂತ ಹೇಳಿದ್ದಿ, ಹೌದು. ಆದ್ರೆ ಆ ವೈರ ಭಾವನೆ ಯಾವುದಕ್ಕೆ ಎನ್ನುವುದನ್ನು ಸ್ಪಷ್ಟಪಡಿಸಿದೆ. ಆದ್ರೆ ಯಾರು ಅಂತ ತಿಳ್ಕೊಳ್ಬೇಕಾದಂತಹ ಹುಮ್ಮಸ್ಸು ಈಗ ನಿನಗೆ ಬಂದಿದೆ. ಹೌದು. ಬಹಳ ತಲೆಗೆ
ಹಾಳು ಮಾಡಿಕೊಂಡಿದ್ದೀನಿ ನೀನು. ತಲೆ ಸಂಪೂರ್ಣ ಹಾಳಾಗಿದೆ ಯಾರು ಅಂತ ಗೊತ್ತಾಗ ನಮ್ಮನ್ನು ನೋಡಿ ನೀನು ಆಲೋಚನೆ ಮಾಡುವಾಗಲೇ ಹಾ. ಬಹುಶಃ ಏನೋ ಒಂದು ಉಂಟು ಅಂತ ಆಗಲೇ ನೀನು ಊಹನೆ ಮಾಡಿದಿ. ಹೌದು. ಎನ್ನುವುದು ಸ್ಪಷ್ಟ. ಹಾ. ಅದು ಸತ್ಯವೇ ಹೌದು. ಹಾ. ಈಗ ನಾವು ಬ್ರಾಹ್ಮಣರಲ್ಲ ಎನ್ನುವುದನ್ನು ಹಾ. ನೋಟ ಮಾತ್ರದಿಂದ ಹಾ. ನಮ್ಮ ಸ್ವರೂಪ ದರ್ಶನದಿಂದ ನೀನು ತಿಳಿದ ಹಾಗಾಯಿತು. ಹಾ. ಈಗ ನೀನು ಅಷ್ಟು ತಲೆ ಹಾಳು ಮಾಡಿಕೊಳ್ಳುವುದು ಬೇಡ. ಹೇಳು. ಈಗ ಹೇಳದೆ ಇರುವುದಕ್ಕೂ ನಾವು ಸಿದ್ಧರಿಲ್ಲ. ಹಾ. ಇಲ್ಲಿ ನೋಡಿದ್ಯಾ ಹಾ. ನನ್ನ ಬಲಭಾಗದಲ್ಲಿ ಅಬ್ಬಾ, ಅವ ಬ್ರಾಹ್ಮಣನಾಗೆ ಕಾಣುತ್ತಾನ ನಿನಗೆ? ಅಯ್ಯೋ, ಕಲ್ಲಿನ ಕಂಬದಾಗಿದ್ದಾನೆ. ಹೆಚ್ಚು ನಿನ್ನ ತಲೆ ಹಾಳಾದ ಅವನಿಂದಲೇ ಅಂತ ಗೊತ್ತಾಗ್ತದೆ ನನಗೆ. ಹಾ. ಇವ ಬೇರೆ ಯಾರೂ ಅಲ್ಲ, ಮತ್ತೆ? ವೈರಿ ಚೌಪಟ ಮಲ್ಲ. ಅಬ್ಬಾ, ಯಾರಪ್ಪ? ಈಗ ಬೇರೆ ಬೇರೆ ಮಲ್ಲರಿದ್ದಾರೆ. ಹೌದು ರಣಮಲ್ಲ ಇದ್ದಾನೆ, ಜಗಮಲ್ಲ ಇದ್ದಾನೆ, ಹೌದು ಅಲ್ವಾ? ಹಾ. ಬೇರೆ ಬೇರೆ ಆನೆಯ ಬಲ ಉಳ್ಳವರು ಇದ್ದಾರೆ. ಹೌದು. ಆದ್ರೆ ಚೌಪಟ ಮಲ್ಲ, ಹಾ. 4 ಕಡೆಯಿಂದಲೂ ಶತ್ರುಗಳು ಬಂದ್ರೆ ಹಾ. ಅದನ್ನು ತಿಳಿದು ಏಕಕಾಲದಲ್ಲಿ ನಿವಾರಿಸಬಲ್ಲಂತಹ ಹಾ. ಚೌಪಟ ಮಲ್ಲ. ಹಾ, ಯಾರು ಅಷ್ಟು ದೊಡ್ಡ? ವರ್ತಮಾನ ಕಾಲಕ್ಕೆ ಇರುವುದು ಒಬ್ಬನೇ, ಯಾರು? ಭೀಮಸೇನ ಕಣ. ಭೀಮಸೇನ ಕಣ. ಹಾ. ಹೌದು. ಹಾ. ಕೌಂತೆಯರಲ್ಲಿ ಮಧ್ಯಮ ಇವ. ಸರಿ. ಕಣ ಹೇಳಿದ್ದು. ಹಾ. ಆಯ್ತಾ? ಹಾ. ನನ್ನದು ಕೊನೆಗೆ ಹೇಳ್ತೇನೆ ನಾನು. ಆದಿತ್ತು. ಈ ಭಾಗದಲ್ಲಿ ಎಡಭಾಗದಲ್ಲಿ ಇದ್ದಾನಲ್ಲ, ಹಾ. ಹುರಿ ನೇತ್ರನ ಪಿಂಡ, ಹಾ. ಅರಿತಿಮರ ಮಾರ್ತಾಂಡ, ಯಬ್ಬ. 3 ಲೋಕದ ಗಂಡ. ಹಾ. ಒಬ್ಬನಿಗೆ ಇರುವುದು ಹೆಸರು. ಹೌದಪ್ಪ. ಬಾಲನೇತ್ರನ ಭುಜಬಾಲ, ಹಾ. ಸಮಪಾಳಿ. ಹಾ. ಸಂದರ್ಭ ಬಂದ್ರೆ ತೋರಿಸ್ತಾರೆ. ಬಂದ್ರೆ. ಹಾ. ಅರ್ಜುನ ದೇವಕಾಣ. ಈಗ ಊರಿನವರೆಲ್ಲ ದೇವರಾದ್ರಲ್ವ? ಆಗ್ಲಪ್ಪ. ಇವ ಕೌಂತೆಯರಲ್ಲಿ ಮಧ್ಯಮ ಆದ್ರೆ ಇವ ಪಾಂಡವರಲ್ಲಿ ಮಧ್ಯಮ. ಹಾ. ಅಲ್ವಾ? ಹೌದು. ಈಗ ಪಾಂಡವರ ಕಡೆಯವರು ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಇಷ್ಟು ಹೇಳಿದ ಮೇಲೆ ನಾನು ಹೇಳದೇ ಇದ್ರು ಗೊತ್ತಾಗಬೇಕು ನಿನಗೆ. ಹಾ, ಹೇಳಿಬಿಡು. ಆದ್ರೂ ಹಾ. ಅಸುರಾಳಿ ಧೂಳಿ ಪಟಲ, ಓಹೋ. ಇದು ನನಗೆ ಬಿರುದು. ಹಾ. ಹಾ. ಅಸುರಾಳಿ, ಹಾ. ಶತ್ರುಗಳ ಸಮೂಹ. ಹೌದು. ಅದು ಕೂಡ ರಾಕ್ಷಸರು. ಹಾ. ರಾಕ್ಷಸರು ಅಂದ್ರೆ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದವರು ಅಂತಲ್ಲ, ಆ ಸ್ವಭಾವದವರು. ಆ ರಾಕ್ಷಸ ಸ್ವಭಾವದವರು. ಹಾ. ಅವುಗಳನ್ನು ಧೂಳಿ ಪಟಲ ಮಾಡಬಲ್ಲ. ಹಾ. ಇದು ಬರೀ ಪ್ರಚಾರ ಆದದ್ದಲ್ಲ, ಹಾ. ಅದು ಮಾಡಿದ್ರಿಂದಲೇ ನನಗೆ ಆ ಪ್ರಚಾರ ಸಿಕ್ಕಿದ್ದು. ಹಾ. ಅಂತಹ ಹಾ. ಅದಕ್ಕೆ ಇನ್ನೊಂದು ಪರ್ಯಾಯವಾದ ಹೆಸರು ಏನು ಅಂತ ಹೇಳಿದ್ರೆ ಹಾ. ಅಸುರಾರಿ. ಹಾ. ಅಂದ್ರೆ ಕೃಷ್ಣ. ನಾನು ಅಜ್ಜ ನಿಮ್ಮ ಮೊಮ್ಮಗ. ಹೌದು. ಹಾ. ನನಗೆ ನಿನ್ನ ಪರಿಚಯ ಆಯ್ತು. ಹೌದು. ಸಭಿಕರಿಗೆ ಗೊತ್ತಾಗಲಿಲ್ಲ. ಹಾ. ಸರಿಯಾಗಿ ನಾನು ತಿಳಿಸಿ ಹೇಳ್ತೇನೆ. ತಿಳಿಯಲಿಲ್ವೋ ನಿಮಗೆ? ಈ ಕರಿಯ ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವ? ಇವ ನಮ್ಮ ಕಂಸ ಮಗಳಂದ್ರನ್ನು ಕೊಟ್ಟ ಅಳಿಯ, ಕಂಸನ ಅಳಿಯ ಅಂದ್ರೆ ಕಂಸನ ತಂಗಿ ದೇವಕಿಯ ಮಗಪ್ಪ. ಆ ರೀತಿ ಲೆಕ್ಕ ಹಾಕಿದ್ರೆ ನನ್ನ ಮೊಮ್ಮಗ ಇವ. ಇಂಥವನನ್ನು ಕೇವಲ ವಸುದೇವ ದೇವಕಿಯರ ಮಗ ಕೃಷ್ಣ ಅಂತ ಅಷ್ಟೇ ಹೇಳಿದರೆ, ಕೇವಲ ರಕ್ತ ಸಂಬಂಧದ ಬಗ್ಗೆ ಹೇಳಿದ್ರೆ ಆಯ್ತು. ಇವ ಕಲಿತ ವಿದ್ಯೆ ಅಷ್ಟಿಷ್ಟಲ್ಲ.
ನಾಳೆ ಏನಾದರೂ ಒಂದು ಕಳ್ಳತನವನ್ನು ಕಲಿಸುವಂತಹ ಒಂದು ವಿಶ್ವವಿದ್ಯಾಲಯ ಆಯಿತು ಅಂತೇಳಿ ಆದರೆ ಅದಕ್ಕೆ ಕುಲಪತಿ ಆಗುವಷ್ಟು ಅರ್ಹತೆ ಉಂಟು ಇವನಿಗೆ. ಕಳ್ಳರ ಕುಲಶಿರೋಮಣಿ ಎನ್ನುವ ರೀತನ ಅಂಥವ ಇವನು. ಮತ್ತೆ ಇವನ ಸಾಹಸ ಸಾಧನದ ಕಥೆಗಳೇ ಹೇಳಿದರೆ ಮಾನಗೆಟ್ಟ ಹೆಂಗಸರ ಸಹವಾಸ ಮಾಡಿದ್ದೇ ಹೊರತು ಅಂಥ ಶಬ್ದ ಇರುವ ವಾಕ್ಯ ನಾನು ಹೇಳುವುದಿಲ್ಲ. ಅಂತಹ ಹೆಂಗಸರ ಮುಂದೆ ಇವ ಕಾಣಿಸಿಕೊಂಡವ ಹೊರತು ಮತ್ತೆ ಮರ್ಯಾದೆಸ್ತರ ಮುಂದೆ ಕಂಡುಕೊಂಡವ ಅಲ್ಲ. ಕಂಸನನ್ನು ಕೊಂದ ಅಂತ ಗೊತ್ತಾದಾಗ ಹಲವು ಬಾರಿ ಮಥುರೆಗೆ ನಾನು ಇವನನ್ನು ಅಟ್ಟಿಕೊಂಡು ಹೋಗಿದ್ದೆ. ಕೊನೆಗೊಂದು ಸಲ ಅಟ್ಟಿಸಿಕೊಂಡು ಹೋಗುವ ಗೋಮಂತಕವನ್ನು ಹತ್ತಿದ ಸುಟ್ಟು ಸಾಯಲಿ ಕೆಟ್ಟದ್ದು ಅಂತ ಬೆಂಕಿ ಹಚ್ಚಿದೆ. ಅಲ್ಲಿಂದ ಸಮುದ್ರಕ್ಕೆ ಹಾರಿ ರಾಮಕೃಷ್ಣರು ಧಾರಾವತಿಯಲ್ಲಿದ್ದಾರೆ. ಇದರ ಪೀಡೆ ತೊಲಗಿತು ಅಂತ ನಾನು ಗ್ರಹಿಸಿದ್ದು. ಇಲ್ಲ, ಪೀಡೆ ಹತ್ತಿರವೇ ಬರ್ತದೆ. ಪೀಡೆಯನ್ನು ನಾನೇ ತೊಲಗಿಸಬೇಕು. ಕೃಷ್ಣ, ನಿನ್ನನ್ನು ನಾನಿಷ್ಟು ದ್ವೇಷಿಸುವುದು ಯಾಕೆ ಗೊತ್ತಾ? ನೀನು ಯಾವ ರೀತಿ ನಿನ್ನವರು ಎಂಬ ಬಗ್ಗೆ ಯೋಚಿಸ್ತಿ, ನಾನು ನನ್ನವರ ಬಗ್ಗೆ. ಹಂಸಡಿಬಿಕರನ್ನೇನು ಮಾಡಿದೆಯಾ? ಅಷ್ಟಿತ್ತಲ್ಲ ನಮ್ಮ ಕಂಸ. ಹೌದು, ಅವನ ಬಲಗಳು ಶಕಟ, ಧೇನುಕನ, ವಾತ, ಪ್ರಲಂಬನ ಎಷ್ಟೆಷ್ಟಿದ್ರು ಅಂತವರನ್ನೆಲ್ಲ ಧ್ವಂಸ ಮಾಡಿದ್ದಿ. ಬರೇ ಕೊಂದದ್ದಲ್ಲ, ನಾಮಾವಶೇಷ ಮಾಡಿದ್ದಿ. ನಮ್ಮವರ ಬಲವನ್ನು ಕಳೆದಾಗಲೂ ಅದು ನನಗೆ ನಷ್ಟವೇ. ನಮ್ಮವರ ಬಲದ ಬಲ ಅದು. ಯಾರದು? ಕಂಸ ನಮ್ಮ. ಹಾಗಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಹೇಳುವುದಿದ್ರೆ ಹಂಸಡಿವಿಕರು ನನ್ನ ಸೇನಾಧಿಪತಿಗಳು ವಿಶಿಷ್ಟವಾದಂತಹ ವರವನ್ನು ಹೊಡೆದಿದ್ರು. ತಾವೇ ಆತ್ಮಹತ್ಯೆ ಮಾಡಿಕೊಳ್ಳದೆ ಅವರಿಗೆ ಮರಣ ಇಲ್ಲ. ಅಜ್ಞಾನಿಗಳವರು ಏನು ಅಂತೂ ಅಂತಹ ವಿಶಿಷ್ಟದರ. ಅವರಲ್ಲಿ ಯುದ್ಧ ಮಾಡ್ತಾ ಒಬ್ಬನನ್ನು ಒಂದು ಕಡೆಗೆ ಕಳಿಸಿ ಹಂಸನ ಹತ್ರ ಅಯ್ಯೋ ನಿನ್ನ ತಮ್ಮ ಡಿಬಿಕ ಸತ್ತ ಅಂತ ಹೇಳಿಬಿಟ್ಟು. ಅವ ಪ್ರಾಮಾಣಿಕ, ಒಂದೇ ಹಾಗೆ ಇದ್ರು ಅವರು, ಭಾವಜೀವಿ. ತಮ್ಮ ಸತ್ತ ಮೇಲೆ ನಾನು ಬದುಕೋದಿಲ್ಲ, ತಲೆ ಬೆಡ್ಕೊಂಡು ಸತ್ತ. ಅಲ್ಲಿ ಸುಳ್ಳು ಹೇಳಿಕೊಂಡೆ. ಮತ್ತೆ ತಮ್ಮನ ಹತ್ರ ಹೋಗಿ ಅಕ್ಕೋ ನಿನ್ನ ಅಣ್ಣನ ಹೆಣ ಅಂತ ತೋರಿಸಿ ಅಲ್ಲಿ ಸತ್ಯ ಹೇಳಿದೆ. ಇವ ತಲೆ ಬೆಡ್ಕೊಂಡು ಸತ್ತ. ಅವರವರೇ ಸತ್ತದ್ದು. ಹಾಗಾದ್ರೆ ನೀನು ಸತ್ಯ ಹೇಳಿಯೂ ಕೊಲ್ಲುತ್ತಿ, ಸುಳ್ಳು ಹೇಳಿಯೂ ಕೊಲ್ಲುತ್ತಿ. ಕಾಲ ಯಾವುದಾಗಿ ಎಲ್ಲ ನಿನ್ನದು ಕಾಳಯವ. ಹೌದು, ನನಗೊಂದಲ್ಲ ಭಸ್ಮಾದವ. ಹೌದು, ಮುರ ನರಕ ನನ್ನ ಸ್ನೇಹಿತರು. ಆಗ್ಲಿ ನಿನ್ನ ಹೆಸರಿನವನೇ ಇದ್ದ ಪೌಂಡ್ರಕ ವಾಸುದೇವ. ಅವನನ್ನು ನೀನು ಹೊಂದಿ ನಿಮ್ಮವರು ಎಂಬುದಾಗಿ ನೋಡಿಕೊಳ್ಳಿಲ್ಲ. ಹಾಗಾಗಿ ಇಂದೀಗ ನಿನ್ನ ರಕ್ತ ತರ್ಪಣದಿಂದ ಈ ಎಲ್ಲಾ ಅನಾಹುತಗಳಿಗೆ ಕೊಡ್ತೇನೆ ತರ್ಪಣ. ಯಾರು ನೀನು? ಹೌದು, ಮದಮುಖ. ಅಥರ್ವಣ ಕ್ರಿಯಕ್ಕೆ ತೊಡಗಿದವ ನೀನು. ಯಾವಾಗ ನಿದ್ದೆಗೆಟ್ಟಿದ್ದನ್ನು ಪ್ರಾರಂಭ ಮಾಡಿದ್ಯೋ ಗೊತ್ತಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ, ಮನಸ್ಸು ಜಡ ಆಗಿದೆ, ಅದರ ಜೊತೆಗೆ ಪಿತ್ತ ಕೆದರಿ ಹೋಗಿದೆ. ಭಂಗಿ ಸೇದಿದ್ಯೋ ಏನೋ, ನೋಡುವಾಗ ಕಣ್ಣೆಲ್ಲ ಕೆಂಪು ಕೆಂಪು ಆಗ್ತದೆ. ಹಾಗಿರುವಾಗ ಈ ಸ್ವಭಾವಕ್ಕೆ ಸಹಜವಾದ ವರ್ತನೆಯನ್ನೇ ನೀನು ಮಾಡಿದ್ದಿ. ಮತ್ತೆ ನಿನ್ನಲ್ಲಿ ಸಂಬಂಧ ಬೆಳೆಸುವುದಕ್ಕೆ ನಾನು ಬಂದವನಲ್ಲ. ಯಾವಾಗ ಕಂಸನ ಮಾವ ಎನ್ನುವ ಕಾರಣದಿಂದ ನಮ್ಮನ್ನು ವೈರಿಗಳು ಅಂತ ಭಾವಿಸಿ ನೀವು
ನಿವಾರಿಸುವುದಕ್ಕೆ ನೀನು ಪ್ರಯತ್ನ ಪಟ್ಟೆಯೋ ಹಾ. ಆವಾಗಲೇ ನನ್ನ ದೃಷ್ಟಿಯಲ್ಲಿ ನೀನು ಇದ್ದಿ. ಹಾ. ಈಗ ನೀನು ಒಂದಲ್ಲ ಎರಡಲ್ಲ 17 ಬಾರಿ ಬಂದೆ ಅಂತ ಹೇಳ್ತಿ. ಹೌದು. ಬಂದದ್ದು ದೊಡ್ಡ ದೊಡ್ಡ ಸೈನ್ಯವನ್ನು ತಗೊಂಡು ಬಂದದ್ದು. ಹೌದು. ಹೋಗುವಾಗ ಒಬ್ಬನೇ ಹೋದದ್ದು. ಏನು ಮಾಡುವ ಅಲ್ಲ, ಕೆಲವು ಅಲೆದುಳಿದದ್ದು ಬಂದಿದ್ದಾವೆ, ಅದು ಆಮೇಲೆ ಉಳಿದದ್ದು ಬಂದದ್ದು. ಹಾಗಿದ್ರೆ ಅದನ್ನು ಇಲ್ಲ ಮಾಡಿದ್ದು ನಾವೇ ಅಲ್ವಾ ಅಣ್ಣ ತಮ್ಮಂದಿರು? ಹೌದು. ನೀನನ್ನು ಬಿಟ್ಟದ್ದು ಯಾಕೆ? ಹಾ. ಇನ್ನಷ್ಟು ಹೊತ್ತುಕೊಂಡು ಬಾ ಅಂತ ಹೇಳಿ. ಹಾ, ಹಾಗೆ ಹಾ. 17 ಸಾರಿಯೂ ಹಾ. ನಿನ್ನ ಕಡೆಯಿಂದ ಬಂದಂತ ಯಾವ ಒಬ್ಬ ನರಪಿಳ್ಳೆಯೂ ಉಳಿಯಲಿಲ್ಲ. ಹಾ. ಹೌದಾ? ಹಾ. ಮಾತ್ರ ಅಲ್ಲ, ಹಾ. ಕೊನೆಗೂ ನಿನ್ನನ್ನು ಉಳಿಸಿದ್ದು ಯಾಕೆ? ಹಾ. ಸಂದರ್ಭಕ್ಕಾಗಿ ಕಾಯ್ತಾ ಇದ್ದದ್ದು. ಓಹೋ. ನೀನು ನಿನ್ನ ಮಾತೆಯಾದಂತಹ ಜರೆ ಇದ್ದಾಳಲ್ಲ, ಹೌದು. ಆ ಜರೆಯ ಸಂದನಾದದ್ದರಿಂದ ಹಾ. ಕ್ಷತ್ರಿಯನಾಗಿ ಹುಟ್ಟಿದ್ರು ಕೂಡ ಆಸುರಿ ಭಾವ ನಿನ್ನಲ್ಲಿ ಬಂದಿದೆ. ಹೌದು. ಅವಳನ್ನು ಕಲಿಸಿದಿ ನಮ್ಮನ್ನು ಕೊಲ್ಲುವುದಕ್ಕೆ. ಹಾ. ಹೌದಾ? ಹಾ. ಕೂತನಿಯನ್ನು ಕಂಸ ಕಲಿಸಿದ ಹಾಗೆ ಹೌದಪ್ಪ. ನಮ್ಮ ಅಣ್ಣ ಹಾ. ಸೂಲಕರ್ಣ ಎನ್ನುವಂತಹ ಶರಪ್ರಯೋಗವನ್ನು ಮಾಡಿ ಅವಳನ್ನು ಮುಗಿಸಿದ. ನಮ್ಮ ವಾಸ್ತು ದೇವತೆ ಅದನ್ನೇ ತೆಗೆದೀನಿ ನೀನು. ಹೌದೌದು. ವಾಸ್ತು ದೇವತೆ. ದ್ರೌಪದಿ ಇದಕ್ಕೆ ಬಂದಿವಿ. ಹಾ. ಯಾವುದಕ್ಕೆ? ಹಾ. ವಿವಾಹಕ್ಕೆ. ಹಾ. ಸ್ವಯಂವರ ಮಂಟಪಕ್ಕೆ ಬಂದಿ. ಹಾ. ಅಲ್ಲಿ ಕರ್ಣನ ಬಾಣಕ್ಕೆ ಈಡಾಗಿ ಹೋದಿ. ಹಾ. ಹೌದಾ? ಹೌದು. ಮಾಲಿನಿ ಎನ್ನುವ ನಗರವನ್ನು ನೀನು ಬಿಟ್ಟು ಕೊಟ್ಟದಲ್ವಾ? ಅದು ಕೊಟ್ಟದ್ದು ಕಾಲ ಯಾವುದು? ಭಾನುಮತಿ ಸ್ವಯಂವರ, ದಿಗ್ವಿಜಯ, ಅದಿದೆ. ಅದು ಅದು ಅದಕ್ಕೆ ಮೊದಲು ಒಂದು ಗದೆ ಕೊಟ್ಟು ಪ್ರಶಸ್ತಿ ಕೊಟ್ಟಿದ್ದೇನೆ. ಹೌದೌದು. ಹೌದು. ಹಾಗಿದ್ರೆ ಹಾ. ನೀನು ಅಜಯ ಆದದ್ದು ಏನೂ ಇಲ್ಲ. ಹಾ. ನೀನು ನಮ್ಮನ್ನು ಓಡಿಸಿದ್ದಿ ಅಂತ ಹೇಳಿದಿ. ಹೌದು. ಈಗ ನಿನ್ನವರು ಸತ್ತದ್ದು ಅವರು ಮಾಡಿದಂತಹ ಅಕೃತ್ಯಕ್ಕೆ ಫಲವಾಗಿ ಅವರು ಸತ್ತದ್ದು. ಹಾ. ನಿನ್ನನ್ನು ಒಂಟಿಯಾಗಿ ಈಗ ಬಿಟ್ಟಿದ್ದಾರೆ. ಹಾ. ಒಬ್ಬ ನೀನು ಉಳಿದಿದ್ದಿ, ಹಾ. ಹಲವರನ್ನು ತೆಗೆಯುವುದಕ್ಕೆ ನೋಡಿದ್ದಿ. ಹೌದು. ಈ ನಿನ್ನ ಒಬ್ಬನ ಉಪಯೋಗಕ್ಕೆ ಬೇಕಾಗಿ ಹಾ. ಇಷ್ಟು ಮಂದಿ ರಾಜರನ್ನು ನೀನು ಬಲಿ ಕೊಡ್ತಿ ಅಂತ ಹೇಳಿದ್ರೆ ಹಾ. ನೀನೊಬ್ಬ ಕಾಪಾಲಿಕನು, ಓಹೋ. ನೀನೊಬ್ಬ ಅರಸು ಅಲ್ವೇ? ಅಲ್ವ. ಹಾಗಾಗಿ ನಿನಗೆ ಹಾ. ಬುದ್ಧಿ ಹೇಳುವಂತ ಬಂದ್ರೆ ಹಾ. ನಮ್ಮಲ್ಲಿ ವಿರೋಧವನ್ನು ನೀನು ಪ್ರಕಟಪಡಿಸಿ ಅಂತ ಹೇಳಿದ್ರೆ ಹಾ. ಇದು ಈ ಕಾಲದ ದೋಷ. ಹಾ, ಹಾ. ನೀನು ಮಾಡುವಂತಹ ಕರ್ಮದ ದೋಷ ಹಾ. ಮತ್ತು ನೀನು ಮಾಡುವ ವ್ಯವಹಾರದ ದೋಷ. ಹಾ. ಹಾಗಾಗಿ ಹಾ. ಯುದ್ಧ ಭಿಕ್ಷೆಯನ್ನು ಕೇಳಿ ಬಂದದ್ದು. ಹಾ. ನಮಗೆ ಕೊಡುವುದು ಅದು ನೀನು. ಇಕ ಓ ಇದು ಧರ್ಮವೋ ಧರ್ಮವೋ? ಹಾ. ನಿನ್ನ ಗುರುಗಳು ಗಾರ್ಗರು, ಹಾ. ನಮ್ಮ ಗುರುಗಳು ಚಂಡಗೌಶಿಕರು ಮಾತಾಡಿಕೊಳ್ಳಿ. ಹೌದು. ಆದ್ರೆ ನೀನು ಇಷ್ಟು ಧೈರ್ಯದಲ್ಲಿ ಮಾತಾಡುವುದು ಇವರಿದ್ದಾರೆ. ಈ ಮಕ್ಕಳನ್ನು ಕಟ್ಟಿಕೊಂಡಲ್ವೋ, ಹಾ. ಅವಕ್ಕೆ ನಾನು ಬುದ್ಧಿ ಹೇಳಬೇಕಾಗ್ತದೆ. ನೋಡ ಹೇಳು. ಹುಡುಗರೇ, ಭೀಮಾರ್ಜುನ್ರೇ, ಮಗದ ನೀವು ಮರ್ಯಾದೆಯ ಮನತನಕ್ಕೆ ಸೇರಿದಂತ ಮರ್ಯಾದೆ ಹುಡುಗರು. ಈ ಮಾನಗೆಟ್ಟ, ಲಜ್ಜೆಗೆಟ್ಟ, ನಾಚಿಗೆಟ್ಟ ಕೃಷ್ಣನೊಟ್ಟಿಗೆ ಬಂದು ಇದ್ದ ಹಿರಿಯರ ಮರ್ಯಾದೆಗೂ ಎಳ್ಳು ನೀರು ಬಿಡ್ತೀರಲ್ಲ, ನಿರ್ಲಜ್ಜ. ಇವನೊಟ್ಟಿಗೆ ನೀವು ಬಂದಿದ್ದೀರಿ. ಅವ ಸಾಯ್ಲಿಕ್ಕೆ ಇಲ್ಲಿಗೆ ಬಂದವ. ಸಾಯ ಬಯಸುವವನೊಂದಿಗೆ ನೀವು ಕೂಡ ಬಂದಿದ್ದೀರಲ್ಲ. ಆದ ಕಾರಣ ನಿಮಗೆ ಬೇಡ, ನಿಮಗೆ ಯುದ್ಧ ಬೇಡ. ಅವನಿಗೆ ಏನು ಮದ್ದು ಮಾಡಬೇಕು ನಾನು ಮಾಡ್ತೇನೆ. ನಿಮ್ಮ ದೇವರಿಗೆ ಪೂಜೆ. ಎಲ್ಲಾ ದುಷ್ಟನೇ, ಎಲ್ಲವೋ ದುಷ್ಟ ಜರಾಸಂಧರೇ, ಹಾ. ಯಾಗ ದೀಕ್ಷಿತನಾದಂತ ನಿನ್ನಲ್ಲಿ ಹಾ. ನಾವೇನು ಕೇಳಿದವರು ಅಲ್ಲ.
ಅಲ್ಲ, ಹಾ. ನಿರೀಕ್ಷೆಯನ್ನು ಇಟ್ಟುಕೊಂಡವರು ಅಲ್ಲ. ಹಾ. ನೀನೇ ಕೇಳಿದ್ದು ನಿಮಗೇನು ಬೇಕು ಅಂತ. ಹೌದು. ನಾವೇನನ್ನು ಕೇಳಿದ್ದು ನಿನ್ನಲ್ಲಿ ಹಾ. ರಣಭಿಕ್ಷೆಯನ್ನಲ್ಲವೇ. ಹಾ. ನೀನೇನು ಮಾಡುತ್ತಾ ಇದ್ದಿ? ಹಾ. ವಿಷಯಾಂತರವನ್ನು ಮಾಡಿ ಹಾ. ಏನು ತಪ್ಪಿಸಿಕೊಳ್ಳುವ ಆಲೋಚನೆ. ಅವನ ಸಹವಾಸ ಬೇಡ ಅಂತ. ಇದು ಹಾ. ನಿನ್ನ ಈ ಮಗದ ರಾಜ್ಯಕ್ಕೆ ನಾವು ಬಂದದ್ದು. ಹಾ. ಬಂದು ನಿನ್ನಲ್ಲಿ ರಣಭಿಕ್ಷೆಯನ್ನು ಕೇಳಿದ್ದು ಹಾ. ಕಾರ್ಯದಿಂದಲೇ ಹೊರತು ಹಾ. ಸುಮ್ಮನಲ್ಲ. ಹಾ. ವನ ಜಂಬವನ್ನೆಲ್ಲ ಕೊಚ್ಚುವುದನ್ನು ಬಿಟ್ಟು ಹಾ. ರಣಭಿಕ್ಷೆಯನ್ನು ಕೊಟ್ಟು ಹಾ. ಯುದ್ಧಕ್ಕೆ ಸಿದ್ಧನಾಗು. ಕಾಳಿಕೈಯಲ್ಲಿ ಬಂದಿದ್ದೀರಲ್ಲ, ಹಾ. ತರಿಸಿಕೊಡ್ತೇನೆ. ಹರಿದಗಿದಲಿ ಕಾದುವಡೆ ಹರಿದಗಿದಲಿ ಕಾದುವಡೆ ಹರಿದಗಿ ಬಹುದು ಕಾಲದಡಿ ತರಿಸಿಕೊಡುವೆ ಒದಗುವೆ ನಾರಣ್ಣ. ಹರಿ ಸಹಿತವಾಗಿ ನೀವು ಯುದ್ಧ ಮಾಡುವುದಿದ್ರೆ ಮೂವರು ಬನ್ನಿರೋ ಮುದುಕ ಅಂತ ನಮ್ಮನ್ನ ಲೆಕ್ಕ ಹಾಕಬೇಡಿ. ಇದು ಹಳೆ ಹುಳಿ. ಓಹೋ. ಸ್ವಲ್ಪ ಹುಳಿ ಜಾಸ್ತಿ. ಹಾ. 3 ಜನ ಬನ್ನಿ ಯುದ್ಧಕ್ಕೆ. ಯುದ್ಧ ನಾನು ಮಾಡ್ತೇನೆ, ನಾನು ಜಗಜಟ್ಟಿ ಜರಾಸಂಧ. ಹಾಗಾಗಿ ಮತ್ತೆ ಬೇಡ, ನಿಮಗೆ ಆಯುಧ ಸಹಿತವಾಗಿ ಯುದ್ಧ ಮಾಡಬೇಕು ಅಂತುಂಟು, ನಿಮಗೆ ಮೂವರಿಗೂ ನೇರವಾಗಿ ಆಯುಧ ಉಗ್ರಾಣಕ್ಕೆ ಕಳುಹಿಸಿಕೊಡ್ತೇನೆ. ಓಹೋ. ನಿಮಗೆ ಬೇಕಾದ ಆಯುಧಗಳನ್ನು ನೀವು ತೆಕ್ಕೊಳ್ಳಿ. 3 ಜನ ಆಯುಧ ತೆಕ್ಕೊಂಡು ಬನ್ನಿ, ನಿರಾಯುಧನಾಗಿ ನಿಮ್ಮ ಮುಂದೆ ಕಾಯ್ತೇನೆ. ಮಗದ ಹಾ. ಈಗ ನಾವು ಮೂವರು, ಹೌದು. ನೀನು ಒಬ್ಬ ಇರುವುದು. ಹಾ. ಹರಿಸಹಿತಲೆ ಕಾದುದು ಬೇಕಿದ್ರೆ ಎಲ್ಲವನ್ನು ಒದಗಿಸಿಕೊಡ್ತೇನೆ ಅಂತ ನೀನು ಹೇಳ್ತಿ. ಹಾ. ನಾವೆಲ್ಲ ಸಿದ್ಧ ಮಾಡಿಕೊಂಡೇ ಬಂದವರು. ಹಾ. ಬೇಕಾದ್ರೆ ಅಲ್ಲಿಂದ ತರಬಹುದು ನಮಗೆ. ಹಾ. ಈ ಪರ್ವತದ ಬುಡದಲ್ಲಿ ಉಂಟು. ಹಾ. ಆದ್ರೆ ಅದು ಅಗತ್ಯ ಇಲ್ಲ ನನಗೆ. ಹಾ, ಹಾ. ಮಾತ್ರ ಅಲ್ಲ, ಹಾ. ಮಲ್ಲ ಯುದ್ಧ ಪ್ರವೀಣನಾದಂತಹ ನಿನ್ನಲ್ಲಿ ಹಾ. ಯುದ್ಧ ಮಾಡೋದಕ್ಕೆ ನಾವು ಮೂವರು ಕೂಡ ಶಕ್ತರೇ ಹೌದು. ಹಾ. ಆದ್ರೆ ಒಬ್ಬನಲ್ಲಿ 3 ಜನ ಯುದ್ಧ ಮಾಡುವಂತಹ ಧರ್ಮ ಯುದ್ಧ ಆಗುದಿಲ್ಲ ಅದು. ಹಾ. ಆ ಕಾರಣದಿಂದ ಹಾ. ಆಯ್ಕೆ ನಿನಗೆ ಬಿಟ್ಟದ್ದು. ಮೂವರಲ್ಲಿ ಒಬ್ಬರನ್ನು ಆಯ್ದುಕೋ, ಯುದ್ಧ ಮಾಡ್ಲಿಕ್ಕೆ ನಾವು ಸಿದ್ಧರೇ. ನಿನ್ನದು ಊರಿಗೆಲ್ಲ ಪ್ರಕಟಣೆ ಆದಂತಹ ಪುಸ್ತಕ ಹಾ. ಅದು ನನಗೆ ಗೊತ್ತಿದೆ. ಓಹೋ. ನಿನ್ನನ್ನು ಪುನಃ ನಾನು ಯುದ್ಧಕ್ಕೆ ಆರಿಸಿದೆ ಅಂತಲೇ ಆದ್ರೆ ಹಾ. ಮೊದಲೇ ಇವನ ಹತ್ರ ಪೆಟ್ಟದಿಂದ ಅವನ ಹತ್ರ ಈ ಒಂದು ಪೆಟ್ಟು ಹೊರತು ಗಟ್ಟಿ ಜನರ ಹತ್ರ ಇಲ್ಲ ಅಂತ ಆಗ್ತದೆ. ಆ. ಮತ್ತೆ ಅರ್ಜುನ ಆ. ಛೆ, ಏನಾದ್ರೂ ಬಿಲ್ಲು ಬಾಣದಲ್ಲಿ ಸ್ವಲ್ಪ ಪರಾಕ್ರಮ ಮಾಡ್ಲಿಕ್ಕೆ ಆದೀತೆ ಹೊರತು ಬೇಡವಾ? ಮಲ್ಲ ಯುದ್ಧಕ್ಕೆ ಒಬ್ಬ ಜಲ್ದೇ ಅಲ್ಲ, ಪಾತ್ರ ಸಲ್ಲನು ಅವನಿಗೆ. ಇವ ಎಂತದ್ದು ಗಜಸಹಸ್ರ ಬಲ. ಹೌದು. ಒಂದು ಕೈ ನೋಡುದಿದ್ರೆ ಈ ಭೀಮನ ಹತ್ರ ನೋಡಬೇಕು. ಆ. ಹಾಗಾಗಿ ಭೀಮನೊಂದಿಗೆ ಯುದ್ಧ ಮಾಡ್ತೇನೆ. ನಿನ್ನ ಆಯ್ಕೆಗೆ ನಮ್ಮ ಒಪ್ಪಿಗೆ. ಆದ್ರೆ ಒಂದು ಎಂತದ್ದು? ಯಾಗವನ್ನು ನಾವು ಕೈಗೊಂಡಾಗಿದೆ. ಹೌದು. ಯಾವುದೇ ಆಗಲಿ ಯಾಗ ಪೂರ್ಣಾಹುತಿ ಆಗಬೇಕು. ಆ. ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ರಾತ್ರಿ ಆದ ಕೂಡಲೇ ಆ. ಯಾಗ ಪೂರ್ಣವಾಗ್ತದೆ. ಆ. ಅಮಾವಾಸ್ಯೆ ಕಲಿದಂತಹ ಪಾಡ್ಯದಲ್ಲಿ ಕಾರ್ತಿಕ ಯುದ್ಧ ಆರಂಭ. ಆ. ತಂಡವೆರಡು ನಿಮ್ಮನ್ನು ಬರ್ಲಿಕ್ಕೆ ಹೇಳುವ, ಅಲ್ಲಿ ಕೆಳಗೆ ನೀವು ಸೇನೆ ಬಿಟ್ಟದ್ದು ನನಗೆ ಗೊತ್ತುಂಟು. ಹೌದು. ಎರಡೂ ತಂಡವು ಈ ತಂಡದಲ್ಲಿ ಪ್ರೇಕ್ಷಕರಾಗಿರಲಿ. ಇರ್ಲಿ. ನ್ಯಾಯಬದ್ಧವಾಗಿ ಯುದ್ಧವಾಗಬೇಕು. ಆ. ಹಾಗಾದ್ರೆ ಭೀಮ ಸಿದ್ಧನೋ ಕೇಳು ಯುದ್ಧಕ್ಕೆ? ಕಾರ್ತಿಕ ಮಾಸದ ಪಾಠ್ಯದಲ್ಲಿ ಆರಂಭ ಅಲ್ವಾ? ಹೌದು. ಭೀಮ ತಯಾರಾಗಿ ಬಂದದ್ದು. ಸಿದ್ಧನೋ? ಎಲ್ಲ ಭೀಮ. ಮಹಾಬಲ ನೀನು ಎಂಬುದಾಗಿ ಜಗತ್ತಿನಿಂದ ಗುರುತಿಸಲ್ಪಟ್ಟಿದ್ದಿ. ಕೇಳಿ ತಿಳಿದಿದ್ದೇನೆ. ಸಾಯುವುದಿದ್ರು ಆನೆಯ ಕಾಲಡಿಯಲ್ಲಿ ಬಿದ್ದು ಸಾಯಬೇಕು ಹೊರತು ಇರುವೆ ಕಚ್ಚಿ ಸಾಯಬಾರದು. ಎಲ್ಲರೂ ಮೊಮ್ಮಕ್ಕಳ ಜಾತಕ ಅಜ್ಜಂದ್ರು ಓದುವುದು, ಆದ್ರೆ ಈ ಅಜ್ಜನ ಜಾತಕ ನನ್ನ ಮೊಮ್ಮಗ ಓದಿದ್ದಾನೆ. ನಮ್ಮಪ್ಪ ನನಗಾಗಿ ಪಡೆದಂಥವರ ಆಯುಧಗಳಿಂದ ನನಗೆ ಮರಣ ಇಲ್ಲ ಅಂತ. ಹಾಗಾಗಿ ಮಲ್ಲ ಯುದ್ಧಕ್ಕೆ ಆಯುಧ ಬೇಡ. ಬದುಕಿದಲ್ಲಿ ಮಳೆ ಬರ್ಲಿಕ್ಕಿಲ್ಲ ಅಂಥವ ನನ್ನ ಮೊಮ್ಮಗ. ಆಗ್ಲಿ ನೀರಿಗೆ ಯುದ್ಧಕ್ಕೆ ಬಂದಿದ್ದೆಲ್ಲ, ನಿರಾಯುಧನಾಗಿಯೇ ಯುದ್ಧ ಮಾಡಬೇಕಿದ್ರು ಕೂಡ ಸಾಯುವ ಕಾಲಕ್ಕೆ ನಾನು ಶಂಕರನನ್ನು ಕಾಣುತ್ತೇನೆ ಎಂಬಂತಹ ವರವನ್ನು ಕೂಡ ನಮ್ಮಪ್ಪ ಕೊಟ್ಟಿದ್ದಾರೆ. ನೀನು ರುದ್ರಾಂಶ ಸಂಭೂತ ಎಂಬುದಾಗಿಯೂ ಜಗತ್ತು ಒಪ್ಪಿಕೊಂಡಿದೆ. ನಿನ್ನ ಬಲವೋ ನಿನ್ನ ರುದ್ರ ಬಲವೋ ಏನು ಮಾಡಬ
ಉಂಟಲ್ಲ ನಿನ್ನ ಅದುಟುತನ. ಶಸ್ತ್ರಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಸರ್ವ ವಿದ್ಯೆಯಲ್ಲಿ ಪರಿಣತಿಯನ್ನು ಹೊಂದಿದರು. ಗದಾ ಯುದ್ಧದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದವ ನಾನು. ಅದನ್ನು ಯೋಗ್ಯವಾದಂತಹ ಗುರುಮುಖೇನ ಅಭ್ಯಾಸ ಮಾಡಬೇಕೆಂದು ಗುರುಗಳಾದಂತಹ ಬಲರಾಮ ದೇವರಲ್ಲಿ ಅಭ್ಯಾಸವನ್ನು ಮಾಡಿದವ. ನನ್ನ ಗುರುಗಳ ಬಗ್ಗೆ ನನಗಿಂತ ನಿನಗೆ ಹೆಚ್ಚೇ ತಿಳಿದಿರಬೇಕು. ಸರಿ ಪ್ರಭು ಸರ್ ಅವರು. ಹೌದು, ಯಾಕೆಂದ್ರೆ ನಿನ್ನ 23 ಅಕ್ಷೋಹಿಣಿ ಸೇನೆಯನ್ನು 3 ಅಕ್ಷೋಹಿಣಿ ಸೇನೆಗೆ ಇಳಿಸಿದವರೇ ಬಲರಾಮಕೃಷ್ಣ ಅವರು. ಹಾಗಿರುವಾಗ ನನ್ನ ಗದಾ ಯುದ್ಧದ ಪರಿಣತಿ ಎಷ್ಟು ಅಂತ ನೀನು ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ನೀನು ಆಯ್ಕೆ ಮಾಡಿದ್ದು ಮಲ್ಲ ಯುದ್ಧವನ್ನು. ಹೌದು, ಅದಕ್ಕೆ ನನ್ನ ಒಂದೇ ಉದಾಹರಣೆ ಸಾಕು. ಹಿಡಿಂಬ ಘಟೋತ್ಕಚವದೆ ಅಂತ ಭರತ ಖಂಡದ ಯಾವೊಬ್ಬ ರಾಜರಿಂದರು ಅವರನ್ನು ಮಣಿಸಲು ಸಾಧ್ಯವಾಗಲಿಲ್ಲ. ಅಂತ ಬಕಾಸುರನನ್ನು ಗುದ್ದಿ ಕೊಂದಿದ್ದೇನೆ. ಈಗ ನಿನ್ನ ಮಲ್ಲ ಯುದ್ಧ ಪರಿಣತಿಯನ್ನೊಮ್ಮೆ ಪರೀಕ್ಷಿಸಬೇಕು. ಅಯ್ಯ, ನಿನ್ನನ್ನು ಮೆಚ್ಚಬೇಕು. ಈ ವಯಸ್ಸಿನಲ್ಲಿಯೂ ಈ ರಾತ್ರಿವರೆಗೆ ಇಲ್ಲಿ ಕುಳಿತು ಇದನ್ನೆಲ್ಲ ಮಾಡುತ್ತಾ ಇದ್ದೀಯಲ್ಲ, ಶಾಬಾಷ್, ಮೆಚ್ಚಿದೆ. ಅಯ್ಯ, ಉಂಟೇನೋ ನಿನ್ನಲ್ಲಿ ಅದುಟುತನ. ಇದನ್ನೆಲ್ಲ ಬಿಟ್ಟು ಯುದ್ಧಕ್ಕೆ ಸನ್ನದನಗು. ಬಾ ನೋಡೋಣ. ನನ್ನ ಮಾಗದಿ ಭಟ್ಟನ್ನು ತೋರಿಸ್ತೇನೆ. ಗಗನದಲ್ಲಿ 108 ಬಾರಿಗೆ ತೆಗೆದು ತಿರುಗಿಸಿ ಬಿಸುಡುದ ನಗುದ ಬೆರೆಗಳು ಮಗುಳೆ ಸೀಳುವುದಾಗುತ್ತ ಹಗರಣಕ್ಕೆ ಬರಬಗದ ಗಾಯ ಮತೆಗೆ ತೆಗೆದು ಸೀಳುತ್ತಲಿ ಬಳಲಿದ ಏನಲೆಂಬಿ ಬಳಲಿದ ಏನಲೆಂಬಿ. ಮಾಗಧರನೇ ಯುದ್ಧ ಪ್ರಾರಂಭಿಸಿ ಸುಮಾರು 14 ದಿನಗಳೇ ಕಳೆದು ಹೋಗಿವೆ. ಆದರೆ ಈ ದಿನ ನೋಡುವಾಗ ಅವನು ಬಾಹುಬಲದಲ್ಲಿ ಸ್ವಲ್ಪ ಕುಗ್ಗಿದ ಹಾಗೆ ಕಾಣುತ್ತಾ ಇದ್ದಾನೆ. ಈ ಅರೆಕ್ಷಣವು ತಡ ಮಾಡದೆ ಅವನ ಒಂದು ಕಾಲನ್ನು ನನ್ನ ಕಾಲಿನಿಂದ ಮೆಟ್ಟಿ ಇನ್ನೊಂದು ಕೈಯಿಂದ ಅವನ ಮತ್ತೊಂದು ಕಾಲನ್ನು ಹಿಡಿದು ಈತನನ್ನು ಸೀಳಿ ಎಸೆಯುತ್ತೇನಂತೆ. ಏನಾಶ್ಚರ್ಯ, ಏನಾಶ್ಚರ್ಯ! ಹಲವು ಬಾರಿ ಸೀಳಿ ಎಸೆದರು ಇದು ಮತ್ತೆ ಮತ್ತೆ ಒಗ್ಗೂಡುತ್ತಾ ಇದೆಯಲ್ಲ, ಏನು ಮಾಡೋಣ? ಹಲವು ಬಾರಿಗೆ ಸೀಳಿದಡಿ ಬದಲನ್ನು ನೋಡಲು ತಿಳಿದು ಗೆಳೆಯರನ್ನು ನಟಿಸಿದ ತಿಳಿದು ಭೀಮಗೆ ಕೂರಲು ಹರಿದ ರಬ್ಬರಿಸುತ್ತಲಿ ಸೀಳಲು ಲಗೆ ತಾ ಮಾಡಿ ಬಿದುಗ ಏನನೆಂಬೆ ಸಾಲದ ಏನಾಶ್ಚರ್ಯ, ಏನಾಶ್ಚರ್ಯ! ಒಂದಲ್ಲ ಎರಡಲ್ಲ ಹಲವು ಬಾರಿ ಸೀಳಿ ಎಸೆದಿದ್ದೇನೆ ಈತನನ್ನು. ಆದರೆ ಅದು ಮತ್ತೆ ಮತ್ತೆ ಒಗ್ಗೂಡುತ್ತಾ ಇದೆಯಲ್ಲ, ಏನು ಮಾಡೋಣ? ಒಮ್ಮೆ ಕೃಷ್ಣನ ಮುಖವನ್ನು ನೋಡುತ್ತೇನಂತೆ. ಭೀಮಸೇನ, ಕೃಷ್ಣ ಇವ ಜರಾಸಂಧ ಸೀಳಾಗಿ ಹುಟ್ಟಿ ಜರೆಯಿಂದ ಜೋಡಿಸಲ್ಪಟ್ಟವ. ಹಾಗಾಗಿ ನಿನ್ನ ಪ್ರಯತ್ನ ಅದು ನೆರವೇರುವಂತಹ ಸ್ಥಿತಿ ಕಾಣುತ್ತಾ ಇಲ್ಲಲ್ಲ. ಮತ್ತೇನು ಮಾಡೋಣ? ಇದೋ ಒಂದು ಕಡ್ಡಿಯನ್ನು ತೆಗೆದು ನಿನಗೆ ತೋರಿಸಿದ್ದೇನೆ. ನಾನು ವಾಚಿಕವಾಗಿ ಎತ್ತಿ ಆಡುವ ಹಾಗಿಲ್ಲ, ನೀನು ಸಂಕೇತದಿಂದ ಅರ್ಥ ಮಾಡಿಕೊಳ್ಳಬೇಕು. ಕಡ್ಡಿಯನ್ನು ಮುರಿದು ಹಿಂದು ಮುಂದಾಗಿ ಬಿಸಾಡಿದ್ದೇನೆ. ಅರ್ಥವಾಯಿತು ಕೃಷ್ಣ, ಅರ್ಥವಾಯಿತು. ಇದು ಮತ್ತೊಮ್ಮೆ ಈತನನ್ನು ಸೀಳಿ ಹಿಂದು ಮುಂದಾಗಿ ಎಸೆದಿದ್ದೇನೆ. ಭೀಮಸೇನ
ಕೃಷ್ಣ. ಅರ್ಜುನ, ಸ್ವಾಮಿ, ನಾವಿಬ್ಬರು ಈ ಯುದ್ಧಕ್ಕೆ ಸಾಕ್ಷಿಗಳು. ಹೋರಾಟ ಮಾಡಿದಂತಹ ಭೀಮಸೇನ ಕೊನೆಗೂ ಮಾಗಧನ ಅವಸಾನಕ್ಕೆ ಕಾರಣನಾದ. ಜರೆಯಿಂದ ಸಂಧಿಸಲ್ಪಟ್ಟಂತ ಆತ ಬೇರೆ ಬೇರೆಯಾಗಿ ಬಿದ್ದು ಅನಾಥ ಶವವಾಗಿ ಹೋದ. ಆದ್ರೆ ಮಗಧ ಮಂಡಲಕ್ಕೆ ಸಾಮ್ರಾಟನಾಗಿ ಮೆರೆದವನು ಅವನು ಹೀಗೆ ಅನಾಥ ಪ್ರೇತ ಆಗ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಅವನ ಮಗನಾದಂತಹ ಸಹದೇವ ಬಂದಿದ್ದಾನೆ. ಅವರ ಪತ್ನಿಯರಾದಂತಹ ಚಿತ್ರ ವಿಚಿತ್ರೆಯರು ಬಹಳಷ್ಟು ಗೋಳಾಡಿಕೊಂಡು ನನ್ನ ಮುಂಭಾಗಕ್ಕೆ ಬಂದಿದ್ದಾರೆ. ಅವರೆಲ್ಲವರಿಗೂ ಸಮಾಧಾನವನ್ನು ಹೇಳಿ ಚಿತಾಗಾರವನ್ನು ಸಿದ್ಧಪಡಿಸಿ ಅವನಿಗೆ ಅಂತ್ಯ ಸಂಸ್ಕಾರಗಳೆಲ್ಲ ಮಾಡಿದ ಹಾಗಾಯಿತು. ಚಿತ್ರ ವಿಚಿತ್ರೆಯರಾದರೂ ಅವನೊಂದಿಗೆ ಸಹಗಮನವನ್ನು ಮಾಡಿದ್ರೆ ಉಳಿದದ್ದು ಸಹದೇವ. ಅವ ಒಳ್ಳೆಯವ, ನನಗೆ ಕೈ ಮುಗಿದು ಶರಣಾಗತನಾಗಿದ್ದಾನೆ. ಮಾತ್ರ ಅಲ್ಲ, ನಿಮ್ಮ ಅಣ್ಣನ ಯಾಗಕ್ಕೆ ಪೂರಕವಾಗಿ ನಾನಿದ್ದೇನೆ ಅಂತ ಹೇಳಿದ. ಅದಕ್ಕೆ ಬೇಕಾಗಿ ಮಗಧಾವನಿಯ ಪಟ್ಟಾಭಿಷೇಕವನ್ನು ಸಹದೇವನಿಗೆ ಮಾಡಿದ್ದೇನೆ. ಇಲ್ಲಿಗೆ ಬಹಳ ದೊಡ್ಡದಾಗಿ ಬಂದಿರತಕ್ಕಂಥ ಒಂದು ಅಪಾಯ ನಿವಾರಣೆ ಆದಾಗ ಆಯ್ತು, ಗಂಡಾಂತರ ಪಾರ ಆಯ್ತು ಅಲ್ವೋ. ಆದ್ರೆ ರಾಜಸೂಯ ಯಾಗವನ್ನು ಮಾಡಿ ಮುಗಿಸಬೇಕು ಅಂತ ಇದ್ರೆ ನೀವು ಮತ್ತೆ ಇಂದ್ರಪ್ರಸ್ಥಕ್ಕೆ ಹೋಗಬೇಕು. ಅಲ್ಲಿ ಯಾಗ ದೀಕ್ಷಿತನಾಗಿರುವಂತಹ ಧರ್ಮರಾಜನ ಆಜ್ಞೆಯನ್ನು ಪಡ್ಕೊಂಡು ಬೇರೆ ಬೇರೆ ಕಡೆಗೆ ದಿಗ್ವಿಜಯಾರ್ಥಿಗಳಾಗಿ ಹೋಗಬೇಕು. ಕೊನೆಗೆ ಯಾಗ ಪರಿಸಮಾಪ್ತಿ ಆಗಬೇಕು ಅಂತ ಇದ್ರೆ ಆರ್ಯಾವರ್ತದ ಎಲ್ಲ ಕಡೆಯಿಂದಲೂ ಕೂಡ ರಾಜ ಮಹಾರಾಜಗಳು ಕಪ್ಪಗಾಣಿಕೆಯ ಮೂಲಕವಾಗಿ ಅಲ್ಲಿಗೆ ಬರಬೇಕು. ಅಂತ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕೆ ಬೇಕಾಗಿ ಆದಷ್ಟು ಬೇಗ ಇಂದ್ರಪ್ರಸ್ಥಕ್ಕೆ ನಡೆಯಬೇಕು. ಶಿವೆ ಸರ್ವಾರ್ಥ ಸಾಧಿಗೆ ಹತ್ತವತಾರದಿ ಭಕ್ತರ ಸಲಹುವ ಹತ್ತವತಾರದಿ ಭಕ್ತರ ಸಲಹುವ ಕಟ್ಟು ಶಿವರಂಗರ ವಿಠಲಗೆ ಮಂಗಲವು ಜಯ ಮಂಗಲವು ಶುಭ ಮಂಗಲವು ಜಯ ಮಂಗಲವು ಗೋಪಾಲ ಕೃಷ್ಣಗೆ ಮಂಗಲವು ಮಹಾಗಣಪಗೆ ಮಂಗಲವು ಅರ್ಧನಾರೀಶ್ವರಗೆ ಮಂಗಲವು ಮಂಗಲವು ಜಯ ಮಂಗಲವು ಶುಭ ಮಂಗಲವು ಜಯ ಮಂಗಲವು ಭದ್ರವು ಶುಭವು ಮಂಗಲವು